ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ಕಲಿಯಿರಿ ಎನ್ನುವಂತಹ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಶ್ರೀ ಶ್ರೀ ರಾಧಾ ಗೋವಿಂದರ ಅನುಗ್ರಹವನ್ನ ಬೇಡ್ತಾ ಶ್ರೀ ಶ್ರೀಮದೇಸಿ ಭಕ್ತಿ ವೇದಾಂತ ಪ್ರಭುಪಾದರ ಚರಣ ಕಮಲಗಳಿಗೆ ನನ್ನ ಶಿರವನ್ನು ಅರ್ಪಿಸುತ್ತಾ, ನನ್ನ ಆಧ್ಯಾತ್ಮಿಕ ಗುರುಗಳಿಗೆ ವಂದಿಸುತ್ತಾ, ನನ್ನ ಎಲ್ಲ ಗುರುವರಂದಕ್ಕೂ ಶಿಕ್ಷಾ ಗುರುಗಳಿಗೂ ನನ್ನ ಸಹಪಾಠಿಗಳಾದಂತಹ ನನ್ನ ಭಕ್ತರಿಗೂ ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ವಂದಿಸುತ್ತಾ, ಹೇಗೆ ಶ್ರೀಲ ಪ್ರಭುಪಾದರು ಯಥಾರೂಪವಾಗಿ ಬೋಧನೆಯನ್ನ ಮಾಡಿದಾರೋ ಆ ಯಥಾರೂಪವಾಗಿ ಆ ಒಂದು ವಾಣಿ ಸೇವೆಯಿಂದ ನಿಮ್ಮ ಹೃದಯವನ್ನ ಮುಟ್ಟಿ ನಿಮ್ಮಲ್ಲಿ ಕೃಷ್ಣ ಪ್ರಜ್ಞೆಯ ಬೀಜವನ್ನ ಬಿತ್ತು ಹಾಗೆ ಆಗ್ಲಿ ಅಂತ ನಾವಿಬ್ರು ಕೂಡ, ನೀವು ಅಲ್ಲಿ ಇದ್ಕೊಂಡು ನಾನು ಇಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಎಲ್ರು ಮ್ಯೂಟ್ ಅಲ್ಲೇ ಇರಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನೇ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಾ ಪ್ರದಾಯಿನೇ ಗೌರಕಥಾ ದಾಮಧಯ ನಗರಗಾಮ ತಾರಿಣೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. इस्कॉन श्री श्री राधा गोविंद की जय, श्री श्री गौर निताय की जय, ಶಿಲ ಪ್ರಭುಪಾದ್ ಕಿ ಜಯ, ಶಿಲ ಗುರುದೇವ ಕಿ ಜಯ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜಯ. ವಾಂಛಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ, ಶಿಲ ಪ್ರಭುಪಾದ್ ಕಿ ಜಯ, ಶಿಲ ಗುರುದೇವ ಕಿ ಜಯ. ಹರೇ ಕೃಷ್ಣ. ಎಲ್ರಿಗೂ ನಿನ್ನೆಯ ತರಗತಿಯಲ್ಲಿ ನಾವು ಯಾವ್ದೆಲ್ಲ ವಿಷಯಗಳನ್ನ ತಿಳಿದುಕೊಂಡ್ವಿ ಅನ್ನೋದನ್ನ ನಾವು ಮನನ ಮಾಡಿಕೊಂಡು ಇವತ್ತಿನ ಒಂದು ಅಧ್ಯಾಯಕ್ಕೆ ನಾವು ಹೋಗೋಣ. ಯಾವೆಲ್ಲ ವಿಷಯಗಳನ್ನ ನಾವು ತಿಳಿದುಕೊಂಡ್ವಿ. ಅರ್ಜುನನಿಗೆ ಗೊಂದಲ ಆಯ್ತು, ಜ್ಞಾನವನ್ನ ಪಡ್ಕೊಳ್ಳೋದೇ ಆದ್ರೆ ನಾನ್ ಯಾಕೆ ಮತ್ತೆ ಕರ್ತವ್ಯವನ್ನ ಮಾಡ್ಬೇಕು, ನಾ ಈ ಕರ್ತವ್ಯವನ್ನ ಬಿಟ್ಟು ಈ ಒಂದು ಕ್ರಿಯೆಯನ್ನ ಯುದ್ಧ ಮಾಡುವಂತಹ ಕಾರ್ಯವನ್ನ ಬಿಟ್ಟು ನಾನು ತ್ಯಾಗ ಮಾಡ್ತೇನೆ, ನಾನು ಹೋಗ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾನೆ, ತ್ಯಜಿಸಿ ಹೋಗ್ತೇನೆ ಅಂತ ಹೇಳಿ. ಅದಕ್ಕೆ ಭಗವಂತ ಸರಿಯಾದ ಒಂದು ಉತ್ತರವನ್ನ ಕೊಡ್ತಾರೆ. ಹೇಗೆ ನಾವು ನಿಷ್ಕಾಮ ಕರ್ಮ ಯೋಗವನ್ನ ಮಾಡ್ಬೇಕು, ಆ ನಿಷ್ಕಾಮ ಕರ್ಮ ಯೋಗವನ್ನ ಪಡಿಕೊಳ್ಳೋದು ಹೇಗೆ, ಜ್ಞಾನ ಯೋಗದ ಮೂಲಕ. ಯೋಗ ಅಂದ್ರೆ ಭಗವಂತನ ಜೊತೆಗೆ ಸಂಪರ್ಕವನ್ನ ಕಲ್ಪಿಸಿಕೊಳ್ಳೋದು ಅನ್ನೋದು ಗೊತ್ತಾಯ್ತು. ಹೇಗೆ ಎಲ್ಲಾ ವೇದಗಳಲ್ಲಿ ಕರ್ಮಕಾಂಡಗಳಿದೆ, ಕರ್ಮಕಾಂಡಗಳು ಕೇವಲ ನಮ್ಮ ಒಂದು ಜೀವನವನ್ನ ಶುಚಿ ಮಾಡ್ಲಿಕ್ಕೋಸ್ಕರ ಇರುವಂತದ್ದು, ನಮ್ಮ ಪ್ರತಿಫಲದ ಅಪೇಕ್ಷೆಗಾಗಿ ನಾವು ಅವುಗಳನ್ನ ಬಯಸಬಾರ್ದು ಅನ್ನೋದು ನಾವು ತಿಳ್ಕೊಂಡ್ವಿ. ಮತ್ತೆ ಈ ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಳುವಂಥದ್ದು, ಹೇಗೆ ಈ ನಾಯಕರು ಯಾವ್ದನ್ನ ಆಚರಿಸ್ತಾರೋ ಅದೇ ತರನಾಗಿ ಪ್ರತಿನಿಧಿಗಳು ಕೂಡ ಆಚರಿಸ್ತಾರೆ. ಹಾಗಾಗಿ ನಾಯಕರು ಯಾವಾಗ್ಲೂ ಕೂಡ ಇತರರಿಗೆ ಪ್ರೇರಣೆ ಆಗ್ಬೇಕು, ಇತರರಿಗೆ ಉದಾಹರಣೆ ಆಗ್ಬೇಕು. ಹಾಗಾಗಿ ನೀನು ಉದಾಹರಣೆ ಆಗು ಅನ್ನುವಂತಹ ಮಾತನ್ನ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದಿಲ್ಲ ಒಂದು ರೀತಿಯ ಉದಾಹರಣೆ ಆಗ್ತೇವೆ. ಹಾಗೆ ನಾವು ಕೂಡ ಈ
ಭಗವಂತ ಹೇಳಿದಂತಹ ಮಾರ್ಗದಲ್ಲಿ ನಡೆದಾಗ ಇತರರಿಗೆ ಅವರು ನಮ್ಮ ಮಾರ್ಗವನ್ನ ಅನುಸರಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ಭಗವಂತ ಹೇಳಿದ. ಯದ್ಯದ ಆಚರತಿ ಶ್ರೇಷ್ಠ. ಆಮೇಲೆ ಶತ್ರು ಯಾವ ರೂಪದಲ್ಲಿ ಇದೆ ನಮ್ಮಲ್ಲಿ ಅಂತ. ಶತ್ರು ಅನ್ನುವಂಥದ್ದು ಹೊರಗಡೆ ಇಲ್ಲ, ನಾವೆಲ್ಲ ನೋಡ್ತೇವೆ. ನನ್ನ ಎದುರುಗಡೆ ಶತ್ರು ಇದ್ದಾನೆ, ನನ್ನ ಬಂಧು ಶತ್ರು ಇದ್ದಾನೆ. ಶತ್ರು ಅನ್ನುವಂಥದ್ದು ನನ್ನ ಎದುರುಗಡೆ ಇಲ್ಲ, ನನ್ನ ಬಾಹ್ಯವಾಗಿ ಇಲ್ಲ. ಶತ್ರು ಅನ್ನುವಂಥದ್ದು ನನ್ನ ಒಳಗಡೆಯೇನೆ ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಯಾವ ರೂಪದಲ್ಲಿ ಇದ್ದಾನೆ? ಕಾಮದ ರೂಪದಲ್ಲಿ ಇದ್ದಾನೆ. ಮತ್ತೆ ಜೊತೆಗೆ ನಾವು ಕರ್ಮ ಅಂದ್ರೆ ಏನು, ಕರ್ಮ ಕಾಂಡ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಯಾವುದು, ಇವುಗಳನ್ನ ತಿಳಿದುಕೊಂಡ್ವಿ. ಭಕ್ತಿಯ ವಿವಿಧ ಮೆಟ್ಟಲುಗಳನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಇದೇ ರೀತಿ ಹೇಗೆ ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠವಾಗಿರುವಂಥದ್ದು, ಇಂದ್ರಿಯಗಿಂತ ನಮ್ಮ ಮನಸ್ಸು ಶ್ರೇಷ್ಠವಾಗಿರುವಂಥದ್ದು, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠವಾಗಿರುವಂಥದ್ದು, ಬುದ್ಧಿಗಿಂತ ನಮ್ಮ ಒಳಗಡೆ ಇರುವಂತಹ ಆತ್ಮ ಶ್ರೇಷ್ಠವಾಗಿರುವಂಥದ್ದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಹಾಗೆ ಶ್ರೇಷ್ಠತೆಯ ಹಾದಿಯಲ್ಲಿ ನಾವು ನೋಡಿದಾಗ ಕನಿಷ್ಠವಾಗಿರುವಂತಹ ಒಂದು ನಮ್ಮ ರುಚಿಗಿಂತ ಉನ್ನತವಾದಂತಹ ರುಚಿ ನಮ್ಗೆ ಸಿಗುವಂಥದ್ದು ಆತ್ಮಕ್ಕೆ. ಬಾಹ್ಯವಾಗಿ ನಾವೇನೇ ಆಹಾರ ಸೇವಿಸಿದ್ರು, ನಾವೇನೇ ಮನಸ್ಸು ಇಂದ್ರಿಯಗಳಿಗೆ ನಾವು ಕೊಟ್ಟರು ಕೂಡ ಅದು ಕೇವಲ ಕ್ಷಣಿಕವಾಗಿರುವಂಥದ್ದು. ಮತ್ತೆ ಅದಕ್ಕೆ ಆಹಾರ ಬೇಕೇ ಬೇಕು, ಮತ್ತೆ ಇತರ ವಸ್ತು ನಿಶ್ಚಿತವಾದಂತಹ ಆಸಕ್ತಿಗಳು ಅದಕ್ಕೆ ಇದ್ದೇ ಇರುತ್ತೆ. ಆತ್ಮಕ್ಕೆ ಇರುವಂಥದ್ದು ಶಾಶ್ವತವಾದಂತಹ ಒಂದು ಬೇಕು ಅನ್ನುವಂಥದ್ದು. ಅದು ಅದಕ್ಕೆ ಸಿಕ್ಕಾಗ ಮತ್ತೆ ಎಂದೂ ಕೂಡ ಅದು ಬೇಕು ಅಂತ ಹೇಳಲ್ಲ. ಆತ್ಮಕ್ಕೆ ರುಚಿ ಸಿಕ್ಕಾಗ ಮತ್ತೆ ಇತರ ರುಚಿಯನ್ನ ಅದು ಬೇಡಲ್ಲ. ಹಾಗಾಗಿ ಆತ್ಮದ ರುಚಿ ಏನು? ಭಗವದ್ಧ್ಯಾನ, ಭಗವತ್ ಪ್ರಜ್ಞೆ. ಆ ಭಗವತ್ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಆ ಆತ್ಮಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ಆ ಪ್ರಜ್ಞೆಯನ್ನ ನಾವು ಕೊಟ್ಟಾಗ ನಮ್ಮ ಒಳಗಡೆ ಇರುವಂತಹ ಶತ್ರು ನಾಶವಾಗುತ್ತೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಒಟ್ಟಿಗೆ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಲಿಕ್ಕೆ ಹೋಗ್ತಾ ಇರುವಂತದ್ದು ಪರಂಪರೆ ಅಂದ್ರೆ ಏನು, ಕೃಷ್ಣನ ಒಂದು ದಿವ್ಯವಾದಂತಹ ರೂಪ ಹೇಗಿರುತ್ತೆ, ಯಾಕೆ ಅವನು ಆ ಸ್ವರೂಪವನ್ನ ಅವತಾರವನ್ನ ಎತ್ಕೊಂಡು ಬರ್ತಾನೆ, ಎಲ್ಲ ಮಾರ್ಗಗಳು ಕೃಷ್ಣನಿಗೆ ಹೇಗೆ ದಾರಿ ಮಾಡಿಕೊಡುತ್ತೆ, ಕರ್ಮ, ವಿಕರ್ಮ, ಅಕರ್ಮ. ನಿನ್ನೆಯ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರುವಂತದ್ದು ಕರ್ಮ, ಮತ್ತೆ ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅನ್ನುವಂಥದ್ದು. ಇವತ್ತು ಮತ್ತೆ ಕರ್ಮದ ವಿವಿಧ ಬಗೆಯನ್ನ ನಾವು ಕಾಣ್ತೇವೆ. ಕರ್ಮ, ವಿಕರ್ಮ ಮತ್ತೆ ಅಕರ್ಮ. ಮತ್ತೆ ಜ್ಞಾನವನ್ನ ಪಡೆಯುವುದು ಯಜ್ಞದ ಮೂಲಕ. ಹೇಗೆ ನಾವು ಜ್ಞಾನವನ್ನ ಪಡೆಯುತ್ತೇವೆ, ಆ ಯಜ್ಞ ಯಾವುದು ಅನ್ನೋದನ್ನ, ಮತ್ತೆ ಜ್ಞಾನವನ್ನ ಪಡೆಯುವಂತ ವಿವಿಧ ವಿಧಾನಗಳು ಯಾವ್ದಿದೆ, ಜ್ಞಾನವನ್ನ ಏನು ತಿಳ್ಕೊಂಡ್ವಿ, ಹಾಗೆ ನಾವು ಅವುಗಳನ್ನ ವಿಧಾನಗಳ ಮೂಲಕ ಅನುಸರಿಸಿದಾಗ ನಮ್ಗೆ ಅದು ಗೊತ್ತಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಮುಂದುವರಿತಾ ಇವತ್ತಿನ ಅಧ್ಯಾಯವನ್ನ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಅಧ್ಯಾಯದ ಹೆಸರು ದಿವ್ಯವಾದಂತಹ ಜ್ಞಾನ. ಇದು ಜ್ಞಾನ ಯೋಗ ಅಂತ ಕೂಡ ಕರೆಯುತ್ತೆ. ಅಂದ್ರೆ ಭಗವಂತನ ಜೊತೆಗೆ ನಾವು ಸಂಪರ್ಕ ಕಲ್ಪಿಸಿಕೊಳ್ಬೇಕು ಅಂದ್ರೆ ಜ್ಞಾನ ಅನ್ನುವಂಥದ್ದು ಅವಶ್ಯಕತೆ ಇದೆ. ಆ ಜ್ಞಾನ ಯಾವ ಜ್ಞಾನ ಆಗಿದೆ? ದಿವ್ಯ ಜ್ಞಾನ ಆಗಿದೆ. ಆ ದಿವ್ಯ ಜ್ಞಾನ ತುಂಬಾನೇ ರಹಸ್ಯವಾಗಿರುವಂಥದ್ದು. ಎಲ್ಲಿಗೂ ಕೂಡ ಅದು ಆ ರಹಸ್ಯ ಎಲ್ರಿಗೂ ಕೂಡ ಗೊತ್ತಾಗುವಂಥದ್ದಲ್ಲ ಅಂದ್ರೆ ನೀವು ಹೇಳ್ತಾ ಇದ್ದೀರಲ್ಲ, ಈಗ ನಮ್ಗೆ ಗೊತ್ತಾಯ್ತು ಅಂತ ಹೇಳ್ತೀರಾ. ಆದ್ರೂ ನಾನು ಅದನ್ನ ನಿಮಗೆ ಹೇಳಿದ್ರು ಕೂಡ ನಿಮ್ಮ ಒಳಗಡೆ ಅದನ್ನ ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂತಂದ್ರೆ ಅದು ಒಂದು ರಹಸ್ಯದ ಭಾಗವೇ. ಯಾವುದೇ ಒಂದು ಭಗವಂತನ ಕುರಿತು ನಾವು ಹೇಳಿದಾಗ ಆ ರಹಸ್ಯವಾದ ಭಾಗನ್ನ ಇಮಿಡಿಯೇಟ್ ಆಗಿ ನಮಗೆ ಅರ್ಥ ಆಗುತ್ತೆ ಅಂತ ಇಲ್ಲ. ಹಾಗಾಗಿ ಅದು ರಹಸ್ಯವಾಗಿರುವಂಥದ್ದು, ಎಲ್ಲಿಗೂ ಕೂಡ ಅರ್ಥ ಆಗುವಂಥದ್ದಲ್ಲ. ಸ್ಥಿತ ಪ್ರಜ್ಞನಿಗೆ ಮತ್ತೆ ಆ ಒಂದು ರುಚಿಯನ್ನ ಭಗವಂತನಲ್ಲಿ ಹೊಂದಿರೋರಿಗೆ ಮಾತ್ರ ಅರ್ಥ ಆಗತ್ತೆ. ಹಾಗಿದ್ರೆ ಆ ರುಚಿ ಹೊಂದೋದು ಹೇಗೆ ಅನ್ನೋದು ನಮ್ಗೆ ಈ ಅಧ್ಯಾಯ ತಿಳಿಸುತ್ತೆ. ಜ್ಞಾನ ಯೋಗ ಈ ಒಂದು ದಿವ್ಯ ಜ್ಞಾನದ ಒಂದು ರಹಸ್ಯ ಭಾಗ. ಈ ಅಧ್ಯಾಯ ನಮ್ಗೆ ಒಂದು ಮಾರ್ಗದರ್ಶನವನ್ನ ಕೊಡುವಂಥದ್ದು. ಭೌತಿಕ ಜಗತ್ತಿನಲ್ಲಿ ಇದ್ಕೊಂಡು ಹೇಗೆ ಭಗವಂತನೆಡೆಗೆ ನಾವು ಹೋಗ್ಬೇಕು, ಯಾವ ದಾರಿಯ ಮೂಲಕ ನಾವು ಹೋಗ್ಬೇಕು ಅನ್ನುವಂಥದ್ದನ್ನ ಇದು ತಿಳಿಸ್ಕೊಡುತ್ತೆ. ಈ ಜ್ಞಾನ ಯೋಗ, ದಿವ್ಯ ಯೋಗ 4 ಅಂಶಗಳನ್ನ ಒಳಗೊಂಡಿದೆ. ಮೊದಲನೇದು ಪರಂಪರೆ. ಪರಂಪರೆ ಅಂದ್ರೆ ಏನು? ಜ್ಞಾನದ ಮೂಲ ಎಲ್ಲಿದೆ ಅನ್ನೋದನ್ನ ತಿಳಿಸುತ್ತೆ. ಈಗ ಜ್ಞಾನ ಪಡ್ಕೊಳ್ಬೇಕು ಅಂದಾಗ ಆ ಜ್ಞಾನ ಎಲ್ಲಿದೆ, ಯಾರು ಕೊಡ್ತಾರೆ, ಎಲ್ಲಿಂದ ಬಂತು, ಅಲ್ಲಿ ಕೊಡೋರು ಯಾರಿದ್ದಾರೆ, ಅದು ಅಧಿಕೃತವಾಗಿದೆಯಾ, ದೃಢೀಕರಣವಾಗಿದೆಯಾ ಅನ್ನೋದನ್ನ ತಿಳಿಸುವಂಥದ್ದು ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ದಿವ್ಯತ್ವ ಮತ್ತೆ ಭಗವಂತನ ಅವತಾರಗಳು. ಭಗವಂತನ ಅವತಾರಗಳು ಬಹಳಷ್ಟು ದಿವ್ಯವಾಗಿರುವಂಥವು. ಈ ಜ್ಞಾನವನ್ನ ನೀಡುವವನು ಯಾರು ನಮ್ಗೆ ಅನ್ನುವಂಥದ್ದನ್ನ. ಸೊ ಭಗವಂತನ ದಿವ್ಯವಾದನು ಅಂತ ಯಾರು ಹೇಳ್ತಾರೆ ನಮ್ಗೆ? ಅಲ್ಲ, ಯಾರಾದ್ರೂ ಒಬ್ರು ಹೇಳಲಿಕ್ಕೆ ಬೇಕಲ್ಲ. ಈಗ ನಿಮ್ಮ ಒಂದು ಮಗುವಿಗೆ ನಾನೇ ತಾಯಿ, ಅವರೇ ತಂದೆ ಅಂತ ಹೇಳಲಿಕ್ಕೆ ತಾಯಿ ಮತ್ತೆ ತಂದೆ ಇದ್ದಾರೆ. ಆ ಒಂದು ಜ್ಞಾನವನ್ನ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ಹಾಗೆ ಭಗವಂತನೇ ಎಲ್ಲ ಸೃಷ್ಟಿಕರ್ತ, ಭಗವಂತನೇ ನಮ್ಗೆ ಎಲ್ಲ ದಿವ್ಯವಾದವನು ಅಂತ, ಎಲ್ಲದಕ್ಕೂ ಕಾರಣಕರ್ತ ಅಂತ ತಿಳ್ಕೊಳ್ಳೋರು ಯಾರು, ನಮ್ಗೆ ಆ ಜ್ಞಾನವನ್ನ ನೀಡುವವನು ಯಾರು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮೂರನೇ ಭಾಗದಲ್ಲಿ ಈ ಒಂದು ಕರ್ಮದ ವಿಶ್ಲೇಷಣೆ, ಅಂದ್ರೆ ನಮ್ಮ ಕಾರ್ಯ, ನಮ್ಮ ಕರ್ತವ್ಯಗಳ ವಿಶ್ಲೇಷಣೆಯನ್ನ ನಾವು ನೋಡ್ತೇವೆ. ಸೊ ನಾವು ಇದನ್ನ ಹೇಗೆ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ,
ನಿನ್ನೆ ನಾವು ಕರ್ಮದ ಕುರಿತಾಗಿ ಮಾತಾಡಿದ್ವಿ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಹಾಗಾದ್ರೆ ಅವುಗಳನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ ಇದು ತಿಳಿಸುತ್ತೆ. ಆಮೇಲೆ ಒಟ್ಟಾರೆ ನಾವ್ ಯಾವಾಗ ಕರ್ಮದ ವಿಶ್ಲೇಷಣೆಯನ್ನ ಮಾಡ್ತೀವಿ, ಆ ವಿಶ್ಲೇಷಣೆಯನ್ನ ಮಾಡಿದ್ಮೇಲೆ ಆ ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಮೇಲೆ ನಮಗೆ ಜ್ಞಾನ ಪ್ರಾಪ್ತಿಯಾಗತ್ತೆ. ಸೊ ಈ ಜ್ಞಾನವನ್ನ ಪಡೆಯುವುದು ಹೇಗೆ, ಯಾರಿಂದ ಪಡ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ಈ ಒಂದು ಕೊನೆಯ ಭಾಗ ಹೇಳುತ್ತೆ. ಈ ಭಗವದ್ಗೀತೆ ಈ ದಿವ್ಯ ಜ್ಞಾನದಲ್ಲಿ ಮತ್ತೆ 4 ಆಯಾಮಗಳನ್ನ ನಾವು ಕಾಣ್ತೇವೆ. ಇದನ್ನ ನೆನಪಿಟ್ಕೊಳ್ಳಿಕ್ಕೆ ನೀವು ಒಂದು ಪದವನ್ನ ಬಳಸ್ಕೊಳ್ಬಹುದು, ಏರ್ಸ್ ಅಂತ ಹೇಳಿ. ಒಂದು ಈ ಅಂದ್ರೆ ಏನು? ಇಟರ್ನಲ್ ನಾಲೆಜ್, ಶಾಶ್ವತವಾದಂತಹ ಜ್ಞಾನ. ಶಾಶ್ವತವಾದಂತಹ ಜ್ಞಾನ ಎಲ್ಲಿಂದ ಪ್ರಾರಂಭವಾಯಿತು ಅಲ್ಲ, ನೀವು ಕೇಳಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಎಷ್ಟೆಲ್ಲ ಹೇಳ್ತಾ ಇದ್ದೀರಾ, ಇದಕ್ಕೆ ಪ್ರಾರಂಭ ಎಲ್ಲಿಂದ ಆಯ್ತು, ಹೇಗೆ ಆಯ್ತು ಅಂತ ನಿನ್ನೆ ಒಬ್ರು ಮಾತಾಜಿ ಅವರು ಕೇಳಿದ್ರು. ಸೊ ನಾವೆಲ್ಲರೂ ಮನುಷ್ಯರು ಅಂದಾಗ ಮೊದಲು ಮಾನವ ಯಾರು ಅಂತ ಹೇಳಿ, ಸೊ ಆ ಮೊದಲು ಮಾನವ ಯಾರು ಅನ್ನೋದು ನಮ್ಗೆ ಇವತ್ತಿನ ತರಗತಿಯಲ್ಲಿ ಗೊತ್ತಾಗತ್ತೆ. ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು ಮಾತಾಜಿ ಅವರು. ಯಾಕಂದ್ರೆ ಈ ತರ ಜಿಜ್ಞಾಸೆ ಇರ್ಬೇಕು ನಮ್ಗೆ. ಆ ಹಂಬಲ ಇದ್ದಾಗ ಮುಂದೆ ಮುಂದೆ ತಾನೇ ಹೋಗ್ತಾ ಹೋಗ್ತಾ ನಮ್ಗೆ ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ. ನೋಡಿ, ನಿನ್ನೆ ಮಾತಾಜಿ ಅವ್ರು ಕೇಳಿದ್ರು, ಅದಕ್ಕೆ ಉತ್ತರ ಇವತ್ತಿದೆ. ಇವತ್ತು ಬಂದಂತ ಪ್ರಶ್ನೆಗೆ ನಾಳಿನ ಅಧ್ಯಾಯದಲ್ಲಿ ಉತ್ತರ ಇದ್ದೇ ಇರುತ್ತೆ. ಭಗವಂತ ಪ್ರತಿಯೊಂದಕ್ಕೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇದು ಶಾಶ್ವತವಾದಂತಹ ಜ್ಞಾನ. ಮೊದಲನೇ ಭಾಗದಲ್ಲಿ ಸೂರ್ಯದೇವನಿಂದ ಪ್ರಾರಂಭವಾದಂಥದ್ದು, ಎಂದಿಗೂ ಬದಲಾಗದಂತಹ ಒಂದು ಅಪೌರುಷೇಯ ಜ್ಞಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಭೌತಿಕವಾದದ್ದಲ್ಲ, ಆಧ್ಯಾತ್ಮಿಕವಾದಂತಹ ಜ್ಞಾನ. ಆಮೇಲೆ ಎರಡನೇದಾಗಿ ನಾವು ನಿಖರವಾದ ತಿಳುವಳಿಕೆಯನ್ನ ತಗೊಳ್ತೇವೆ. ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಾನು ಯಾರು ಮತ್ತು ಭಗವಂತ ಯಾರು ಎಂಬ ಒಂದು ಸೃಷ್ಟಿಯ ಒಂದು ಸ್ಪಷ್ಟ ಅರಿವು. ನಾನು ಯಾರು ಅನ್ನೋದನ್ನ ನಿನ್ನೆ ನೀವು ಎರಡನೇ ಅಧ್ಯಾಯದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಈಗ ಭಗವಂತ ಯಾರು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ತೇವೆ. ಮತ್ತೆ ಅಕರ್ಮ ಅನ್ನುವಂಥದ್ದು ರಿಯಾಕ್ಷನ್ಲೆಸ್ ಆಕ್ಷನ್ ಅಂತ ಕರೀತಾರೆ. ಅಂದ್ರೆ ಕರ್ಮ ಬಂಧನಗಳಿಂದ ಮುಕ್ತವಾಗಿ ಕೃಷ್ಣನ ಪ್ರೀತಿಗಾಗಿ ಮಾಡುವಂತ ಕಾರ್ಯ. ನಿನ್ನೆ ನಾವು ತಿಳ್ಕೊಂಡ್ವಿ, ಒಂದಿಲ್ಲ ಒಂದು ಕಾರ್ಯ ಮಾಡಿದಾಗ ನಮ್ಗೆ ಬಂಧನಕ್ಕೊಳಗಾಗ್ತೇವೆ. ಹಾಗಾದ್ರೆ ಯಾವ ಕಾರ್ಯ ಮಾಡೋದ್ರಿಂದ ನಾವು ಬಂಧನಕ್ಕೊಳಗಾಗೋದಿಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಆಮೇಲೆ 4ನೇ ಭಾಗದಲ್ಲಿ ನಾವು ಪರಂಪರೆಯಲ್ಲಿ ಬರುವಂತಹ ಗುರುವಿಗೆ ನಾವು ವಿನಮ್ರವಾಗಿ ಒಂದು ಶರಣಾಗತಿ ಆಗುವಂಥದ್ದು ಹೇಗೆ, ಯಾರಿಗೆ ನಾವು ಶರಣಾಗತರಾಗ್ಬೇಕು, ಗುರುವಿಗೆ ಆಗೋದಾದ್ರೆ ಅವ್ರು ಯಾರು, ಎಂತ ಗುರು ಇರ್ಬೇಕು ಅನ್ನೋದನ್ನ ಆ ಭಾವ ನಮ್ಗೆ ವಿನಮ್ರ ಭಾವ ಇಲ್ಲಿ ತಿಳಿಸುತ್ತೆ. ಈ ಒಂದು ಅಧ್ಯಾಯದಲ್ಲಿ ದಿವ್ಯ ಜ್ಞಾನ ಕೊಡ್ಲಿಕ್ಕೆ ಭಗವಂತ ಪ್ರಾರಂಭ ಮಾಡ್ತಾ ಇರುವಂತದ್ದು ಮೊದಲನೇ ಶ್ಲೋಕದಿಂದ ಭಗವದ್ಗೀತೆ ಇತಿಹಾಸವನ್ನ ತಿಳಿಸ್ತಾನೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹು ಮನುರಿಕ್ಷ್ವಾಕವೇ ಬ್ರವೀತ್. ಅನುವಾದ: ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ಮೊದಲು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದಂತಹ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ನೋಡಿ, ಈಗ ನಾವು ಕಾಣ್ತಾ ಇದ್ದೇವೆ ಅರ್ಜುನನಿಗೆ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ ಭಗವದ್ಗೀತೆಯದ್ದು ಅಂತ. ಹಾಗಾದ್ರೆ ಭಗವದ್ಗೀತೆ ಕೇವಲ ದ್ವಾಪರ ಯುಗದ ಅಂತ್ಯದಲ್ಲಿ ಬಂದಿರುವಂತದ್ದ, ಯುದ್ಧದಲ್ಲಿ ಬಂದಿರುವಂತದ್ದ? ಇಲ್ಲ, ಭಗವಂತ ಮುಂಚೆನೂ ಕೂಡ ಈ ಒಂದು ಭಗವದ್ಗೀತೆನ ಹೇಳಿದ್ದಾನೆ. ಯಾರಿಗೆ? ವಿವಸ್ವಾನನಿಗೆ. ನಾವ್ ಯಾರು ಸೂರ್ಯ ಅಂತ ಹೇಳ್ತೀವೋ ಅವನಿಗೆ ಭಗವಂತ ಹೇಳಿರುವಂತದ್ದು. ವಿವಸ್ವಾನ್ ಅದನ್ನ ಯಾರಿಗೆ ಹೇಳ್ದ? ಮನುಕುಲದ ತಂದೆಯಾದಂತಹ ಮನುವಿಗೆ ಹೇಳ್ದ. ಮಾನವ ಕುಲದ ಪಿತಾಮಹ ಅಂತ ನಾವು ಕರಿತೇವೆ. ಇವನೇ ಮಾನವ ಕುಲದ ಮೊದಲ ಮನುಷ್ಯ ಮನು ಅಂತ ಹೇಳಿ. ಆಮೇಲೆ ಇಕ್ಷ್ವಾಕುಗೆ, ಇಕ್ಷ್ವಾಕು ಯಾರು? ಇವನು ಭೂಮಿಯ ಒಂದು ರಾಜ. ಸೊ ಆ ಇಕ್ಷ್ವಾಕುಗೆ ಹೇಳ್ತಾನೆ. ಆ ಇಕ್ಷ್ವಾಕು ಏನ್ ಮಾಡ್ತಾನೆ, ಇತರ ರಾಜರ್ಷಿಗಳು ಯಾರೆಲ್ಲ ರಾಜರ್ಷಿಗಳಿದ್ದಾರೋ ಅವ್ರುಗಳಿಗೆ, ಸಂತರು ರಾಜರು ಅವ್ರಿಗೆಲ್ಲ ತಿಳಿಸ್ತಾ ಹೋಗ್ತಾನೆ. ಹಾಗಿದ್ರೆ ಮತ್ಯಾಕೆ ಹೇಳ್ಬೇಕಿತ್ತು ಭಗವಂತ ಈ ಒಂದು ಭಗವದ್ಗೀತೆಯನ್ನ ಆ ಒಂದು ಯುದ್ಧ ಭೂಮಿಯಲ್ಲಿ? ನಿನ್ನೆ ಮತ್ತೊಂದು ಪ್ರಶ್ನೆ ನಮ್ಗೆ ಪ್ರಭುಜಿ ಅವ್ರು ಕೇಳಿದ್ರು, ಯಾಕೆ ಭಗವಂತ ಯುದ್ಧ ಭೂಮಿಯಲ್ಲೇ ಇದನ್ನ ಹೇಳ್ಬೇಕಾಗಿತ್ತು, ಯಾಕೆ ಬೇರೆ ಒಂದು ಜಾಗದಲ್ಲಿ ಹೇಳ್ಬೋದಿತ್ತಲ್ಲ ಅನ್ನೋದನ್ನ. ಮತ್ತೆ ಎಷ್ಟು ವರ್ಷಗಳ ಹಿಂದೆ ಬಂತು? ಕೇವಲ 5,000 ವರ್ಷಗಳ ಹಿಂದೆ ಇರುವಂತದ್ದ? ಇಲ್ಲ, ಅಷ್ಟೇ ಅಲ್ಲ. ಮತ್ತೆ ಭಗವಂತ ಇಲ್ಲಿ ಹೇಳ್ತಾನೆ, ನಾನಿದನ್ನ ಈಗ ಮತ್ತೆ ನಿನಗೆ ಹೇಳ್ತಾ ಇರುವಂತದ್ದು ಯಾಕೆ ಅಂತಂದ್ರೆ, ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜರ್ಷಯೋ ವಿದುಹು ಸಕಾಲೇನೇಹ ಮಹತಾ ಯೋಗೋ ನಷ್ಟ ಪರಂತಪ. ಇಲ್ಲಿ ಹೇಳ್ತಾನೆ ಭಗವಂತ, ಈ ಉತ್ತಮ ವಿಜ್ಞಾನ ಗುರು ಪರಂಪರೆಯಲ್ಲಿ ಬಂದಿತ್ತು. ರಾಜರ್ಷಿಗಳು ಹಾಗೆಯೇ ಗ್ರಹಿಸಿದರು. ಆದ್ರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣ್ತದೆ ಅನ್ನೋದನ್ನ. ಜ್ಯೋತಿ ಮಾತಾಜಿ ಮ್ಯೂಟ್ ಮಾಡಿ ಅವ್ರಿಗೆ. ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಯಾರಿಗೆ ಬಂತು? ನೀನು ಹೇಳ್ದ ಇಕ್ಷ್ವಾಕುವಿನಿಂದ ಇತರ ರಾಜರ್ಷಿಗಳಿಗೆ ಬಂತು ಅಂತ. ಸೊ ರಾಜರ್ಷಿಗಳು ಹಾಗೆ ಗ್ರಹಿಸಿದ್ರು. ಗುರು ಪರಂಪರೆಯಿಂದ ಬಂದಿದ್ದನ್ನ ನಾವು ಹಾಗೆ ಗ್ರಹಿಸ್ಬೇಕಲ್ಲ, ನಮ್ಮದೇ ಆದಂತ ಹೂವ ಕೊಡೋದಿರೋದಿಲ್ಲ. ಆದ್ರೆ ಕಾಲಕ್ರಮದಲ್ಲಿ ಅದೇನಾಯ್ತು, ಆ ಪರಂಪರೆ ಛೇದ ಆಯ್ತು. ಛೇದ ಆಗ್ಲಿಕ್ಕೆ ಕಾರಣ ಏನು? ಛೇದ ಆಗ್ಲಿಕ್ಕೆ ಕಾರಣ ಎಲ್ಲರ ಒಂದು
ಈ ಭಗವದ್ಗೀತೆ ಅನ್ನುವಂಥದ್ದು ತಮ್ಮದೇ ಆದಂತಹ ಊಹಾಪೋಹ ರೀತಿಯಲ್ಲಿ ಅದನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಗ್ರಹಿಸುವ ರೀತಿ ಸರಿಯಾಗಿರ್ಲಿಲ್ಲ, ಅದನ್ನ ಅನುಸರಿಸುವಂತ ರೀತಿ ಸರಿಯಾಗಿರ್ಲಿಲ್ಲ. ಹಾಗಾಗಿ ಅದು ಏನಾಯ್ತು, ಅದು ಆ ವಿಜ್ಞಾನ ಅಂದ್ರೆ ಏನು, ವಿಶೇಷವಾದಂತಹ ಜ್ಞಾನ ಏನಾಯ್ತು, ನಷ್ಟ ಆಗ್ತಾ ಬಂತು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಹಾಗಾದ್ರೆ ಈ ನಷ್ಟವಾದಂತಹ ಜ್ಞಾನವನ್ನ, ನಷ್ಟವಾಗಿದೆ ಅಂತ ನಾವು ತಿಳ್ಕೊಂಡ್ವಿ. ಈ ನಷ್ಟವಾದಂತಹ ಜ್ಞಾನವನ್ನ ಯಾರು ನಮ್ಗೆ ಕೊಟ್ರು, ಎಲ್ಲಿಂದ ಬಂತು? ಏವಂ ಗುರು ಪರಂಪರಾ ಪ್ರಾಪ್ತಂ ಅಂತ ಹೇಳ್ತಾನಲ್ಲ. ಸೊ ಹಾಗಾದ್ರೆ ಈ ಪರಂಪರೆಗಳು ಯಾವ್ಯಾವ್ದು ಅಲ್ಲ, ಪರಂಪರೆಗಳು ಇರ್ಬೇಕಲ್ಲ. ಈ ಪರಂಪರೆಯಿಂದ ಬಂದಿದ್ದು ನಷ್ಟವಾಯ್ತು ಅಂತ. ಹಾಗೆ ಈ ಪರಂಪರೆಗಳು ಯಾವ್ಯಾವ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾನೆ. ಜ್ಞಾನದಲ್ಲಿ ಈ 4 ಮೂಲಗಳು ಅಂದ್ರೆ 4 ಪರಂಪರೆಗಳನ್ನ ನಾವು ಕಾಣ್ತೇವೆ. ಅದ್ಯಾವ್ದು ಅಂದ್ರೆ ಈ ಒಂದು ಶ್ರೀ ಪರಂಪರೆ, ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ, ಮತ್ತೆ ರುದ್ರ ಪರಂಪರೆ, ಬ್ರಹ್ಮ ಪರಂಪರೆ ಅನ್ನುವಂಥದ್ದನ್ನ 4 ಪರಂಪರೆಗಳನ್ನ ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಮೊದಲನೇದಾಗಿ ಈಗ ಉಳಿದಿರುವಂತಹ ಈಗ ಇರುವಂತಹ ಪರಂಪರೆಗಳು 2 ಮಾತ್ರ ಪರಂಪರೆಗಳಿರುವಂತದ್ದು, ಶ್ರೀ ಪರಂಪರೆ ಮತ್ತೆ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ. ಇನ್ನುಳಿದ ರುದ್ರ ಪರಂಪರೆ ನೋಡಿ, 2 ಅದ್ರದ್ದು ಒಂದು ಕೊಂಬೆಗಳು ಕೆಳಗಡೆ ಹೋಗಿದೆ, ಅಂದ್ರೆ ಅವು ಕಳೆದು ಹೋಗಿದೆ ಆ ಪರಂಪರೆಗಳು. ಯಾಕೆ ಕಳೆದು ಹೋಗಿದೆ? ಕುಮಾರ ಮತ್ತೆ ರುದ್ರ ಪರಂಪರೆಗಳು, ಕುಮಾರ ಅಂದ್ರೆ ಚತುಷ್ಕುಮಾರದ್ರದ್ದು ಇದು, ಆ ರುದ್ರ ಪರಂಪರೆಗಳು ಕಳೆದು ಹೋಗಿದೆ. ಯಾಕೆಂದ್ರೆ ಅಲ್ಲಿ ಯೋಗ್ಯ ಶಿಷ್ಯರ ಕೊರತೆಯಿಂದಾಗಿ ಅದು ಕಣ್ಮರೆಯಾಗಿದೆ. ಹಾಗಾದ್ರೆ ಉಳಿದಿರುವಂತ ಪರಂಪರೆಗಳು ಯಾವ್ಯಾವ್ದು? ಶ್ರೀ ಪರಂಪರೆ ಅಂದ್ರೆ ಲಕ್ಷ್ಮೀ ದೇವಿ ಏನ್ ಮಾಡಿದ್ದಾಳೆ, ನೇರವಾಗಿ ಆ ಒಂದು ಭಗವದ್ ಜ್ಞಾನವನ್ನ, ದಿವ್ಯ ಜ್ಞಾನವನ್ನ ರಾಮಾನುಜಾಚಾರ್ಯರಿಗೆ ಕೊಟ್ಟಿದ್ದಾರೆ. ರಾಮಾನುಜಾಚಾರ್ಯರು ಹಾಗೆ ತಮ್ಮ ಒಂದು ಶಿಷ್ಯರಿಗೆ ಕೊಡ್ತಾ ಇದ್ದಾರೆ. ಅದು ಕೂಡ ನಡೀತಾ ಇದೆ, ಈಗ ಚಾಲನೆಯಲ್ಲಿದೆ ಶ್ರೀ ಪರಂಪರೆ ಅನ್ನುವಂಥದ್ದು. ಅವರು ಕೂಡ ಇದೇ ಜ್ಞಾನವನ್ನ ಕೊಡ್ತಾರೆ. ಈ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅನ್ನುವಂಥದ್ದು ಎರಡನೇ ಒಂದು ಪರಂಪರೆ, ಬ್ರಹ್ಮ ಪರಂಪರೆ. ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ನಿಮ್ಮ ಒಂದು ಬಲಭಾಗದಲ್ಲಿ ಇರುವಂತಹ ಒಂದು ಪರಂಪರೆ ನೋಡಿ ಹೇಗೆ ಒಂದು ತೇಜದಿಂದ ಕೂಡಿರುವಂತದ್ದಿದೆ. ಇಲ್ಲಿ ಬ್ರಹ್ಮ ಈ ಒಂದು ಜ್ಞಾನವನ್ನ ಮಧ್ವಾಚಾರ್ಯರಿಗೆ ಕೊಟ್ರು. ಆ ಮಧ್ವಾಚಾರ್ಯರಿಂದ ಹಾಗೆ ಪರಂಪರೆಯ ಮೂಲಕವಾಗಿ ಚೈತನ್ಯ ಮಹಾಪ್ರಭುಗಳಿಂದ ಮತ್ತೆ ಹಾಗೆ ಪರಂಪರೆ ಮುಂದುವರಿತಾ ಶಿಲ ಪ್ರಭುಪಾದರಿಂದ ನಮ್ಗೆ ಈ ಜ್ಞಾನ ಬಂದಿರುವಂತದ್ದು ಅನ್ನೋದನ್ನ ನಾವು ತಿಳ್ಕೋಬಹುದು. ಈ ಪರಂಪರೆಯ ಒಂದು ವಿಜ್ಞಾನ ಹೇಗಿರುತ್ತೆ ಅಂದ್ರೆ, ನಾವು ಒಂದು ಸಾದೃಶ್ಯ ತಗೊಳ್ಳೋದಾದ್ರೆ ಒಂದು ವಿದ್ಯುತ್ ಜಾಲವನ್ನ ನಾವು ನೋಡಬಹುದು. ಆ ವಿದ್ಯುತ್ ಜ್ಞಾನ ಹೇಗಿರುತ್ತೆ ಅಂದ್ರೆ, ಒಂದು ಪವರ್ ಹೌಸ್ ಇಂದ ಆ ಟ್ರಾನ್ಸ್ಫಾರ್ಮರ್ ಮೂಲಕ ನಮ್ಮ ಮನೆಗೆ ವಿದ್ಯುತ್ ಬರುತ್ತೆ, ನೇರವಾಗಿ ಬರಲ್ಲ, ಟ್ರಾನ್ಸ್ಫಾರ್ಮರ್ಗಳ ಮೂಲಕ ಬರುತ್ತೆ. ಸೊ ಹೀಗೆ ದಿವ್ಯ ಜ್ಞಾನ ಕೃಷ್ಣನಿಂದ ಪ್ರಾರಂಭವಾಗಿ ಗುರು ಶಿಷ್ಯ ಪರಂಪರೆಯಿಂದ ಮೂಲಕ ಅದು ನಮ್ಮನ್ನ ತಲುಪುತ್ತೆ. ಹಾಗಾಗಿ ನೀವೆಲ್ಲ ಕೇಳ್ತಾ ಇರುವಂತವ್ರು ಗುರು ಪರಂಪರೆಯಿಂದ ಬಂದಿರುವಂತದ್ದು. ಹಾಗೋ ಎಲ್ಲೋ ಯಾರೋ ಊಹಾಪೋಹವಾಗಿ ಒಂದು ಕವನ ರಚಿಸೋ ರೀತಿಯಲ್ಲಿ ರಚಿಸಿಲ್ಲ. ಭಗವಂತ ಹೇಳಿರುವಂತದ್ದೇ ಯಥಾರೂಪವಾಗಿ ಶ್ರೀಲ ಪ್ರಭುಪಾದರು ನಮ್ಗೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ನಷ್ಟ ಇದು ಒಂದು ಜ್ಞಾನ ನಷ್ಟ ಆಗಿರುವಂತದ್ದು ಹೇಳ್ತಾ ಇರುವಂತದ್ದು ಭಗವಂತ. ಹೇಗೆ ಹೇಳ್ತಾ ಇದ್ದಾನೆ ಇಲ್ಲಿ, ಮಹತಾ ಯೋಗೋ ನಷ್ಟ ಪರಂತಪ ಸಕಾಲೇನೇಹ ಮಹತಾ ನಷ್ಟ ಯೋಗೋ ಪರಂತಪ ಅಂತ ಹೇಳಿ. ಇಲ್ಲಿ ಆ ಸಂಪರ್ಕ ಕಡಿತಗೊಂಡಿದೆ. ಯಥಾರೂಪವಿಲ್ದಿದ್ರೆ ಜ್ಞಾನದ ಬೆಳಕು ಉರಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹೇಗ್ ಬಂದಿತ್ತು ಹಾಗೆ ಇರ್ಬೇಕಲ್ಲ, ಯಾರು ಅದ್ರಲ್ಲಿ ಆಡ್ ಮಾಡ್ಬಾರ್ದು. ಹಾಗೆ ಇಲ್ಲಿ ಕೃಷ್ಣ ಮೊದಲೇ ಇದೊಂದು ವಿದ್ಯುತ್ ಪವರ್ ಹೌಸ್. ಅವನು ಬ್ರಹ್ಮನಿಗೆ ಕೊಟ್ಟ, ಬ್ರಹ್ಮ ನಾರದರಿಗೆ ಕೊಟ್ರು, ನಾರದ ವ್ಯಾಸರಿಗೆ ಕೊಟ್ರು. ಹೀಗೆ ಮಧ್ವಾಚಾರ್ಯ ಅಂದ್ರೆ ನಮ್ಮ ಒಂದು ಸಂಪ್ರದಾಯ ಇರುವಂತದ್ದು, ಇಸ್ಕಾನ್ ಆಚರಿಸುವಂತದ್ದು, ಅನುಸರಿಸುವಂತದ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಹೇಳಿ. ಬ್ರಹ್ಮನಿಂದ ಯಾವ ಜ್ಞಾನ ಬಂತೋ, ಕೃಷ್ಣನಿಂದ ಕೊಡಲ್ಪಟ್ಟಿತೋ ಆ ಜ್ಞಾನವನ್ನ ನಾವು, ಆ ಪರಂಪರೆಯನ್ನ ನಾವು ಅನುಸರಿಸ್ತಾ ಇರುವಂತದ್ದು, ಇಸ್ಕಾನ್ ಸಂಸ್ಥೆ ಅನುಸರಿಸ್ತಾ ಇರುವಂತದ್ದು. ಹೀಗೆ ಮಧ್ವಾಚಾರ್ಯರು ಪ್ರಭುಪಾದರು ನಮಗೆ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ನಮ್ಮಗಳ ಮೂಲಕ ನೀವು ಇದನ್ನೆಲ್ಲ ತಿಳ್ಕೊಳ್ತಾ ಇದ್ದೀರಾ. ಹಾಗೆ ಕೃಷ್ಣನಿಂದ ಬಂದಂತ ವಿವಿಧ ಜ್ಞಾನಗಳ ಕಡಿತ ಆಗಿ ಹೋಗಿದೆ. ಹಾಗಾಗಿ ಇದು ಎಲ್ಲನೂ ನಷ್ಟ ನಾವು ಕಾಣ್ತಾ ಇದ್ದೇವೆ. ಇದರ ಒಂದು ಕಳೆದು ಹೋಗುವಿಕೆಯನ್ನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಪರಂಪರೆಯ ಕೊಂಡಿ ಕಳಚಿದಾಗ ಭಗವಂತ ಏನ್ ಮಾಡ್ತಾನೆ, ಮತ್ತೊಮ್ಮೆ ಹೇಳ್ಬೇಕಲ್ಲ ಅದನ್ನ. ಅದಕ್ಕಾಗಿ ಭಗವದ್ಗೀತೆಯ ಜ್ಞಾನವನ್ನ ಆ ಯುದ್ಧ ಭೂಮಿಯಲ್ಲಿ ಹೇಳ್ತಾ ಇರುವಂತದ್ದು. ಯಾಕೆ ಕಲಿಯುಗದ ಜನರು ತಮ್ಮೊಳಗನೇ ಒಂದು ಯುದ್ಧದಲ್ಲಿ ಮುಳುಗಿದ್ದಾರೆ. ಆ ಯುದ್ಧದಲ್ಲಿ ಮುಳುಗಿದ್ರೆ ಆ ಯುದ್ಧ ಭೂಮಿಯಲ್ಲೇ ಅವನಿಗೆ ಯಾವಾಗ ಅರ್ಜುನನಿಗೆ ಗೊಂದಲವನ್ನ ಸೃಷ್ಟಿ ಮಾಡಿ ಹೇಳಬೇಕು ಅನ್ನುವಂತಹ ಒಂದು ಅವನ ಪೂರ್ವ ನಿರ್ಧಾರಿತವಾದಂತಹ ಒಂದು ಯೋಜನೆಯನ್ನ ನಾವಿಲ್ಲಿ ಕಾಣ್ತೇವೆ. ಹೀಗೆ ಕಾಲಕ್ರಮೇಣ ಕಳೆದು ಹೋದ ಈ ಜ್ಞಾನವನ್ನ ಸ್ವೀಕರಿಸಲಿಕ್ಕೆ ಅರ್ಜುನನಿಗೆ ಇದ್ದ ಅರ್ಹತೆ ಗಳನ್ನ ನಾವು ನೋಡಿದಾಗ, ಯಾಕೆ ಅರ್ಜುನನಿಗೇನೆ ಕೊಡ್ಬೇಕಿತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಕಳಚಿ ಹೋದ ಜ್ಞಾನವನ್ನ ಕೊಡ್ಲಿಕ್ಕೆ ಯುದ್ಧ ಭೂಮಿಯಲ್ಲಿ ಯಾಕೆ ಅರ್ಜುನನನ್ನ ಆರಿಸಿದ ಅಂದ್ರೆ, ಭಗವಂತ ಹೇಳ್ತಾನೆ, ಭಕ್ತೋ ಸೀಮೆ ಸಖಾ ಚೇತಿ, ಅಂದ್ರೆ ನೀನು ನನ್ನ ಭಕ್ತ, ನನ್ನ ಸ್ನೇಹಿತ,
ಹ ಹಾಗಾಗಿ ನಿನ್ನಲ್ಲಿ ಇರುವಂತ ಅರ್ಹತೆ ಏನಂದ್ರೆ ನೀ ಕೇವಲ ಬುದ್ಧಿಶಕ್ತಿಗೆ ನಿಲುಕುವಂತ ವಿಚಾರ ಅಲ್ಲ, ಭಕ್ತಿ ಮತ್ತೆ ಶ್ರದ್ಧೆ ಅನ್ನುವಂತ ಕೀಲಿ ಕೈ ನಿನ್ನ ಹತ್ರ ಇದೆ. ಆ ಅಲೌಕಿಕವಾದಂತ ರಹಸ್ಯವನ್ನ ನಾನು ನಿನಗೆ ತೆರಿತಾ ಇದ್ದೇನೆ. ಯಾಕೆಂದ್ರೆ ಆ ಜ್ಞಾನ ನೀವು ಕೇವಲ ನಿನಗೆ ಒಲಿಯುವಂಥದ್ದು ಅನ್ನೋದಕ್ಕೋಸ್ಕರ. ಹಾಗಾಗಿ ಭಕ್ತ ಮತ್ತೆ ಜೊತೆಗೆ ಸಖ, ಭಗವಂತನ ಮೇಲೆ ಶ್ರದ್ಧೆ ಇದೆ, ನಂಬಿಕೆ, ಅದಕ್ಕಾಗಿ ಅವನ್ಗೆ ಹೇಳ್ದ. ಈಗ ನೋಡಿ, ಭಗವಂತ ಈ ಜ್ಞಾನವನ್ನ ಯಾರಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಅಣಿವು ಮಾಡ್ಕೊಡಲ್ಲ. ಯಾಕೆ ಮಾಡ್ಕೊಡಲ್ಲ? ಯಾಕೆ ಅಂದ್ರೆ ನಾವೆಲ್ಲರೂ ಶ್ರದ್ಧೆಯಿಂದ ನಂಬಿಕೆಯಿಂದ ಕೇಳಲ್ಲ. ನಮ್ಗೆ ಭಗವಂತನ ಮೇಲೆ ಆ ಶ್ರದ್ಧೆ ಇಲ್ಲದೆ ಇರೋದ್ರಿಂದ ಎಷ್ಟು ಜನರು ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಆದ್ರೆ ಕೊನೆಗೆ ಉಳಿದಿರುವಂತದ್ದು ಕೇವಲ ಕೆಲವು ಜನರು. ಫಸ್ಟ್ ಡೇ ಬಂದಂತವ್ರು ಈಗ ನೋಡಿ ಅಷ್ಟು ಜನ ಇರೋದಿಲ್ಲ. ಕೇವಲ ಆ ಜ್ಞಾನ ನೀವು ಇಲ್ಲಿ ಇದ್ದೀರಾ ಅಂತಂದ್ರೆ ಭಗವಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಈ ಜ್ಞಾನವನ್ನ ಕೊಡ್ಲಿಕ್ಕೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಹಾಗಾದ್ರೆ ಈ ಗೀತೆನ ಅರ್ಥ ಮಾಡಿಕೊಳ್ಳುವಂತ ಅರ್ಹತೆ ಇಲ್ಲಿ ಕೊಟ್ಟಿದ್ದಾರೆ. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಪರಂಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ. ಏಕೆಂದ್ರೆ ನೀನು ನನ್ನ ಭಕ್ತ, ನನ್ನ ಸ್ನೇಹಿತ. ಅದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನ ನೀನು ಅರ್ಥ ಮಾಡ್ಕೊಳ್ಬಲ್ಲೆ. ನೋಡಿ, ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳ್ದ. ಹಾಗೆ ನಿಮ್ಗೂ ಎಲ್ರಿಗೂ ಕೂಡ ಭಗವದ್ಗೀತೆ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ತಾರೆ ಅಂತ. ನೀವ್ ಯಾರು ಅರ್ಥ ಮಾಡ್ಕೊಳ್ದಿಲ್ವೋ ಇದ್ರ ಅರ್ಥ ಒಂದು ಈ ಭಗವಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಅರ್ಥ, ತಿಳಿಸ್ಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ಅಂತ. ಮತ್ತೆ ಹೇಗೆ ಈಗ ಮತ್ತೆ ಅರ್ಜುನನಿಗೆ ಮತ್ತೊಂದು ಪ್ರಶ್ನೆ ಪ್ರಾರಂಭ ಆಗುತ್ತೆ. ಏನಂತ ನೋಡು, ಕೃಷ್ಣ ನೀನ್ ಹೇಳ್ತೀಯ ಎಷ್ಟೋ ವರ್ಷಗಳ ಹಿಂದೆ ನಾನಿದನ್ನ ವಿವಸ್ವಾನನ್ಗೆ ಹೇಳಿದ್ದೇನೆ ಅಂತ ಹೇಳಿ. ನಿನಗ್ ನೋಡಿದ್ರೆ ನನ್ನ ಜೊತೆಗೆ ನಾನು ನೀನು ಸಮಕಾಲೀನರು, ಒಂದೇ ಒಂದು ಇದ್ರಲ್ಲಿ ಹುಟ್ಟಿದಂಥವ್ರು, ಸ್ವಲ್ಪ ಎಷ್ಟೋ ವರ್ಷಗಳ ಕಡಿಮೆ ಇರ್ಬೋದು ಅಷ್ಟೇ. ಆದ್ರೆ ಸಮಕಾಲೀನರಾಗ ನೀನ್ ಹೇಗೆ ಎಷ್ಟೋ ವರ್ಷಗಳ ಹಿಂದೆ ವಿವಸ್ವಾನಿಗೆ ಹೇಳ್ತೀಯ ಅಂತ ಹೇಳಿ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಭಗವಂತ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜ್ಞಾನೀಯಾಂ ತ್ವಂ ಅದೌ ಪ್ರೋಕ್ತವಾನ್ ಇತಿ ಅಂತ ಹೇಳಿ. ಅರ್ಜುನನು ಕೇಳ್ದ, ಸೂರ್ಯ ದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಭಗವದ್ಗೀತೆ ನಾನು ಹೇಳಿದ್ದುಂಟು ಅಂತ ಹೇಳಿ ಭಗವಂತ ಇಲ್ಲಿ ಪ್ರಾರಂಭ ಮಾಡ್ತಾನೆ. ಹೇಳ್ತಾನೆ, ಅಜೋಪಿ ಸನ್ಯೇ ವೇಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಮಾಧಿಷ್ಠಾಯ ಸಂಭವಾಯ ಆತ್ಮ ಮಾಯಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭುವ, ಆದರೂ ಪ್ರತಿಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ನಾನು ಅವತರಿಸ್ತೇನೆ. ಅಂದ್ರೆ ನಾನಿಲ್ಲಿಗ ಅವತರಿಸಿ ಬಂದಿದ್ದೇನೆ, ನನಗೆ ಮೂಲ ರೂಪ ಹುಟ್ಟು ಅನ್ನುವಂಥದ್ದಿಲ್ಲ, ನಾನು ಅವತರಿಸಿ ಬಂದಿರುವಂತದ್ದು. ಹಾಗಾಗಿ ಮೊದಲು ಆ ಜ್ಞಾನದ ಮೂಲ ಗೀತೆಯ ಇತಿಹಾಸ 120 ಮಿಲಿಯನ್ ವರ್ಷಗಳ ಹಿಂದೆ ಕೃಷ್ಣನಿಂದ ಸೂರ್ಯದೇವನಿಗೆ ಅಂದ್ರೆ ವಿವಸ್ವಾನನಿಗೆ ಬೋಧಿಸಲ್ಪಟ್ಟಿತು. 2 ಮಿಲಿಯನ್ ವರ್ಷಗಳ ಹಿಂದೆ ಸೂರ್ಯದೇವನಿಂದ ಮನುಕುಲದ ತಂದೆಗೆ ಅದು ಹೇಳಲ್ಪಟ್ಟಿತ್ತು. ಆ ಮನುವಿನಿಂದ ಇಕ್ಷ್ವಾಕು ವಂಶ ಅಂದ್ರೆ ರಾಮನ ವಂಶಕ್ಕೆ ಹೇಳಲ್ಪಟ್ಟಿತು. ಕಾಲ ಕ್ರಮದಲ್ಲಿ ಆ ಪರಂಪರೆ ಏನಾಗ್ತಾ ಬಂತು, ಛೇದ ಆಗ್ತಾ ಬಂತು. ಆ ಜ್ಞಾನ ಎಲ್ಲೋ ನಷ್ಟವಾಯ್ತು, ಹಾಗೆ ಕಂಡಿತ್ತು. ಹಾಗಾಗಿ ನಾನು ಈ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರವನ್ನ ಪಡ್ಕೊಂಡು ಮತ್ತೆ ಇದನ್ನ ನಾನು ನಿನಗೆ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಅನ್ನೋದನ್ನ ಹೇಳ್ತಾನೆ. ಹೀಗೆ ಗೀತೆ ಭೂಮಿಯ ಮೇಲೆ ಬಂದಾಗ ಈ ಒಂದು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ ಅನ್ನೋದನ್ನ ಗೊತ್ತಾಗತ್ತೆ. ಯಾವಾಗ ಉಪದೇಶಿಸಿದ ಅನ್ನುವಂತ ಪ್ರಶ್ನೆ ಬಂದಾಗ ಈ ಶಾಸ್ತ್ರವನ್ನ ವಿವಸ್ವಾನನು ಮನುವಿಗೆ ತ್ರೇತಾಯುಗದಲ್ಲಿ ಉಪದೇಶಿಸಿದ. ಮನುಕುಲದ ತಂದೆಯಾದ ಮನುವು ಅದನ್ನ ತನ್ನ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಸೊ ಹೀಗೆ ಮೂಲವಾಗಿ ಈ ಒಂದು ಇಕ್ಷ್ವಾಕು ಅಂದ್ರೆ ಶ್ರೀರಾಮಚಂದ್ರನ ಒಂದು ರಘುವಂಶದ ರಾಮಚಂದ್ರ ಏನು ರಘುವಂಶದಲ್ಲಿ ಅವತರಿಸಿದ್ದಲ್ಲ, ಅದೇ ಒಂದು ಇಕ್ಷ್ವಾಕು ವಂಶವನ್ನ ನಾವು ಕಾಣ್ತೇವೆ. ಹೀಗೆ ಕಾಲದಿಂದ ಮನುಕುಲದಲ್ಲಿ ಉಳಿದು ಬಂದಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಹಾಗಾದ್ರೆ ಕೃಷ್ಣನ ಅವತಾರಗಳು ಯಾವ್ಯಾವ್ದು? ಅವತರಿಸಿ ಬರ್ತೀನಿ ಅಂತ ಹೇಳ್ತಾನೆ, ಅವತರಿಸಿ ಬರ್ತಾನೆ. ಯಾವ್ಯಾವ ಅವತಾರದಲ್ಲಿ ಅವನು ಅವತರಿಸಿ ಬರ್ತಾನೆ ಅನ್ನೋದನ್ನ ನೀವ ಈಗಾಗ್ಲೇ ಗೊತ್ತು. ದಶಾವತಾರಗಳನ್ನ, ಯಾವೆಲ್ಲ ದಶಾವತಾರಗಳನ್ನ ಭಗವಂತ ಎತ್ತಿದ ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ಬಹುದು. ಮತ್ಸ್ಯ ಮೊದಲೇದಾಗಿ ಮೀನಾ ಅವತಾರದಲ್ಲಿ ಸತ್ಯಯುಗದಲ್ಲಿ ಪ್ರಥಮ ಮಾನವನಾದ ಮನು ಮತ್ತು ವೇದಗಳನ್ನ ಈ ಪ್ರಳಯ ಕಾಲದಿಂದ ರಕ್ಷಿಸ್ಲಿಕ್ಕೆ ಅವನು ಕಾಣಿಸ್ಕೊಳ್ತಾನೆ ಮತ್ಸ್ಯಾವತಾರದಲ್ಲಿ. ಕೂರ್ಮ ಆಮೆ ಅವತಾರ ಅಂತ ಹೇಳ್ತೇವೆ. ಸಮುದ್ರ ಮಂಥನದ ಸಮಯದಲ್ಲಿ ಆ ಅಮೃತವನ್ನ ಪಡೆಯಲಿಕ್ಕೆ ಮಂದರ ಪರ್ವತವನ್ನ ಬೆನ್ನಿನ ಮೇಲೆ ಆಧಾರವಾಗಿ ಇಟ್ಟುಕೊಂಡು ಭಗವಂತ ಕೂರ್ಮ ಅವತಾರದಲ್ಲಿ
ಅವತಾರ ಎತ್ತಾನೆ. ಆಮೇಲೆ ವರಾಹ ಅವತಾರ, ಹಿರಣ್ಯಾಕ್ಷ ಎಂಬ ರಾಕ್ಷಸನಿಂದ ಭೂದೇವಿಯನ್ನ ರಕ್ಷಿಸ್ಲಿಕ್ಕೆ ಅವನು ಅವತಾರ ಎತ್ತಾನೆ. ಆಮೇಲೆ ನರಸಿಂಹ ಅವತಾರ, ಭಕ್ತ ಪ್ರಹ್ಲಾದನನ್ನ ರಕ್ಷಿಸ್ಲಿಕ್ಕೆ ರಾಕ್ಷಸರಾದಂತಹ ಹಿರಣ್ಯಕಶಿಪುವಿನನ್ನ ಅವನು ಕೊಂದ ಅಂತ ಕೂಡ ನಾವು ಅಲ್ಲಿ ನೋಡ್ತೇವೆ. ಇದು ಪುರುಷ ಮತ್ತೆ ಸಿಂಹದ ಅವತಾರ. ವಾಮನ ಅವತಾರ ಒಂದು ಕುಬ್ಜ ಅವತಾರದಲ್ಲಿ ಬರ್ತಾನೆ. ಅಲ್ಲಿ ರಾಕ್ಷಸ ರಾಜ ಬಲಿ ಈ ಒಂದು ಅವನು ಕಬಳಿಸಿಕೊಟ್ಟಿರುವಂತ ವಿಶ್ವವನ್ನ ಮರಳಿ ಪಡಿಲಿಕ್ಕೆ 3 ಹೆಜ್ಜೆಗಳನ್ನ ಒಂದು ದಾನವಾಗಿ ಬೇಡಿ ಅವನು ಆ ಒಂದು ಅವತಾರ ಎತ್ತಿ ಅದನ್ನ ರಕ್ಷಣೆಯನ್ನ ಮಾಡ್ತಾನೆ. ಆಮೇಲೆ ಪರಶುರಾಮನಾಗಿ ಬರ್ತಾನೆ, ಯೋಧನಾಗಿ ಬರ್ತಾನೆ. ಈ ಒಂದು ರಾಜರನ್ನ ಯಾರ್ಯಾರು ಭ್ರಷ್ಟರಾಗಿರ್ತಾರೋ ಅವರನ್ನ ನಾಶ ಮಾಡ್ಲಿಕ್ಕೆ, ಒಂದು ಸುವ್ಯವಸ್ಥೆಯಂತೆ ನಾವು ಪುನಃಸ್ಥಾಪಿಸ್ಲಿಕ್ಕೆ ಕೊಡಲಿಯನ್ನ ಹಿಡಿದು ಋಷಿಯಾಗಿ ಕಾಣಿಸ್ಕೊಳ್ತಾನೆ ಪರಶುರಾಮ ಅವತಾರದಲ್ಲಿ. ರಾಮನಾಗಿ ಬರ್ತಾನೆ, ರಾಕ್ಷಸ ರಾಜ ರಾವಣನನ್ನ ಸೋಲಿಸಿ ರಾಮಾಯಣದ ಕೇಂದ್ರ ಬಿಂದು ಆಗ್ತಾನೆ. ಕೃಷ್ಣ ಅವತಾರದಲ್ಲಿ ಬರ್ತಾನೆ. ಅದು ಮಹಾಭಾರತ ಮತ್ತೆ ಭಗವದ್ಗೀತೆಯಲ್ಲಿ ಒಂದು ಸೆಂಟರ್ ಪಾಯಿಂಟ್ ಆಗಿರುವಂತಹ ಅರ್ಜುನನಿಗೆ ಮಾರ್ಗದರ್ಶನ ನೀಡಿ ಸದಾಚಾರವನ್ನ ಹೇಗೆ ಸ್ಥಾಪಿಸಬಹುದು ಅನ್ನೋದನ್ನ ತಿಳಿಸಿಕೊಟ್ಟು ಹೆಸರುವಾಸಿಯಾದಂತಹ ಒಂದು ಅವತಾರ ಅದು. ಆಮೇಲೆ 9ನೇ ಅವತಾರ ಬುದ್ಧ ಅವತಾರ, ಮತ್ತೆ ಅಥವಾ ಇನ್ನೊಂದು ಬಲರಾಮ ಅವತಾರದ್ದು ಕೂಡ ಹೇಳ್ತಾರೆ. ಈ ಬುದ್ಧ ಧರ್ಮದ ಸ್ಥಾಪಕ ಮತ್ತೆ ಕೃಷ್ಣನ ಅಣ್ಣ ಬಲರಾಮ ಅಂತ ಹೇಳ್ತೇವೆ. ಇವೆರಡನ್ನು ಗುರುತಿಸಲ್ಪಡ್ತೇವೆ ನಾವು. ಕರುಣೆಯನ್ನ ಪ್ರತಿನಿಧಿಸುತ್ತೆ, ಅಹಿಂಸೆಯನ್ನ ತಂದುಕೊಟ್ಟಂತಹ ಒಂದು ಮಾರ್ಗ ಇದು. ಆಮೇಲೆ ಕೊನೆಯದಾಗಿರುವಂತದ್ದು ಕಲ್ಕಿ ಅವತಾರ, ಬಿಳಿ ಕುದುರೆಯ ಮೇಲೆ ಬರುವಂತಹ ಒಂದು ಯೋಧ ಅವತಾರ. ಇಲ್ಲಿ ಈ ಒಂದು ಅಂತಿಮ ಭವಿಷ್ಯ ನುಡಿಯಲಾಗಿದೆ. ಭವಿಷ್ಯದ ಅವತಾರವು ಪ್ರಸ್ತುತ ಈ ಒಂದು ಅವನತಿ ಏನು ಇದು ಕಲಿಯುಗ ಇದೆಯಲ್ಲ, ಕಲಿಯುಗದ ಅಂತ್ಯದಲ್ಲಿ ಈ ಒಂದು ಕಲ್ಕಿ ಅವತಾರ ಕಾಣಿಸ್ಕೊಳ್ಳುವಂಥದ್ದು ಅನ್ನೋದನ್ನ ನಾವು ನೋಡ್ತೇವೆ. ಸೊ ಹೀಗೆ ಈ ದಶಾವತಾರಗಳಲ್ಲಿ ಅವನು ಅವತರಿಸಿ ಬರೋದನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಕಲಿಯುಗದಲ್ಲಿ ಕೃಷ್ಣ ಕಾಣಿಸ್ಕೊಳ್ಳೋದಿಲ್ವಾ? ಕಲಿಯುಗದಲ್ಲಿ ಇಲ್ವಾ? ಕೇವಲ ಅಂತ್ಯದಲ್ಲಿ ಬರ್ತಾನ ಅಂತ ಕೇಳೋದಾದ್ರೆ ಇಲ್ಲ, ಬಂದಿದ್ದಾರೆ. ಭಕ್ತಿಯ ಮಾರ್ಗವನ್ನ ಕೊಡ್ಲಿಕ್ಕೆ ನಮ್ಗೆ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವರು ಬಂದಿರುವಂತದ್ದು. ಹರೇ ಕೃಷ್ಣ ಮಹಾಮಂತ್ರವನ್ನ ನಮಗೆ ಅವರು ಪರಿಚಯಿಸಿರುವಂತದ್ದು ಅಂತ. ಹೀಗೆ ಮತ್ತೆ ಕೃಷ್ಣ ಯಾಕೆ ಕಾಣಿಸ್ಕೊಳ್ತಾನೆ, ಅವತಾರ ಮಾಡಿ ಯಾಕೆ ಬರ್ತಾನೆ ಅನ್ನುವಂತ ಪ್ರಶ್ನೆ ಈಗಾಗ್ಲೇ ದಶಾವತಾರದಲ್ಲಿ ಹೇಳಿದೆ ನಾನು. ಆದ್ರೂ ಕೂಡ ಕೆಲವು ಕಾರಣಗಳಿದೆ. ಭಗವಂತ ಹಾಗೆ ಬರಲ್ಲ. ಈಗ ಗಣ್ಯ ವ್ಯಕ್ತಿಗಳು ನಮ್ಮ ಮನೆಗೆ ಬರೋದಾದ್ರೆ ಎಲ್ರ ಮನೆಯನ್ನ ಅವ್ರು ವಿಸಿಟ್ ಕೊಡಲ್ಲ. ಕೆಲವು ಕಾರಣಗಳಿಂದ ಬರ್ತಾರೆ, ಮತ್ತೆ ಉದ್ದೇಶ ಇರುತ್ತೆ. ಹಾಗೆ ಕೃಷ್ಣನಿಗೂ ಕೂಡ ಒಂದು ಉದ್ದೇಶ ಇದೆ ಕಾಣಿಸ್ಕೊಳ್ಳಿಕ್ಕೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡ್ತೀನಿ ಅನ್ನೋದನ್ನ ಹೇಳ್ತಾನೆ. ನೋಡಿ, ಅವತಾರದ ಸಮಯ ಭಗವಂತ ಯಾವಾಗ ಬರ್ತಾನೆ, ಈ ಧರ್ಮ ಅಧರ್ಮ ಅನ್ನೋದು ಬ್ಯಾಲೆನ್ಸ್ ಇರೋದಿಲ್ಲ ಆವಾಗ ಅಲ್ಲ. ಯಾವಾಗ ಅಧರ್ಮ, ಕೋಪ, ಅಸೂಯೆ, ಅಹಂಕಾರ, ಕಾಮ ತುಂಬಾನೇ ಹೆಚ್ಚಾಗಿರುತ್ತೆ, ಆವಾಗ ಭಗವಂತ ಧರ್ಮ ಕೊಡ್ಲಿಕ್ಕೆ ಬರ್ತಾನೆ. ಸತ್ಯ, ದಯೆ, ತಪಸ್ಸು, ಶೌಚ ಇವುಗಳ ಒಂದು ರಕ್ಷಣೆ ಮಾಡ್ಲಿಕ್ಕೆ, ಧರ್ಮವನ್ನ ಪುನಃಸ್ಥಾಪಿಸ್ಲಿಕ್ಕೆ ಬರ್ತಾನೆ. ಯಾಕಂದ್ರೆ ಧರ್ಮ ಕಳೆದೋಗಿರುತ್ತೆ, ಪುನಃಸ್ಥಾಪಿಸ್ಲಿಕ್ಕೆ ಬರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಧರ್ಮ ಭಾರ ಹೆಚ್ಚಾದಾಗ ಧರ್ಮ ಪುನಃಸ್ಥಾಪನೆಗೆ ಭಗವಂತ ಅವತರಿಸ್ತಾನೆ ಅನ್ನೋದು ಗೊತ್ತಾಯ್ತು. ಈಗ ಮತ್ತೆ ಕೃಷ್ಣ ಮತ್ತೆಗೆ ಕಾಣಿಸ್ಕೊಳ್ತಾನೆ, ಅವತಾರ ಎತ್ತಿ ಬರ್ತಾನೆ. ಯಾವಾಗ ಧರ್ಮದ ಅವನತಿ ಆಗಿರುತ್ತೆ ಬರ್ತಾನೆ, ಧರ್ಮದ ಅವನತಿ ಆಗಿರುತ್ತೆ ಅವಾಗ ಬರ್ತಾನೆ ಅಧರ್ಮ ನಾಶ ಮಾಡ್ಲಿಕ್ಕೆ. ಹಾಗೆ ಮತ್ತೆ ಯಾವ ಉದ್ದೇಶದಿಂದ ಬರ್ತಾನೆ? ಕೇವಲ ಅದೊಂದೇ ಕಾರಣನಾ? ಇಲ್ಲ, ಇನ್ನೊಂದು ಕಾರಣಕ್ಕೂ ಕೂಡ ಅವನು ತನ್ನ ಒಂದು ಅವತಾರ ಎತ್ತಿಕೊಂಡು ಬರ್ತಾನೆ. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾಂ ಸರ್ವಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನ ರಕ್ಷಿಸುವುದಕ್ಕಾಗಿ, ದುಷ್ಟರನ್ನ ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನ ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ ಅನ್ನೋದನ್ನ ಹೇಳ್ತಾನೆ. ಹೀಗೆ ಭಗವಂತ ಏಕೆ ಅವತಾರ ಮಾಡ್ತಾನೆ? ಕೇವಲ ಅಸುರರನ್ನ ಕೊಲ್ಲಿಕ್ಕಲ್ಲ. ಭಗವಂತ ಈ ಒಂದು ಸುದರ್ಶನ ಚಕ್ರದ ಕಾಂತಿಯ ಮುಂದೆ ನಮ್ಮ ಸೂರ್ಯನು ಒಂದು ಸಣ್ಣ ದೀಪದಂತೆ, ಹಾಗೆ ಅಂತಹ ಶಕ್ತಿಶಾಲಿ ಭಗವಂತನು ಚಿಕ್ಕ ಅಸುರರನ್ನ ಕೊಲ್ಲಲು ಖುದ್ದಾಗಿ ಬರಬೇಕಾಗಿಲ್ಲ, ಯಾರನ್ನೂ ಕೂಡ ಕಳಿಸ್ಬೋದಿತ್ತವನು ಅಲ್ಲ. ಅಧರ್ಮವನ್ನ ಅಸುರರನ್ನ ಕೊಲ್ಲಕ್ಕೇನೆ ಬರ್ಬೇಕಾಗಿತ್ತು ಅಂದ್ರೆ ಯಾರನ್ನ ಕಳಿಸ್ಬೋದಿತ್ತು. ಆದ್ರೆ ಇಲ್ಲಿ ಅವನು ಬರ್ತಾ ಇರೋದು ನಿಜವಾದ ಕಾರಣ ಏನು ಅಂದ್ರೆ ಪರಿತ್ರಾಣಾಯ ಸಾಧುನ, ತನ್ನ ಭಕ್ತರ ಮೇಲಿನ ಪ್ರೀತಿಗಾಗಿ ಅವನ ಅವತಾರ ಎತ್ತಿ ಬರ್ತಾನೆ. ಅವರೊಡನೆ ಲೀಲೆಗಳನ್ನ ಮಾಡ್ಲಿಕ್ಕೆ ಬರ್ತಾನೆ ಭಗವಂತ, ಪ್ರಕಟನಾಗ್ತಾನೆ. ಉದಾಹರಣೆಗೆ ನೀವು ನರಸಿಂಹ ಯಾಕೆ ಬಂದ? ಪ್ರಹ್ಲಾದ ಮಹಾರಾಜರ ಒಂದು ಭಕ್ತಿಗೆ ಕರೆಗೆ ಕೊಟ್ಟು ಬಂದ. ನರಸಿಂಹನ ಕೊಲ್ಬೇಕಿತ್ತು ಅಂದ್ರೆ ಆವಾಗ್ಲೇ ಬಿಡ್ತಿದ್ದ ಅವನು. ಆದ್ರೆ ಪ್ರಹ್ಲಾದನ ಕರೆಗೆ ಕೊಟ್ಟು ಅವನು ಬಂದಿರುವಂತದನ್ನ ನೋಡ್ತೇವೆ. ಹೀಗೆ ಈ ಅವತಾರದ ಮುಖ್ಯ ಉದ್ದೇಶಗಳು ಯಾವ್ಯಾವ್ದು? 3 ಉದ್ದೇಶಗಳನ್ನ ನಾವು ಕಾಣ್ತೇವೆ. ಪರಿತ್ರಾಣಾಯ ಸಾಧುನ, ಇದು ಮೂಲವಾದಂತಹ ಉದ್ದೇಶ. ಸಜ್ಜನರನ್ನ ರಕ್ಷಿಸ್ಲಿಕ್ಕೆ ಮತ್ತೆ ಭಕ್ತರಿಗೆ ಆನಂದ ಕೊಡ್ಲಿಕ್ಕೆ ಭಗವಂತ ಒಂದು ಪ್ರಮುಖ ಉದ್ದೇಶದಿಂದ ಬರ್ತಾನೆ. ಎರಡನೇದಾಗಿ
ವಿನಾಶಾಯ ಚ ದುಷ್ಕೃತ, ದುಷ್ಟರನ್ನ ನಾಶ ಮಾಡ್ಲಿಕ್ಕೆ. ಸೆಕೆಂಡರಿ ಅದು. ಮೊದಲೇದು ಭಕ್ತರಿಗಾಗಿ ಬರುವಂತದ್ದು, ಸೆಕೆಂಡರಿ ದುಷ್ಟರನ್ನ ನಾಶ ಮಾಡ್ಲಿಕ್ಕೆ. ಆಮೇಲೆ ನಾಶ ಮಾಡಿ ಏನ್ ಮಾಡ್ತಾನೆ, ಧರ್ಮವನ್ನ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮದ ತತ್ವಗಳನ್ನ ಮರುಸ್ಥಾಪಿಸ್ಲಿಕ್ಕೆ. ಜೀವಿಯು ಭಗವಂತನೊಂದಿಗೆ ಕಳೆದುಕೊಂಡಂತ ಸಂಬಂಧ. ಧರ್ಮನ ಸ್ಥಾಪನೆ ಅಂದ್ರೆ ಏನು, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಆತ್ಮದ ಒಂದು ನಿಸರ್ಗವನ್ನ, ತನ್ನ ಆತ್ಮದ ಒಂದು ಲಕ್ಷಣವನ್ನ ತಿಳ್ಕೊಂಡಿರೋದಿಲ್ವೋ, ನನ್ನ ಆತ್ಮಕ್ಕೆ ಏನು ಬೇಕು ಅನ್ನೋದು ಅವ್ನು ಗೊತ್ತಿರೋದಿಲ್ಲ. ನನ್ನ ಆತ್ಮಕ್ಕೆ ಬೇಕಾಗಿರುವಂತದ್ದು ಧರ್ಮ, ಅದನ್ನ ನಾವು ಬಿಟ್ಬಿಟ್ಟಿದ್ದೇವೆ. ಆ ಒಂದು ಧರ್ಮವನ್ನ ನಮ್ಮ ಆತ್ಮಕ್ಕೆ ಕೊಟ್ಟಾಗ ಆ ಭಗವಂತ, ಜೀವಿ ಭಗವಂತನ ಜೊತೆಗೆ ಒಂದು ಸಂಬಂಧವನ್ನ ಪುನಃಸ್ಥಾಪಿಸಿಕೊಳ್ತಾನೆ. ಅದಕ್ಕೋಸ್ಕರ ಆ ಪುನಃಸ್ಥಾಪನೆಗಾಗಿ ಬರ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಭಗವಂತ ಮತ್ತೆ ನಮಗೂ ಅವನು ಅವತಾರಿ ಎತ್ತಿ ಬರ್ತಾನೆ, ನಾವೆಲ್ಲ ಜನ್ಮ ತಾಳ್ತೇವೆ. ಇಲ್ಲಿ ಅರ್ಜುನನ್ ನೋಡೋದಾದ್ರೆ ಅವನು ಜನ್ಮ ತಾಳಿ ಬಂದ, ಭಗವಂತ ಅವತಾರ ಎತ್ತಿ ಬಂದ. ಹಾಗಾದ್ರೆ ವ್ಯತ್ಯಾಸ ಏನು ಅಲ್ಲ? ಭಗವಂತನಿಗೆಲ್ಲ ನೆನಪಿದೆ, ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಅವನು ವಿವಸ್ವಾನಿಗೆ ಹೇಳಿರುವಂತದ್ದು. ಆದ್ರೆ ಯಾಕೆ ಅರ್ಜುನನಿಗೆ ನೆನಪಿಲ್ಲ? ಅವನು ಅಲ್ಲಿ ಜೀವಾತ್ಮನ ಪಾತ್ರದಲ್ಲಿದ್ದಾನೆ ಅಲ್ಲ. ಭಗವಂತ ಅವನ ಆಯ್ಕೆ ಮಾಡ್ಕೊಂಡಿರುವುದು, ನರನಾರಾಯಣ ರೂಪದಲ್ಲಿ ಬರ್ತಾರೆ. ಆದ್ರೂ ಕೂಡ ಅವನೀಗ ಆತ್ಮದ ರೂಪದಲ್ಲಿ, ಒಂದು ಜೀವಾತ್ಮದ ರೂಪದಲ್ಲಿ ಅವನು ಪ್ಲೇ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಮಗೋಸ್ಕರ, ನಮ್ಗೆ ಅದನ್ನ ಪಾಠ ತಿಳಿಸ್ಲಿಕ್ಕೆ ಅವನು ಜೀವಾತ್ಮನ ರೂಪದಲ್ಲಿದ್ದಾನೆ. ಹಾಗಾದ್ರೆ ನಮಗೂ ಭಗವಂತನಿಗೆ ಇರುವಂತ ವ್ಯತ್ಯಾಸ ಏನು? ಇದು ತುಂಬಾ ಜನರಿಗೆ, ಯಾರು ನಾನೇ ಭಗವಂತ, ನನ್ನೊಳಗೂ ಕೂಡ ದೇವ್ರು ಇದ್ದಾನೆ ಅಂತ ಹೇಳಿ ಯಾರು ವಾದ ಮಾಡ್ತಾರೋ ಅವರು, ನಾವು ತಿಳ್ಕೊಳ್ಳೇಬೇಕಾಗಿರುವಂತಹ ವಿಷಯ ಇದು. ಯಾಕೆ ಭಗವಂತ ಅವತರಿಸಿ ಬರ್ತಾನೆ, ನಾವು ಜನ್ಮ ತಾಳ್ತೇವೆ ಅಂತ. ನಮ್ಗೂ ಅವನಿಗಿರುವಂತ ವ್ಯತ್ಯಾಸ ಏನು ಅಂದ್ರೆ, ನಾವೆಲ್ಲರೂ ಕೂಡ ಸಾಮಾನ್ಯ ಜೀವಿಗಳು. ಭಗವಂತ 3 ಸಾಕ್ಷಾತ್ಕಾರವನ್ನ ಹೊಂದಿದಂತವನು. ಬ್ರಹ್ಮನ್, ಪರಮಾತ್ಮ, ಭಗವಾನ್. ನಿನ್ನೆ ಒಂದು ತರಗತಿಯಲ್ಲಿ ಹೇಳಿದ್ದುಂಟು. ಸೊ ಮೊದಲೇದಾಗಿ ವ್ಯತ್ಯಾಸ ಏನು ಅಂದ್ರೆ ಸ್ಮರಣ ಶಕ್ತಿ, ನೆನಪಿನ ಶಕ್ತಿ. ನೋಡಿ, ನಮ್ಗೆ ಯಾರಿಗಾದ್ರೂ ಹಿಂದಿನ ಜನ್ಮದ್ದು ನೆನಪಿದೆಯಾ? ಯಾರಿಗೂ ಕೂಡ ಇಲ್ಲ ಅಲ್ಲ. ಹೋಗ್ಲಿ, ನಮ್ಗೇನಾದ್ರೂ ನಾವು ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಎಲ್ಲ ಘಟನೆಗಳು ನೆನಪಿದೆಯಾ? ಇಲ್ಲ. ಕೆಲವು ನೆನಪಿರುತ್ತೆ. ಯಾವ್ದು ದೊಡ್ಡದಾಗಿರುತ್ತೋ, ಅದು ತುಂಬಾನೇ ಆಳವಾಗಿ ನಮ್ಮಲ್ಲಿ ಬೇರೂರಿ ಇರುತ್ತೋ ಅವು ಮಾತ್ರ ನೆನಪಿರುತ್ತೆ, ಎಲ್ಲ ನೆನಪಿರಲ್ಲ ಅಲ್ಲ. ಸೊ ನಾವು ವಿಸ್ಮೃತಿಯನ್ನ ಹೊಂದಿರುವಂತವ್ರು, ನಾವು ಬಹಳ ಬೇಗ ಮರೆಯುವಂತವ್ರು ಅಂತ. ಇವನ್ ನಾವು ಎಜುಕೇಶನ್ ತಗೊಂಡ್ರು ಕೂಡ, ವಿದ್ಯಾಭ್ಯಾಸ, ನಮ್ಮ ಒಂದು ಶಾಲೆಯಲ್ಲಿ ಇದ್ದಂತಹ ಪಠ್ಯಕ್ರಮ ಏನೇನೆಲ್ಲ ಓದಿದ್ವಿ ಅನ್ನೋದು ಕೂಡ ಆಸ್ ಇಟ್ ಇಸ್ ನಾವು ಹೇಳಲ್ಲ. ಅವತ್ತು ಪರೀಕ್ಷೆ ಬರೆದ್ ಬಂದ್ರು ಕೂಡ ನಾವು ಹಾಗೇನೆ, ನಮ್ಗೆ ಈಗೂ ಕೂಡ ಅದನ್ನ ನೆನಪಿರ್ಲಿಕ್ಕೆ ಇಲ್ಲ. ಆದ್ರೆ ಕೃಷ್ಣ ಪರಮಾತ್ಮ, ಭಗವಂತ, ಕೃಷ್ಣನಿಗೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ಕೂಡ ನೆನಪಿರಿದೆ. ಇದು ಸ್ಮರಣ ಶಕ್ತಿ ವ್ಯತ್ಯಾಸ. ಶರೀರ ಹೇಗಿದೆ? ನಮ್ದು ಶರೀರ ಪಂಚಭೂತಗಳಿಂದ ಆಗಿರುವಂತದ್ದು. ಈ ಕಣ್ಣು, ಕಲ್ಲು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಎಲ್ಲವುಗಳಿಂದ ಪಂಚಭೂತಗಳಿಂದ ಆಗಿರುವಂತದ್ದು. ಆದ್ರೆ ಹಾಗಾಗಿ ಈ ಪಂಚಭೂತಗಳಲ್ಲಿ ಲೀನವಾಗುವಂಥದ್ದು ನಾವು. ಇದನ್ನ ತಗೊಂಡು ನಾವು ಬೇರೆ ಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ನಾವು ಪಂಚಭೂತಗಳಲ್ಲಿ ಇಲ್ಲೇ ಬಿಟ್ಕೊಂಡು ಹೋಗ್ಬೇಕು ನಾವು ಅಲ್ಲ. ಯಾವ್ದನ್ನ ಎಲ್ಲಿಂದ ತಂದಿರ್ತೀವೋ ಅಲ್ಲೇ ನಾವು ಬಿಡ್ಬೇಕು ಅಂತ ಹೇಳ್ತೇವೆ. ನೀವು ಮನೆ ಕಟ್ಟಿರ್ತೀರಾ, ಆ ಮನೆಯನ್ನ ನೀವು ಎತ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ ಬೇರೆ ಕಡೆಗೆ ಹೋಗುವಾಗ? ಈಗೆಲ್ಲ ಬಂದಿದೆ, ಎಲ್ರು ಮರದ ಮನೆಯನ್ನ ಮಾಡ್ತಾ ಇದ್ದಾರೆ, ತಾವು ಹೋದ್ ಜಾಗದಲ್ಲಿ ತಗೊಂಡೋಗ್ತಾರೆ, ಅದು ಬೇರೆ. ಮನೆಯನ್ನ ತಗೊಂಡೋಗ್ಲಿಕ್ಕೆ ಆಗತ್ತಾ? ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ನಾವು ಈ ದೇಹವನ್ನ ಇಲ್ಲಿಂದನೇ ಪಡೆದಿದ್ದೇವೆ, ಇಲ್ಲೇನೆ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ಒಂದು ಪ್ರಕೃತಿಯ ನಿಯಮ. ಹಾಗಾಗಿ ಆದ್ರೆ ಕೃಷ್ಣನಿಗೆ ಅದು ಇಲ್ಲ. ಕೃಷ್ಣನ ಶರೀರ ದಿವ್ಯವಾಗಿರುವಂತದ್ದು, ಸಚ್ಚಿತ್ ಆನಂದ. ಸತ್ ಅಂದ್ರೆ ಜ್ಞಾನವನ್ನ ಹೊಂದಿರುವ, ಶಾಶ್ವತವಾಗಿರುವಂತದ್ದು. ಚಿತ್ ಅಂದ್ರೆ ಜ್ಞಾನ. ಆಮೇಲೆ ಆನಂದ ಅಂದ್ರೆ ಅದು ತುಂಬಾನೇ ಆನಂದ, ಸಂತೋಷವಾಗಿರುವಂತದ್ದು ಅಂತ. ಅದು ಎಂದಿಗೂ ಕೂಡ ಕ್ಷಯಿಸೋದಿಲ್ಲ. ಇದೇ ಮೂಲವಾದಂತಹ ಒಂದು ನಮ್ಮ ಆತ್ಮಕ್ಕೂ ಇರುವಂತಹ ಒಂದು ದಿವ್ಯತ್ವ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಭಗವಂತನ ಅಂಶ ಆಗಿರೋದ್ರಿಂದ ಅದು ಕೂಡ ದಿವ್ಯತ್ವವಾಗಿರುವಂತದ್ದು ಆತ್ಮ. ಮತ್ತೆ ಜನ್ಮದ ಕಾರಣಗಳನ್ನ ನಾವು ತಿಳ್ಕೊಳ್ಳಿ. ನಾವ್ ಯಾಕೆ ಜನ್ಮ ಪಡಿತೇವೆ? ನಾವು ಏನಾದ್ರು ಕೇಳ್ಕೊಂಡ್ ಬಂದಿದೀವಾ? ನಾವು ಜನ್ಮ ಇವ್ರ ಹೊಟ್ಟೆಯಿಂದಾನೇ ನಾವು ಹುಟ್ಟಬೇಕು ಅಂತ ಇಲ್ಲ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಬಲವಂತವಾಗಿ ಬರ್ಬೇಕಾಗತ್ತೆ. ಯಾಕಂದ್ರೆ ನಾನು ಆತರ ಕರ್ಮ ಮಾಡಿದ್ದೇನೆ, ಹಾಗಾಗಿ ನಾವು ಪ್ರಾಣಿಗಳ ಯೋನಿಯಲ್ಲಿ ಜನ್ಮ ತಾಳ್ತೇವೆ. ಒಳ್ಳೆ ಕರ್ಮ ಮಾಡಿದೀಯಾ, ಹಾಗಾಗಿ ನೀನು ಪುಣ್ಯದ ಕೆಲಸ ಮಾಡಿದೀಯಾ, ಹಾಗಾಗಿ ನೀನು ಮನುಷ್ಯನ ಜನ್ಮದಲ್ಲಿ ಜನ್ಮ ತಾಳ್ತೀಯ. ಸೊ ಹೀಗೆ ನಮ್ಮ ಕರ್ಮದ ಆಧಾರದ ಮೇಲೆ ನಮ್ಗೆ ಒಂದು ಜನ್ಮ ಸಿಗುವಂಥದ್ದು. ಆದ್ರೆ ಭಗವಂತನದ್ದು ಹಾಗಲ್ಲ. ತನ್ನ ಸ್ವಂತ ಇಚ್ಛೆಯಿಂದ ಬರ್ತಾನ ಅವನು. ಯಾರು ಅವನಿಗೆ ಫೋರ್ಸ್ ಮಾಡ್ಬೇಕಾಗಿಲ್ಲ, ತನ್ನ ಸ್ವಂತ ಇಚ್ಛೆಯಿಂದ ಬರ್ತಾನೆ, ಲೀಲೆ ಮಾಡ್ಲಿಕ್ಕೆ ಬರ್ತಾನೆ. ಮತ್ತೆ ಅವನು ಆತ್ಮ ಮಾಯೆಯ ತನ್ನ ಒಂದು ಸ್ವಂತ ಲೀಲೆಯನ್ನ ಜನರಿಗೆ ತೋರಿಸ್ಲಿಕ್ಕೆ ಅವನು ಬರುವಂತದ್ದು. ಕೊನೆಗೆ ಇರುವಂತದ್ದು ಮಾಯೆಯ ಮೇಲಿನ ಹಿಡಿತ. ನೋಡಿ, ನಮ್ಮ ಕಣ್ಮುಂದೆ ಯಾರಿದ್ದಾರೆ? ಭಗವಂತ ನಮ್ಗೆ ಯಾಕೆ ಕಾಣಲ್ಲ ಅಲ್ಲ? ಯಾಕೆಂದ್ರೆ ನಾವು ಮಾಯೆ ನಿಯಂತ್ರಣದಲ್ಲಿದ್ದೇವೆ. 2 ಮಾಯೆಗಳನ್ನ ನಾವು ಕಾಣ್ತೇವೆ, ಒಂದು ಮಹಾಮಾಯೆ, ಇನ್ನೊಂದು ಯೋಗ ಮಾಯೆ. ನಮ್ಮ ಮುಂದ್ಗಡೆ ಮಹಾಮಾಯೆ ಇರೋದ್ರಿಂದ ನಮ್ಗೆಲ್ಲವೂ ಕೂಡ ಭ್ರಮೆಯಾಗಿ ಕಾಣಿಸುತ್ತೆ. ಭ್ರಮೆಗೆ ಉದಾಹರಣೆ ಕೊಡೋದಾದ್ರೆ ನೋಡಿ, ನೀವು ನಮ್ಮ ಮುಂದೆ ಗೋಡೆ ಇದೆ, ಗೋಡೆಯ ಆಚೆ ನಮ್ಗೆ ನೋಡ್ಲಿಕ್ಕೆ ಆಗಲ್ಲ.
ಈ ಒಂದು 2 ಮನೆ ಬಿಟ್ಟು ಬೇರೆ 3ನೇ ಮನೆಯಲ್ಲಿ ಏನ್ ನಡೀತಾ ಇದೆ, ಶಬ್ದ ಏನು ಅಂತ ಕೇಳ್ಲಿಕ್ಕೆ ನಮ್ಗ್ ಆಗಲ್ಲ. ಯಾಕೆ? ನಮ್ಮ ಕಿವಿಗಳು ಸೀಮಿತವಾಗಿರುವಂತದ್ದು. ನಮ್ಮ ರುಚಿ ಕೂಡ ನೋಡಿ ಬಾಯಿ. ನೀವೇನಾದ್ರೂ ಸೌತೆಕಾಯಿಯನ್ನ ತಿಂದು ನೀರ್ ಕುಡಿದ್ರೆ ನಿಮ್ಗೆ ಆ ಸೌತೆಕಾಯಿ ರುಚಿನೇ ಗೊತ್ತಾಗಲ್ಲ. ಕಲ್ಲಂಗಡಿ ಹಣ್ಣನ್ನ ತಿಂದು ನೀರ್ ಕುಡಿದ್ರೆ ನೀರಿನ ರುಚಿನೇ ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ನೋಡಿ? ನಮ್ಮ ಬಾಯಿನೂ ಕೂಡ ಆ ಒಂದು ಸೀಮಿತವಾಗಿರುವಂತದ್ದು. ಅದ್ ರುಚಿ ಆ ಕೆಲವೊಂದು ಕ್ಷಣ ಅದನ್ನ ರುಚಿ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಇಂದ್ರಿಯಗಳು ಸೀಮಿತವಾಗಿರುವಂತದ್ದು ಅಲ್ಲ? ಹಾಗಾಗಿ ಟಯರ್ಡ್ ಆಗಿ ನಾವು ರಾತ್ರಿ ವೇಳೆಯಲ್ಲಿ ಮಲಗ್ತೇವೆ. ಯಾವಾಗ್ಲೂ ನಾವು 24 ಗಂಟೆ ಕೆಲಸ ಮಾಡ್ತೀವಾ? ನಾವು ಮಾಡಲ್ಲ. ಹಾಗಾಗಿ ನಮ್ದೆಲ್ಲ ಇಂದ್ರಿಯಗಳು ಸೀಮಿತವಾಗಿರುವಂತದ್ದು. ಯಾಕೆ? ಯಾಕೆ ಅಂದ್ರೆ ನಮ್ಮ ಮುಂದೆ ಮಾಯೆ ಇದ್ದಾಳೆ. ಆ ಮಾಯೆಯ ಕಾರಣದಿಂದ ನಮಗೆ ಸೀಮಿತವನ್ನಾಗಿ ಮಾಡಿಬಿಡ್ತಾಳೆ ಅವಳು. ಹ ಹಾಗಾಗಿ ನಮ್ಗೆ ಭಗವಂತ ಕಾಣೋದಿಲ್ಲ. ಯಾವಾಗ ನಾವು ಈ ಇಂದ್ರಿಯಗಳು ಅತೀಂದ್ರಿಯರಾಗ್ತವೆ ಆವಾಗ ನಮ್ಗೆ ಭಗವಂತ ಕಾಣೋದುಂಟು. ಹ ಅಂದ್ರೆ ಭಗವಂತ ನಾವು ನೋಡ್ಲಿಕ್ಕಾಗಲ್ಲ, ಭಗವಂತನೇ ನಮ್ಗೆ ತೋರ್ಸ್ಬೇಕು. ಹಾಗೆ ಭಗವಂತ ಸ್ವತಃ ಮಾಯೆಯ ನಿಯಂತ್ರಕ. ಯಾಕಂದ್ರೆ ಆ ಮಾಯೆನ ಸೃಷ್ಟಿ ಮಾಡಿದವನು ಯಾರು? ಭಗವಂತನೇ. ಹ ಅದಕ್ಕೋಸ್ಕರ ಯಾಕೆ ಸೃಷ್ಟಿ ಮಾಡ್ದ ಅನ್ನೋದನ್ನ ನಾವು ಮುಂದಿನ ಒಂದು ಅಧ್ಯಾಯಗಳಲ್ಲಿ ನಾವು ಅದನ್ನ ತಿಳ್ಕೊಳ್ತಾ ಹೋಗ್ತೇವೆ. ಹೀಗೆ ಒಂದು ಸೂರ್ಯನ ದೃಷ್ಟಾಂತವನ್ನ ನೋಡೋದಾದ್ರೆ ಜನನ ಮತ್ತು ಮರಣದ ಭ್ರಮೆ ಅನ್ನುವಂಥದ್ದು ಹೇಗಿರುತ್ತೆ ಅಂದ್ರೆ ಈಗ ಸೂರ್ಯ ಹುಟ್ಟುತ್ತಾನೆ, ಬೆಳಿಗ್ಗೆ ಸನ್ರೈಸ್ ಆಗತ್ತೆ. ಆಮೇಲೆ ಮಧ್ಯದಲ್ಲಿ ಭೌತಿಕ ಜಗತ್ತಿಗೆ ಒಂದು ದೀಪವನ್ನ ಕೊಡ್ತಾನೆ, ಬೆಳಕು ಕೊಡ್ತಾನೆ. ಕೊನೆಗೆ ಸೂರ್ಯ ಅಸ್ತ ಆಗ್ತಾನೆ. ಸೂರ್ಯ ಅಸ್ತ ಆದ್ನ ಅಂತಂದ್ರೆ ಅದು ಮರಣ ಆಗಿದ್ದಾನೆ ಅಂತ ಅರ್ಥನಾ? ಇಲ್ವಲ್ಲ. ಬೆಳಿಗ್ಗೆ ಎದ್ದು ಮತ್ತೆ ಮೂಡ್ತಾನ್ ತಾನೆ ಅವನು, ಸೂರ್ಯೋದಯ ಆಗತ್ತೆ. ಹಾಗೆ ಕೆಲವೊಬ್ರು ಏನಂತಾರೆ, ಭಗವಂತ ದ್ವಾಪರ ಯುಗದಲ್ಲಿ ಆ ಅವನು ಬಾಣವನ್ನ ಒಂದು ಬೇಟೆಗಾರನ ಬಾಣದಿಂದ ಮರಣ ಹೊಂದಿದ್ನಲ್ಲ. ಇಲ್ಲ, ಭಗವಂತ ತನ್ನ ಅವತಾರವನ್ನ ಸಮಾಪ್ತ ಮಾಡಿದ ಅಷ್ಟೇ. ಅಲ್ಲಿ ಭಗವಂತ ಅಸ್ತನಾದ ಅಂತಂದ್ರೆ ಭಗವಂತ ಮರಣ ಹೊಂದಿದ ಅಂತ ಇಲ್ಲ. ಭಗವಂತ ತನ್ನ ಮತ್ತೆ ಒಂದು ಗೋಲೋಕವಂದ ಅವನು ಮರಳಿ ಹೋದ. ಮತ್ತೆ ಅವನ ಲೀಲೆ ಮಾಡ್ಬೇಕನ್ಸುತ್ತ ಅವಾಗ ಮತ್ತೆ ಅವನು ಬರ್ತಾನೆ. ಹೀಗೆ ಕೃಷ್ಣನಿಗೆ ಯಾವುದೇ ಹುಟ್ಟಿಲ್ಲ, ಅವನು ಶಾಶ್ವತ. ಅವನು ಕೇವಲ ಆಧ್ಯಾತ್ಮಿಕ ಜಗತ್ತಿನಿಂದ ಭೌತಿಕ ಜಗತ್ತಿಗೆ ಅವತರಿಸ್ಲಿಕ್ಕೆ ಬರ್ತಾನೆ. ಅವನ ಅಸ್ತಿತ್ವ ಶಾಶ್ವತವಾಗಿರುವಂತದ್ದು, ನಮ್ಮ ತರ ಅಶಾಶ್ವತ ಅಲ್ಲ. ಕೃಷ್ಣನನ್ನ ತಿಳಿಯೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಸೊ ಯಾಕೆ ನಾವು ತಿಳ್ಕೊಬೇಕು ಅವನನ್ನೇ ಯಾಕೆ ತಿಳ್ಕೊಬೇಕು? ಬೇರೆಯವರು ಇದ್ದಾರಲ್ಲ, ಅವರನ್ನು ತಿಳ್ಕೊಬಹುದಲ್ಲ ನಾವು. ಹಾಗಾದ್ರೆ ಭಗವಂತನನ್ನೇ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋಮೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರ್ತಾರೆ. ಅಂದ್ರೆ ಭಗವಂತ ಹೇಳ್ತಾ ಇರುವಂತದ್ದು, ಯಾರು ನನ್ನ ದಿವ್ಯ ರೂಪಗಳನ್ನ, ನನ್ನ ಕರ್ಮಗಳನ್ನ ತಿಳ್ಕೊಳ್ತಾರೋ ಅವರು. ಹಾಗಾದ್ರೆ ತಿಳ್ಕೊಳ್ಳೋದು ಹೇಗೆ? ಅದನ್ನ ಯಾರು ತಿಳ್ಕೊಳ್ತಾರೆ? ಎಲ್ರು ಕೂಡ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಭಗವಂತನ ದಿವ್ಯ ರೂಪವನ್ನ. ನೋಡಿ, ಕೇವಲ ಭಗವಂತನನ್ನ ಲೀಲೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಗೋಪಿಕೆಯರನ್ನ ಒಂದು ಸುತ್ತುವರೆದಂತಹ ಮೂವಿಗಳಲ್ಲೆಲ್ಲ ನಾವು ನೋಡ್ತೇವೆ. ಅದು ಭಗವಂತನ ಒಂದು ನಿಜವಾದಂತಹ ರೂಪ ಅಲ್ಲ. ಅದು ಕಲ್ಪನೆಯುಕ್ತವಾದಂತಹ ರೂಪ. ಹಾಗಾಗಿ ಅವ್ರು ತಿಳ್ಕೊಳ್ಳೋದಿಲ್ಲ. ಹಾಗಾದ್ರೆ ಆ ಭಗವಂತನ ದಿವ್ಯ ರೂಪವನ್ನ ಸ್ವತಃ ಭಗವಂತ ಹೇಳ್ತಾ ಇದ್ದಾನೆ, ಯಾರು ತಿಳ್ಕೊಳ್ತಾರೋ ಅವರು ಐಹಿಕ ಜಗತ್ನಲ್ಲಿ ಹುಟ್ಟೋದಿಲ್ಲ ಅಂತ. ಈಗ ನಮ್ಗೆ ಪ್ರಶ್ನೆ ಬರುತ್ತೆ, ಭೌತಿಕ ಜಗತ್ನಲ್ಲಿ ಹುಟ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಹುಟ್ಟೇವೆ ನಾವು? ಅಲ್ಲ, ನಾವು ಇರೋದೇನೆ ಬೇರೆ ಕಾರ್ಯಕ್ಕಾಗಿ, ಹುಟ್ಟಿಗಾಗಿ ಇಲ್ಲ ನಾವು. ಅದೇನು ಅನ್ನೋದನ್ನ ನಾವು ನೋಡೋಣ ಮುಂದೆ. ಹೀಗೆ ಯಾರು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಬಹುದು ಅಲ್ಲ? ಅದಕ್ಕೊಂದು ಅರ್ಹತೆ ಬೇಕು. ಈಗಾಗಲೇ ಹೇಳಿದ್ದೇನೆ, ಏನೋ ಒಂದು ತಿಳ್ಕೊಬೇಕಂದ್ರೆ ಒಂದು ಅರ್ಹತೆ ಬೇಕು. ಭಗವಂತನನ್ನ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕೆ ಇರುವಂತಹ ಅರ್ಹತೆ ಏನು ಅಂದ್ರೆ, ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ್ಸಾ ಪೂತ ಮದ್ಭಾವಮಾಗತಾ. ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿದ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನ ಪಡೆದಿದ್ದಾರೆ. ಯಾರೆಲ್ಲ ಪಡೆದಿದ್ದಾರೆ? ಯಾರು ಭಯ ರಾಗ ಕ್ರೋಧ ಇವುಗಳನ್ನ ತ್ಯಜಿಸಿದ್ದಾರೆ. ಭಯ ಇಲ್ಲ, ರಾಗ ಇಲ್ಲ, ಕ್ರೋಧ ಇಲ್ಲ, ಏನೇ ಆದ್ರೂ ಕೂಡ ಅವರು ಭಗವಂತನಿಗೆ ಶರಣಾಗಿರ್ತಾರೆ. ಭಗವಂತ ನನಗಿದ್ದಾನೆ ಅಂತ. ಪ್ರಹ್ಲಾದ್ ಮಹಾರಾಜರು ಎಲ್ಲರೂ ನೋಡ್ತೇವೆ ನಾವು, ರಾಗ ಇರ್ಲಿಲ್ಲ, ಅವ್ರಿಗೆ ಕ್ರೋಧ ಇರ್ಲಿಲ್ಲ. ಅವ್ರ ತಂದೆ ಎಷ್ಟೇ ಅವನಿಗೆ ನೋವು ಕೊಟ್ಟರು ಕೂಡ ಅವನಲ್ಲಿ ಕ್ರೋಧ ಗೊತ್ತಾಗ್ಲಿಲ್ಲ. ಮತ್ತೆ ಭೌತಿಕ ಜಗತ್ತಿನ ಅಷ್ಟೊಂದು ರಾಜನ ಮಗನಾದ್ರೂ ಕೂಡ ಅವನು ರಾಜವನ್ನ ಅನುಭವಿಸ್ಬೇಕು ಅನ್ನುವಂತಹ ಅವನಿಗೆ ಬಯಕೆನೂ ಕೂಡ ಇರ್ಲಿಲ್ಲ. ರಾಗ ಅಂದ್ರೆ ಆಸಕ್ತಿನೂ ಇರ್ಲಿಲ್ಲ ಅವನಿಗೆ. ಇವನನ್ನ ತ್ಯಜಿಸಿದವನಾಗಿದ್ದ. ಸೊ ತ್ಯಜಿಸಿ ಭಗವಂತನಲ್ಲಿ ಮನಸ್ಸುಳ್ಳವನಾಗಿದ್ದ. ಹಾಗಾಗಿ ಅವನು ಭಗವಂತನ ಆಶ್ರಯವನ್ನ ಪಡೆದ. ಹಾಗಾಗಿ ನಮ್ಮಲ್ಲಿ ಆ ಒಂದು ದಿವ್ಯ ಪ್ರೇಮ ಜಾಗೃತ ಆಗ್ಬೇಕು ಅಂದ್ರೆ ನಾವು ಈ 3 ಅರಿಷಡ್ವೈರಿಗಳಲ್ಲಿ ಇವುಗಳನ್ನ ನಾವು ತ್ಯಜಿಸ್ಬೇಕು. ಹಾಗಾದ್ರೆ ಯಾರೆಲ್ಲ ಈ 3 ತ್ಯಜಿಸಿ ಭಗವದ್ನ ಒಂದು ಈ ಆಶ್ರಯವನ್ನ ಪಡೆದಿದ್ದಾರೆ, ಭಗವಂತನ ದಿವ್ಯ ಪ್ರೇಮವನ್ನ ಪಡೆದಿದ್ದಾರೆ? ಇಲ್ಲಿ ನಾವು ಶ್ರೀಮದ್ ಭಾಗವತದಲ್ಲಿ ನೋಡ್ತೇವೆ, 12 ಮಹಾಜನರು ಅಂತ ಕರಿತೇವೆ. ಸ್ವಯಂಭೂರ್, ನಾರದ, ಶಂಭು. ಇಲ್ಲಿ ಈ 12 ಜನರು
ಭಗವಂತನ ದಿವ್ಯ ಪ್ರೇಮವನ್ನ ಪಡೆದಿರುವಂತವ್ರು ಅಂತ ಶ್ರೀಮದ್ ಭಾಗವತದಲ್ಲಿ ನೋಡ್ತೇವೆ. ಸ್ವಯಂ ಭೂರ್ನಾರದ ಶಂಭು ಕುಮಾರ ಕಪಿಲೋ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವಯ್ಯಾಸ ಕೀರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಃ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಂ ಜ್ಞಾತ್ವಾ ಅಮೃತಮಶ್ನುತೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಇವರೆಲ್ಲರೂ ಕೂಡ ಅಂದ್ರೆ ಭಗವಾನ್ ಬ್ರಹ್ಮ, ನಾರದ, ಶಿವ, 4 ಕುಮಾರರು, ಭಗವಾನ್ ಕಪಿಲ ದೇಹುತಿಯ ಮಗ ಹೇಳ್ತಾ ಇರುವಂತದ್ದು, ಸ್ವಯಂಭೂಮನು, ಪ್ರಹ್ಲಾದ ಮಹಾರಾಜರು, ಮತ್ತೆ ಜನಕ ಮಹಾರಾಜರು, ಭೀಷ್ಮ ಪಿತಾಮಹರು, ಬಲಿ ಮಹಾರಾಜರು, ಶುಕದೇವ ಗೋಸ್ವಾಮಿ, ಮತ್ತೆ ಸ್ವತಃ ನಾನು ಅಂತ ಹೇಳ್ತಾನೆ. ಯಾಕೆ ಅಲ್ಲಿ ಯಮರಾಜ ಹೇಳ್ತಾ ಇರುವಂತದ್ದು ಈ ಒಂದು ಶ್ಲೋಕ ಎಲ್ಲಿ ಭಾಗವತಂನಲ್ಲಿ. ಸೊ ಯಮನು ಕೂಡ 12 ಮಹಾಜನರಲ್ಲಿ ಒಬ್ರು, ಭಗವಂತನ ದಿವ್ಯ ಒಂದು ಪ್ರೇಮವನ್ನ ಪಡ್ಕೊಂಡಿರುವಂತವ್ರು ಅಂತ ಹೇಳಿ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಪಾರ್ಥನೆ ಎಲ್ರು ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ. ನೋಡಿ, ಭಗವಂತ ಹೇಳ್ತಾ ಇರುವಂತದ್ದು. ಯಾಕೆ 12 ಜನರಿಗೆ ನಾವು ಕೊಟ್ಟಿರುವಂತದ್ದು ಇವುಗಳನ್ನೆಲ್ಲ ದಿವ್ಯ ಪ್ರೇಮವನ್ನ ಅಂತಂದ್ರೆ ಅವ್ರು ಆ ರೀತಿ ಶರಣಾಗಿದ್ದಾರೆ ಭಗವಂತನಿಗೆ, ಹಾಗಾಗಿ ಅವ್ರಿಗೆ ಒಲಿದಿರುವಂತದ್ದು. ಯಾರು ಹೇಗೆ ಶರಣಾಗ್ತಾರೋ ಹಾಗೆ ಒಲಿತಾನೆ ಭಗವಂತ. ಸ್ವಲ್ಪ ಒಲಿದ್ರೆ ಸ್ವಲ್ಪ ಶರಣಾಗತನಾದ್ರೆ ಸ್ವಲ್ಪ ಆಗ್ತಾನೆ. ಪೂರ್ಣ ಶರಣಾಗತನಾಗಿದ್ವಿ ಅಂದ್ರೆ ಪೂರ್ಣ ಅವನು ಒಲಿತಾನೆ ನಮ್ಗೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಹಾಗೆ ಎಲ್ರು ಕೂಡ ನನ್ನ ಒಂದು ಮಾರ್ಗವನ್ನೇ ಅನುಸರಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾನೆ. ಸೊ ಹಾಗಾದ್ರೆ ಎಲ್ರು ನನ್ನ ಮಾರ್ಗವನ್ನ ಅನುಸರಿಸಬೇಕು ಅಂದ್ರೆ ಮತ್ತೆ ಯಾಕೆ ಎಲ್ಲರೂ ಇತರ ದೇವತೆಗಳ ಮಾರ್ಗವನ್ನ ಅನುಸರಿಸ್ತಾರೆ, ಬೇರೆ ಬೇರೆ ದೇವತೆಗಳ ಪೂಜೆಯನ್ನ ಮಾಡ್ತಾರೆ? ಅದಕ್ಕೆ ಇನ್ನೂ ಜನರು ಕೂಡ ದೇವತೆಗಳ ಪೂಜೆನ ಯಾಕೆ ಪೂಜಿಸ್ತಾರೆ ಅಂದ್ರೆ ಭಗವಂತ ಹೇಳ್ತಾನೆ, ಕಾಂಕ್ಷದ ಕರ್ಮಣ ಸಿದ್ಧಿಂ ಯಜಂತ ಯ ದೇವತಾಃ ಕ್ಷಿಪ್ರಮಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ, ಅದುದರಿಂದ ದೇವತೆಗಳನ್ನು ಪೂಜಿಸ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಕಾಮದ ಅಪೇಕ್ಷೆ, ನನಗೆ ಮಕ್ಕಳು ಬೇಕು, ನನಗೆ ಬೇಗ ಮದುವೆ ಆಗ್ಬೇಕು, ಮತ್ತೆ ನನಗೆ ಲಕ್ಷ್ಮಿ ಒಲಿಬೇಕು, ಹಣ ಬೇಕು. ನೋಡ್ತೀರಾ ಎಷ್ಟೊಂದು ರೀಲ್ಸ್ ಗಳನ್ನ ಬರುತ್ತೆ, ಲಕ್ಷ್ಮಿಯನ್ನ ಪಡಿಲಿಕ್ಕೆ ಇದು ಮಾಡಿ ಅದನ್ನ ಮಾಡಿ ಅಂತ. ಅವ್ರಿಗೆ ಏನ್ ಬೇಕಾಗಿರುತ್ತೆ? ಕೇವಲ ಸಿದ್ಧಿ, ಕಾಮದ ಬಯಕೆ. ಇವಾಗ ಬರುತ್ತೆ, ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಾವು ನೋಡ್ಬಹುದು, ಎಷ್ಟೇ ನಾವು ಈ ಹಿರಣ್ಯಕಶಿಪು ಮರಣ ಆಗ್ಬಾರ್ದಂತ ಏನೆಲ್ಲ ಕೇಳ್ಕೊಂಡಿದ್ದ ಬ್ರಹ್ಮನಿಗೆ, ಆದ್ರೂ ಕೊನೆಗೆ ಭಗವಂತ ಅವನ್ನ ನರಸಿಂಹ ರೂಪದಲ್ಲಿ ಸಾಯಿಸಿ ಬಿಟ್ಟ. ಅಂದ್ರೆ ಯಾವುದೇ ಕಾಮದ ಬಯಕೆ ಇದ್ರೂ ಕೂಡ ಅದು ಶಾಶ್ವತ ಅಲ್ಲ. ಭಗವಂತನ ಯೋಜನೆ ಅನ್ನುವಂಥದ್ದು ತುಂಬಾನೇ ಕುಶಲಕರವಾಗಿರುವಂಥದ್ದು. ಅದನ್ನ ಯಾರು ಕೂಡ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಅಳತೆ ಮೀರಿದ್ದುದು ಅನ್ನೋದನ್ನ ನಾವು ಕಾಣ್ತೇವೆ. ಹಾಗಾಗಿ ಅವರು ಫಲಾಪೇಕ್ಷೆ ಇಟ್ಕೊಂಡು ದೇವತೆಗಳ ಪೂಜೆಯನ್ನ ಮಾಡ್ತಾರೆ. ಬಟ್ ಇವ್ರು ಪೂಜೆ ಮಾಡಿದ್ರು ಕೂಡ ಇವ್ರಿಗೆ ಮಕ್ಕಳು ಬೇಕು ಅಂತ ಹೇಳಿ ಪೂಜೆ ಮಾಡ್ತಾರೆ ಅನ್ಕೊಳ್ಳಿ, ಅಥವಾ ಪತಿ ಬೇಕು ಅಂತ ಪೂಜೆ ಮಾಡ್ತಾರೆ ಪಾರ್ವತಿಗೆ. ಪಾರ್ವತಿ ಯಾರ ಹತ್ರ ಬರ್ಬೇಕು? ಈಗ ನೀನ್ ಹೋಗಿ ಪಾರ್ವತಿಗೆ ಬೇಡ್ಕೊಂಡ್ರೆ ಪಾರ್ವತಿ ನನ್ನ ಹತ್ರನೇ ಬರ್ಬೇಕು. ಮತ್ತೆ ಪಾರ್ವತಿ ನನ್ನ ಹತ್ರ ಕೇಳ್ಕೊಳ್ತಾಳೆ, ನನ್ನ ಭಕ್ತಳಿಗೆ ಮದ್ವೆ ಆಗ್ಬೇಕಂತೆ ಅನುಗ್ರಹಿಸು ಅಂತ. ಅವಾಗ ಭಗವಂತ ಕೊಟ್ರೇನೆ ಪಾರ್ವತಿ ಕೊಡೋಳು, ಇಲ್ಲಾಂದ್ರೆ ತನ್ನ ಸ್ವತಃ ಒಂದು ಸಿದ್ಧಿ ಕೊಡುವಂತ ಅಥವಾ ತನ್ನ ಸ್ವತಃವಾಗಿ ಅವಳು ಅವರ ಕೊಡುವಂತ ಇದು ಇಲ್ಲ ಅವರಿಗೆ. ಹಾಗಾಗಿ ಭಗವಂತನಿಂದನೇ ಅದನ್ನ ಪಡ್ಕೊಳ್ಳುವಂಥದ್ದು. ಯಾಕಂದ್ರೆ ನಿಮ್ಗೆ ಸ್ಯಾಲ್ರಿ ಕೊಡ್ಬೇಕು ಅಂತಂದ್ರೆ ನಿಮ್ಗೆ ಯಾರು ಫೈನಾನ್ಸ್ ಆಫೀಸರ್ ಕೊಡಲ್ಲ, ಅಕೌಂಟೆಂಟ್ ಕೊಡಲ್ಲ, ಮೇಲಿಂದಾನೇ ಬರ್ಬೇಕು. ಹಾಗೆ ಏನೇ ಒಂದು ನಾವು ವರವನ್ನ ಬೇಡಿದ್ರು ಅದು ಭಗವಂತನಿಂದಾನೇ ಆ ದೇವತೆಗಳಿಗೂ ಪ್ರಾಪ್ತಿಯಾಗುವಂಥದ್ದು, ಆ ದೇವತೆಗಳಿಂದ ಇತರರಿಗೆ ಸಿಗುವಂಥದ್ದು. ನಾವೆಲ್ಲ ಏನ್ ಅನ್ಕೊಳ್ತೇವೆ? ಆ ದೇವತೆ ನನಗೆ ಕೊಟ್ರು, ಹಾಗಾಗಿ ನಾನು ಅವರನ್ನೇ ಪೂಜಿಸ್ಬೇಕು, ಅವರನ್ನೇ ಪಾಲಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಹೋಗ್ತೇವೆ. ಹಾಗಂತ ಹೇಳಿ ನಾವು ದೇವತೆಗಳನ್ನ ಪೂಜಿಸಬಾರ್ದು ಅಂತ ಇಲ್ಲ. ದೇವತೆಗಳಿಗೆ ನಾವು ಕೊಡುವಂತ ಗೌರವ ಕೊಡ್ಲೇಬೇಕು. ಯಾಕಂದ್ರೆ ಭಗವಂತನ ಪ್ರತಿನಿಧಿ ಅವರು. ಭಗವಂತ ಹೇಳಿರೋದ್ರಿಂದಾನೇ ಅವರು ಈ ಒಂದು ಭೌತಿಕ ಜಗತ್ತಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ಹಾಗಾಗಿ ಅವರಿಗೆ ನಾವು ಪೂರ್ಣ ರೀತಿಯಾಗಿ ಕೃತಜ್ಞತಾ ಭಾವವನ್ನ ಅವರಿಗೆ ಅರ್ಪಿಸಬೇಕು. ಹೀಗೆ ಈ ಒಂದು ಯಾರನ್ನ ಆರಾಧಿಸ್ಬೇಕು ಅನ್ನೋದನ್ನ ನಾವು ನೋಡಬಹುದು. ದೇವತೆಗಳನ್ನ ಆರಾಧಿಸ್ಬೇಕಾ, ಭಗವಂತನ ಆರಾಧಿಸ್ಬೇಕಾ? ದೇವತೆಗಳನ್ನ ಆರಾಧಿಸಿದ್ರೆ ಕೇವಲ ತಾತ್ಕಾಲಿಕ ಭೌತಿಕ ಲಾಭ ಸಿಗುತ್ತೆ, ನಮ್ಗೆ ಏನ್ ಬೇಕೋ ಈಗ ಅದು ಸಿಗುತ್ತೆ. ಆದ್ರೆ ಶಾಶ್ವತವಾದಂತ ಮುಕ್ತಿ ಸಿಗಲ್ಲ. ನನ್ನ ಆತ್ಮಕ್ಕೆ ಏನ್ ಬೇಕೋ ಅದು ಸಿಗಲ್ಲ. ಈಗ ಆಡಳಿತಾಧಿಕಾರಿಗಳು ಆಗ್ಬೋದು, ಅಂದ್ರೆ ಎಲ್ಲದರ ಮೂಲ ಜನನ ಮರಣಗಳಿಂದ ನಾವು ಹೊರಗೆ ಹೋಗ್ಬೇಕು. ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹಾಗೆ ನನ್ನ ಮನೆಗೆ ನಾನು ಹೋಗ್ಬೇಕು, ಅಲ್ಲಿದ್ದಾನೆ ನನ್ನ ತಂದೆ. ಇಲ್ಲಿರುವಂತಹ ತಂದೆ ತಾಯಿಗಳು ಕೇವಲ ಭೌತಿಕ ಜಗತ್ತಿನಲ್ಲಿ ಈ ಜನ್ಮದಲ್ಲಿ ಇದ್ದಾರೆ, ಮುಂದಿನ ಜನ್ಮದಲ್ಲಿ ಯಾರೇ ತಂದೆ ತಾಯಿಗಳು ಇರಲ್ಲ. ಮುಂದಿನ ಜನ್ಮದಲ್ಲಿ ಪತಿ ಪತ್ನಿಯರೇ ಅವರೇ ಇರಲ್ಲ. ಇದೆಲ್ಲ ಸಾತೋ ಜನಂ ಅಂತ ಹೇಳ್ತಾರೆ, ಎಲ್ಲಾನು ಕೂಡ ಕಟ್ಟುಕತೆ.
ಆದ್ರೂ ಬೇಡದಾಗ ಒಂದು ಆತ್ಮದ ಒಂದು ಪ್ರಜ್ಞೆ ಇರುತ್ತೆ, ಹಾಗಾಗಿ ಅವುಗಳಾಗೋದುಂಟು. ಬಟ್ ಅದು 100% ಸತ್ಯ ಅಲ್ಲ. ಜನನ ಮರಣಗಳ ಆಚೆ ಇರುವಂತದ್ದು ಭಗವಂತ. ಮತ್ತೆ ಭೌತಿಕ ಜಗತ್ತಿನಲ್ಲಿ ನಾವು ಉಳಿತೇವೆ, ಇಲ್ಲೇನೆ ಉಳಿತೇವೆ, ಇಲ್ಲೇ 84 ಲಕ್ಷ ಯೋನಿಗಳಲ್ಲಿ ತಿರುಗಾಡ್ತಾ ಇರ್ತೇವೆ. ಆದ್ರೆ ಆಧ್ಯಾತ್ಮಿಕ ಜಗತ್ ಪ್ರಾಪ್ತ ಆದಾಗ ನಾವು ಅಲ್ಲಿಗೂ ಕೂಡ ಒಂದು ನಮ್ಮ ಒಂದು ಶಾಶ್ವತವಾದಂತ ದಿವ್ಯ ರೂಪ ಪಡ್ಕೊಳ್ತೇವೆ ಭಗವಂತನ ತರ. ಅಲ್ಲಿ ನಾವು ಯಾವಾಗ್ಲೂ ಆನಂದದಿಂದ ಇರ್ತೇವೆ. ಭಗವಂತನ ಲೋಕನೇ ಬೇರೆ ಆಗಿರುವಂತದ್ದು ಅಲ್ಲಿ. ಸೊ ಅದನ್ನ ನಾವು ಮತ್ತೆ ಮುಂದಿನ ಒಂದು ದಿನಗಳು ನಾವು ಭಗವಂತನ ಲೋಕ ಹೇಗಿರುತ್ತೆ, ಭಗವಂತ ಲೋಕದಲ್ಲಿ ಭಕ್ತರು ಹೇಗಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಈಗ ನೋಡಿ, ಎಲ್ಲ ಮಾರ್ಗಗಳು ಒಂದೇ ಗುರಿಯನ್ನ ತಲುಪುತ್ತಿದೆ ಅನ್ನೋದಕ್ಕೆ. ಈ ಒಂದು ಸಿದ್ಧಿಗಳು ಎಲ್ಲಿ ಹೋಗುತ್ತೆ, ಭೌತಿಕಕ್ಕೆ ಹೋಗುತ್ತೆ. ಭೌತಿಕ ಲಾಭಗಳು ಭೌತಿಕದಲ್ಲಿ ಉಳಿಯುತ್ತೆ. ಆದ್ರೆ ಮುಕ್ತಿ ಮಾತ್ರ ಭಗವಂತನ ಒಂದು ಜ್ಞಾನ, ಭಗವಂತನ ತಿಳ್ಕೊಬೇಕು ಅನ್ನುವಂಥದ್ದು ನಮ್ಮನ್ನ ಗೋಲೋಕ ಬೃಂದಾವನಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಮಿಥ್ಯ, ಯಾರನ್ನೇ ಪೂಜಿಸಿದ್ರು, ಹೇಗೆ ಪೂಜಿಸಿದ್ರು ಎಲ್ಲವೂ ಭಗವಂತನಿಗೆ ಸೇರುತ್ತದೆ ಮತ್ತು ಮುಕ್ತಿ ಸಿಗುತ್ತದೆ. ಇದು ತಪ್ಪು. ಸತ್ಯ ಏನು ಅಂದ್ರೆ, ನಾವು ದೆಹಲಿಗೆ ಹೋಗ್ಬೇಕು ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಚಲಿಸಬೇಕು. ನಾವು ಬಿಟ್ಟು ದಕ್ಷಿಣ ದಿಕ್ಕಿಗೆ ಚಲಿಸಿದ್ರೆ ಎಲ್ಲಾದ್ರೂ ನಾವು ದೆಹಲಿಗೆ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಯದ್ಭಾವಂ ತದ್ಭವತಿ, ಅಂದ್ರೆ ಯಾವ ಭಾವ ಇರುತ್ತೋ ಹಾಗೆ ನಮ್ಗೆ ಒಲಿಯುತ್ತೆ ಅಂತ ಹೇಳ್ತಾರೆ. ಕರ್ಮಿಗಳು ದೇವತೆಗಳ ಪೂಜೆ ಮಾಡಿ ಭೌತಿಕ ಲಾಭ ಪಡಿತಾರೆ, ಯೋಗಿಗಳು ತಪಸ್ ಮಾಡಿ ಸಿದ್ಧಿಗಳನ್ನ ಪಡಿತಾರೆ. ಚಿಕ್ಕದಾಗುವಂಥದ್ದು, ಎತ್ತರ ಆಗುವಂಥದ್ದು, ನೀರಿನ ಮೇಲೆ ನಡೆಯುವಂಥದ್ದು. ಸೊ ಹೀಗೆ ಮತ್ತೆ ಬ್ರಹ್ಮ ಜ್ಯೋತಿಯನ್ನ ಪಡೆಯುವಂಥದ್ದು. ಕೇವಲ ನಿರಾಕಾರವಾದದಲ್ಲಿ ಅರ್ಧದಲ್ಲಿ ಉಳಿತಾರೆ ಅವರು. ಪರಿಪೂರ್ಣ ಸತ್ಯದ ಹತ್ರ ಹೋಗೋದಿಲ್ಲ, ಕೊನೆಯ ಒಂದು ಹಂತಕ್ಕೆ ಅವರು ಹೋಗೋದಿಲ್ಲ ಅಲ್ಲ. ಭಕ್ತರು ಕೃಷ್ಣನಿಗೆ ಶರಣಾಗ್ತಾರೆ, ಗೋಲೋಕ ವೃಂದಾವನದಲ್ಲಿ ಭಗವಂತನ ಶಾಶ್ವತ ಸೇವಕರಾಗಿ ಉಳಿತಾರೆ. ಈಗ ಭಗವಂತ ನಮ್ಗೆ ಹೇಳ್ತಾ ಇರುವಂತದ್ದು, ಈ ಎಲ್ಲ ಶಾಶ್ವತ ಸೇವಕರಾಗಿ ಉಳಿತಾರೆ. ಉಳಿಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಯಾವ ಪದ್ಧತಿಯನ್ನ ಅನುಸರಿಸಬೇಕು ನಾವು ಅಂದಾಗ ಭಗವಂತ ಹೇಳ್ತಾನೆ, ಕೃಷ್ಣ ಈ ಒಂದು ವರ್ಣಾಶ್ರಮ ಪದ್ಧತಿಯನ್ನ ಹೇಳ್ತಾನೆ. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ಮ ಕರ್ತಾರಪೈಮಾಂ ವಿದ್ಯ ಕರ್ತಾರಮವ್ಯಯಂ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ತಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು, ಆದುದರಿಂದ ನಾನು ಕರ್ತಾರನಲ್ಲ ಎಂದು ನೀನು ತಿಳಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಯಾಕೆ ಅಂದ್ರೆ ಈ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ಬೇಕು ಅಂತಂದ್ರೆ ನಮ್ಗೊಂದು ಧರ್ಮ ಬೇಕು. ಆ ಭಗವಂತ ಹೇಳಿರುವಂತದ್ದು ವರ್ಣಾಶ್ರಮ, ಚಾತುರ್ವರ್ಣ. ನಾವೆಲ್ಲ ಆ ಧರ್ಮ ಈ ಧರ್ಮದಂತ ಹೇಳ್ತೇವೆ. ಈ ಧರ್ಮಗಳನ್ನ ನಾವು ಸೃಷ್ಟಿಸಿಕೊಂಡಿರುವಂತದ್ದು. ಆದ್ರೆ ಭಗವಂತ ಸೃಷ್ಟಿ ಮಾಡಿರುವಂತ ಕೇವಲ ಚಾತುರ್ವರ್ಣ. ಚಾತುರ್ವರ್ಣ ಅಂತಂದ್ರೆ ಯಾವ್ಯಾವ್ದು? ಅದು ವರ್ಣಾಶ್ರಮ. ಇದು ಜನ್ಮದಿಂದ ಅಲ್ಲ, ಗುಣ ಮತ್ತು ಕರ್ಮಗಳಿಂದ ಬಂದಿರುವಂತದ್ದು ಅಂತ ನಾವು ಹೇಳ್ತೇವೆ. ಆ ವರ್ಣಗಳು ಯಾವ್ಯಾವ್ದು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಇವು 4 ವರ್ಣಗಳು ಅಂತ ಇರ್ಬೋದು ನಮ್ಮಲ್ಲಿ. ನಾವೇನೀಗ ಜಾತಿ ಅಂತ ಹೇಳ್ತೀವಲ್ಲ, ಆ ಜಾತಿ ಅಲ್ಲ. ಅದರ ಪ್ರಕಾರ ನೋಡೋದಾದ್ರೆ ಇವೇ 4 ಜಾತಿಗಳಿರುವಂತದ್ದು. ಈ ಒಂದು ಪ್ರಸ್ತುತವಾದ ದಿನಮಾನಗಳಲ್ಲಿ ನೋಡೋ ಪ್ರಕಾರ ಇವ್ 4 ಇರುವಂತದ್ದು. ನಾವೆಲ್ಲ ಬೇರೆ ಬೇರೆ ಜಾತಿಗಳನ್ನ ನಾವು ಮಾಡ್ಕೊಂಡಿರುವುದಷ್ಟೇ. ಭಗವಂತನೇ ಸ್ವತಃ ಹೇಳ್ತಾನೆ, ಬ್ರಾಹ್ಮಣರು ಏನ್ ಮಾಡ್ತಾರೆ, ಶಾಂತ ಸ್ವಭಾವದವರು, ಜ್ಞಾನ ಆತ್ಮ ಸಂಯಮ ಆಗಿರ್ತಾರೆ, ಮಾರ್ಗದರ್ಶನ ಕೊಡ್ತಿರ್ತಾರೆ, ರಾಜರುಗಳಿಗೆ ಮಾರ್ಗದರ್ಶನ ಕೊಡ್ತಾರೆ. ಕ್ಷತ್ರಿಯರು ಏನ್ ಮಾಡ್ತಾರೆ, ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ರಕ್ಷಣೆ ಕೊಡ್ತಿರ್ತಾರೆ ಇತರರಿಗೆ. ವೈಶ್ಯರು ಕೃಷಿಕರಾಗಿರ್ತಾರೆ, ಗೋ ರಕ್ಷಣೆ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮ್ಯಾನ್ಸು, ಇವರೆಲ್ಲರೂ ಕೂಡ ವೈಶ್ಯರು. ಶೂದ್ರರು ಈ ಮೇಲಿನ ವರ್ಣ ಯಾವ್ಯಾವ ಇದೆಯೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಸೇವೆಯನ್ನ ಕೊಡುವಂತವ್ರು, ಬೆಂಬಲವನ್ನ ಕೊಡುವಂತವ್ರು ಇವರಾಗಿರ್ತಾರೆ. ಸೊ ಹೀಗೆ ಈ 4ದಲ್ಲಿ ನಾವೆಲ್ಲರೂ ನೋಡಿದ್ರೆ ನಾವೆಲ್ಲರೂ ಯಾರಿಗೆ ಸೇವೆ ಕೊಡ್ತಾ ಇದ್ದೇವೆ? ನಾವೆಲ್ಲರೂ ಕೂಡ ಶೂದ್ರರೇ. ಈಗ ಒಂದಲ್ಲಿ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ, ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೇವೆ. ಹಾಗೆ ನಾವು ಒಂದು ಸೇವೆ ನಾವು ಕೊಡ್ತಾನೆ ಇದ್ದೇವೆ. ಈಗ ಬಾರ್ಡರ್ ನಲ್ಲಿ ಇರುವಂತವ್ರು ಎಲ್ರಿಗೂ ಕೂಡ ನಾವು ಶೌರ್ಯರು, ವೀರ್ಯರು, ಕ್ಷತ್ರಿಯರು ಅಂತ ಹೇಳಿ ನಾವು ಕರಿತೇವೆ. ನಿಮ್ಗೆ ಅನ್ಸುತ್ತೆ, ಎಲ್ಲಿ ಅವನು ಬೇರೆ ಧರ್ಮದಿಂದ ಬಂದವನಲ್ಲ, ಅವನು ಹೆಂಗೆ ಕ್ಷತ್ರಿಯನಾದ? ಇಲ್ಲ, ನಮ್ಮ ಸ್ವಭಾವ. ಹಾಗಾಗಿ ಹೇಳ್ತಾ ಇರುವಂತದ್ದು, ಗುಣ ಕರ್ಮಗಳಿಂದ ಬಂದಿರುವಂತದ್ದು ನಿನ್ನ ಹುಟ್ಟಿನಿಂದಲ್ಲ. ಯಾಕೆ ಹುಟ್ಟಿನಿಂದಲ್ಲ? ಒಬ್ಬ ಬ್ರಾಹ್ಮಣನ ಹೊಟ್ಟೆಯಿಂದ ಬ್ರಾಹ್ಮಣನೇ ಹುಟ್ತಾನಂತ ಹೇಳಲಿಕ್ಕಾಗಲ್ಲ. ನಾವೆಲ್ಲ ಅಂತೇವೆ ಬ್ರಾಹ್ಮಣನ ಹೊಟ್ಟೆಯಿಂದ ಬ್ರಾಹ್ಮಣನ ಹುಟ್ತಾನೆ. ಇಲ್ಲ, ನಮ್ಮ ಗುಣ. ಆ ಬ್ರಾಹ್ಮಣ ನೋಡಿ, ತಂದೆ ಒಳ್ಳೆಯ ಜ್ಞಾನ ಕೊಡ್ತಾ ಇದ್ರು, ಮಗ ಜ್ಞಾನಿ ಆಗಿರೋದಿಲ್ಲ ಅಲ್ಲ. ಹಾಗೆ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಇಲ್ಲಿ ಅಶ್ವತ್ಥಾಮನ್ ನೋಡ್ಬಹುದು, ದ್ರೋಣಾಚಾರ್ಯರಿಗೆ ಇದ್ದಂತಹ ಒಂದು ಗುಣ ಈ ಒಂದು ಅಶ್ವತ್ಥಾಮನಿಗೆ ಇರ್ಲಿಲ್ಲ. ಅಲ್ಲೇ ನೋಡ್ಬಹುದು, ಅವರೇ ಬ್ರಾಹ್ಮಣರು ಅಲ್ಲ. ಹೀಗೆ ಈ ಗುಣ ಕರ್ಮಗಳಿಂದ ಅವರ ಒಂದು ಇದಾಗುತ್ತೆ. ಡಾಕ್ಟರ್ ಮಗ ಎಂಬ ಮಾತ್ರಕ್ಕೆ ಯಾರು ಡಾಕ್ಟರ್ ಆಗೋದಿಲ್ಲ. ಆ ವಿದ್ಯೆ ಮತ್ತೆ ಅಭ್ಯಾಸವಿರ್ಬೇಕು. ಅಂತೆ ವರ್ಣಗಳು ಹುಟ್ಟಿನಿಂದ ಬರುತ್ತವೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹುಟ್ಟಿನಿಂದ ಬರುವಂತದ್ದಲ್ಲ, ನಮ್ಮ ಗುಣ ಕರ್ಮಗಳಿಂದ ಬರುವಂತದ್ದು. ಅವುಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಗುಣ ಕರ್ಮ ಅಂದ್ರೇನು, ಆ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂತದ್ದು. ಮತ್ತೆ ಈ ಭಗವಾನ್ ಕೃಷ್ಣ ವರ್ಣಾಶ್ರಮ ಪದಕ್ಕೆ ಒಳಪಡ್ತಾನ? ಏನ್ ಕೇವಲ ಜನರಷ್ಟೇ ಒಳಪಡ್ತಾರ ಅಥವಾ ಎಲ್ಲರೂ ಒಳಪಡ್ತಾರ ಅಂತಂದ್ರೆ ಭಗವಂತ ಹೇಳ್ತಾನೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೈ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ,
ನಾನು ಯಾವುದೇ ಕರ್ಮಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಯಾವ ವಿಷಯನೂ ಕೂಡ ನನಗೆ ಅಂಟೋದಿಲ್ಲ. ಹೇಗೆ ಒಂದು ಕಮಲದ ಎಲೆ ಮೇಲೆ ಒಂದು ಹನಿ ನೀರ್ ಕೂತ್ರೆ ಅದು ಪ್ರಭಾವಕ್ಕೊಳಗಾಗೋದಿಲ್ವೋ ಹಾಗೆ ನಾನು ಅದಕ್ಕೆ ಪ್ರಭಾವಿತನಾಗೋದಿಲ್ಲ. ಮತ್ತೆ ನನ್ನ ಸತ್ಯವನ್ನ ಯಾರು ತಿಳ್ಕೊಳ್ತಾರೋ, ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅವರು ಅವ್ರಿಗೆ ಕರ್ಮ ಬಂಧನವಿಲ್ಲ ಅನ್ನೋದನ್ನು ಕೂಡ ಹೇಳ್ತಾನೆ. ಕರ್ಮಣೋ ಹ್ಯಪಿ ಬೋಧವ್ಯಂ ವಿಕರ್ಮಣಃ ಅಕರ್ಮಣಶ್ಚ ಬೋಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮದ ಜಟಿಲತೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮ ಯಾವುದು, ಯಾವುದು ಅಕರ್ಮ ಯಾವುದು ಎನ್ನುವುದನ್ನ ಸರಿಯಾಗಿ ತಿಳ್ಕೋಬೇಕು. ಹೀಗಾಗಿ ಕರ್ಮ ಅನ್ನೋದೇನು, ಕರ್ಮನ ಬಂಧನ ನನಗಿಲ್ಲ, ಕರ್ಮ ಬಂಧನ ನಿನಗಿದೆ. ಹಾಗಾದ್ರೆ ಕರ್ಮ ಅನ್ನೋದು ಏನನ್ನೋದು ಕೂಡ ತಿಳ್ಕೋಬೇಕು ನೀನು. ಹಾಗೆ ಕರ್ಮ ಅಂತ ಹೇಳಿದ್ರೆ ಅಲ್ಲ. ಯಾವ್ಯಾವ್ದು ಕರ್ಮ? ಕರ್ಮ 3 ತರಗಳನ್ನಾಗಿ ನಾವು ನೋಡ್ತೇವೆ. ಕರ್ಮ ಯಾವುದು? ಈ ಒಂದು ಶಾಸ್ತ್ರ ಸಮ್ಮತವಾಗಿರುವಂತದ್ದು ಕರ್ಮ. ಫಲದ ನಿರೀಕ್ಷೆ ಇದೆ ಇಲ್ಲಿ, ಶಾಸ್ತ್ರ ಸಮ್ಮತವಾಗಿರುತ್ತೆ, ಫಲದ ನಿರೀಕ್ಷೆ ಇದೆ. ಮತ್ತೆ ಪುಣ್ಯ ಬೇಡ್ತಾನೆ, ಐಶ್ವರ್ಯ ಬೇಡ್ತಾನೆ, ಭೌತಿಕ ಚಕ್ರವನ್ನ ಮತ್ತೆ ಇಲ್ಲಿ ಜನನ ಮರಣ ಮುಂದುವರಿಸ್ತಾನೆ. ವಿಕರ್ಮ ಅಂದ್ರೆ ಏನು? ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತದ್ದು, ಸ್ವಾರ್ಥ, ಆಸೆ ಎಲ್ಲ ಇದೆ ಇಲ್ಲಿ, ಪಾಪ ನರಕವನ್ನ ಹೊಂತಾನೆ. ಅಕರ್ಮ ಅನ್ನುವಂಥದ್ದು ಅಕರ್ಮ. ಕರ್ಮ ಮಾಡ್ತಾನೆ, ಆದ್ರೆ ಅದರ ಒಂದು ಬಂಧನಕ್ಕೊಳಗಾಗೋದಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ಇರೋದಿಲ್ಲ ಅಂತ. ಭಗವಂತನಿಗೆ ಸಮರ್ಪಿತನಾಗಿರ್ತಾನೆ, ಫಲದ ಆಸೆ ಇರೋದಿಲ್ಲ, ಆಮೇಲೆ ಜನನ ಮರಣ ಚಕ್ರದಿಂದ ಅವನು ಮುಕ್ತನಾಗ್ತಾನೆ. ಹೀಗೆ ಈ ಒಂದು ಕರ್ಮದ ಬಂಧನಗಳು ನಮ್ಮನ್ನ ಹೇಗೆ ಬಂಧಿಸುತ್ತೆ ನೋಡಿ. ಒಂದು ಕಬ್ಬಿಣ, ವಿಕರ್ಮ ಅನ್ನುವಂಥದ್ದು ಕಬ್ಬಿಣ ಇದ್ದ ಹಾಗೆ. ಯಾಕಂದ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾದ ಕಾರ್ಯಗಳು ಮಾಡ್ತೀವೋ ಅವಾಗ ಕಬ್ಬಿಣದ ಒಂದು ಕೋಡಿ ನಮ್ಮ ಕೈಯಲ್ಲಿ ಇರುತ್ತೆ. ಪಾಪ, ದುಃಖ, ಭೌತಿಕ ಸಂಕಟ ಇವುಗಳನ್ನ ನಾವು ಮುಂದುವರಿತೇವೆ. ಮತ್ತೆ ಈ ಒಂದು ಕರ್ಮ ಅನ್ನುವಂಥದ್ದು ಸ್ವಾರ್ಥದಿಂದ ಮಾಡುವಂತ ಕೆಲಸ. ಶಾಸ್ತ್ರಬದ್ಧವಾಗಿ ಮಾಡ್ತೇವೆ, ಆದ್ರೆ ಸ್ವಾರ್ಥಕ್ಕಾಗಿ ಮಾಡ್ತೇವೆ. ಇದು ಒಂದು ಬಂಗಾರದ ಬೇಡಿ. ಬೇಡಿಗೂ ಕಬ್ಬಿಣ ಬೇಡಿಗೂ ಏನ್ ವ್ಯತ್ಯಾಸ ಇದೆ? ಎರಡು ಬೇಡಿ ತಾನೆ, ಎರಡು ಕೂಡ ಬಂಧನ ತಾನೆ. ಸೊ ಹಾಗೆ ಈ ಬಂಗಾರದ ಬೇಡಿಗಳು ಬಂಧನವಾದ್ರೂ ಕೂಡ ಬಂಧನವೇ ಅಂತ ಹೇಳಿ ಕರೀತಾರೆ. ಅಕರ್ಮ ಅಂದ್ರೆ ಇಲ್ಲಿ ಒಂದು ಭಗವಂತನ ಪ್ರೀತಿಗಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕಾರ್ಯ. ಇದರಿಂದ ಏನಾಗುತ್ತೆ? ಪಾಪ ಪುಣ್ಯಗಳಿಂದ ಮುಕ್ತಿ, ದಿವ್ಯಾನಂದ, ಮತ್ತೆ ನಾವು ಈ ಫಲಾಪೇಕ್ಷಿತ ಕರ್ಮಗಳಿಂದ ಬಿಡುಗಡೆಯನ್ನ ಹೊಂದ್ತೀವಿ ಅನ್ನೋದು ಹೇಳ್ತಾರೆ. ಸೊ ಹೇಗೆ ಈ ಕ್ರಿಯೆಯನ್ನ ಮಾಡಿದವರು, ಒಂದು ಉದಾಹರಣೆ ತಗೊಳ್ಬಹುದು, ಹೇಗೆ ಪರಿಣಾಮ ಬೇರೆ ಬೇರೆ ಆಗಿರುತ್ತೆ ಅಂತ. ಈಗ ಒಬ್ಬ ಕ್ಷತ್ರಿಯ ಗಡಿಯಲ್ಲಿರುವಂತಹ ಯೋಧ ಸರ್ಕಾರದ ಆದೇಶದಂತೆ ಒಬ್ಬ ವಿರೋಧ ಬೇರೆ ದೇಶದ ಒಂದು ಯೋಧನನ್ನ ಕೊಂದ್ರೆ ಅವನು ಪರಮವೀರ ಚಕ್ರವನ್ನ ಪಡಿತಾನೆ. ಅವನಿಗೆ ಯುದ್ಧ ಮಾಡಿ ವೈರಿಗಳನ್ನ ಕೊಂದ್ರೆ ಪರಮವೀರ ಚಕ್ರವನ್ನ ಪಡಿತಾನೆ. ಅದೇ ಒಬ್ಬ ಯೋಧ ಮನೆಗೆ ಬಂದ್ಬಿಟ್ಟು ತಮ್ಮ ಮನೆ ಪಕ್ಕದಲ್ಲಿರುವಂತ ಯಾರನ್ನು ಕೊಂದ್ಬಿಟ್ರೆ ಅವನಿಗೆ ಜೈಲಿಗೆ ಹಾಕ್ತಾರೆ. ನೋಡಿ, ಯಾವಾಗ ಎಲ್ಲಿ ಯಾವ ಕರ್ಮ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಒಬ್ಬ ಬ್ಯಾಂಕ್ ಕ್ಯಾಶಿಯರ್ ಬ್ಯಾಂಕಿನಲ್ಲಿ ದುಡ್ಡು ಎಣಿಸ್ತಾರೆ, ಆದ್ರೆ ನನಗಾಗಿ ಎಣಿಸಿದ್ದೇನೆ ಅಂದ್ಕೊಂಡು ಕಳ್ಳನಾಗ್ತಾನೆ. ಅಂದ್ರೆ ನನಗೆ ಇದು ಅಂತ ತಗೊಂಡಾಗ ಅದು ಕಳ್ಳನಾಗ್ತಾನೆ. ಹಾಗಾಗಿ ಕರ್ಮಗಳು ಯಾವುದನ್ನ ನೋಡ್ಬೇಕು, ಯಾರಿಗಾಗಿ ಮಾಡ್ತಾ ಇದ್ದೇವೆ ಅವ್ರಿಗೇನೆ ನಾವು ಅದನ್ನ ಮಾಡ್ಬೇಕು. ಯಾವಾಗ ಯಾವ ನಮ್ಮ ಪಾತ್ರ ಇರುತ್ತೋ ಆ ಪಾತ್ರವನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಕೃಷ್ಣನ ಆದೇಶದಂತೆ ಅರ್ಜುನ ಮಾಡಿದ ಯುದ್ಧವು ಅಕರ್ಮವಾಯಿತು. ಯಾವ ಪಾಪವೂ ಲೇಪವಿಲ್ಲ, ಭಗವಂತನಿಗಾಗಿ ಮಾಡಿದ ಕರ್ಮವು ಬಂಧನವನ್ನ ತರೋದಿಲ್ಲ ಅನ್ನೋದು ನಾವು ತಿಳ್ಕೊಂಡ್ವಿ. ಹೀಗೆ ಅಕರ್ಮದ ರಹಸ್ಯ ಅನಾಸಕ್ತಿ ಇಂದ ಕೆಲಸ ಮಾಡುವಂಥದ್ದು, ಡಿಟ್ಯಾಚ್ಡ್ ವರ್ಕ್. ಯಾವ್ದ್ರಿಂದ? ಫ್ರೂಟ್ ಇಂದ, ಫಲದಿಂದ ಇಲ್ಲದೆ ಕರ್ತವ್ಯನ ಮಾಡುವಂಥದ್ದು. ಈಗ ಸೋಂಕಿತ ರೋಗಿಗೆ ಚಿಕಿತ್ಸೆ ನೀಡುವ ವೈದ್ಯ ಏನ್ ಮಾಡ್ತಾನೆ? ಗ್ಲೌಸ್ ಹಾಕೊಳ್ತಾನೆ. ಗ್ಲೌಸ್ ಧರಿಸಿ ಏನ್ ಮಾಡ್ತಾನೆ? ಅವನಿಗೆ ಆಪರೇಷನ್ ಮಾಡ್ತಾನೆ ಅಥವಾ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾನೆ. ಸೊ ಹೀಗೆ ಕೊಟ್ಟಾಗ ಏನಾಗುತ್ತೆ? ಅವನಿಗೆ ಯಾವುದೇ ಆ ಒಂದು ಸೋಂಕು ತಗಲೋದಿಲ್ಲ ಅಲ್ಲ. ಹಾಗೆ ನಾವು ಕರ್ಮ ಮಾಡಿದ್ರೆ ಈ ಒಂದು ಅನಾಸಕ್ತಿಯನ್ನ ಬಿಟ್ಟು ಭಕ್ತಿಯ ಕವಚವನ್ನ ಧರಿಸಿ ನಾವು ಕರ್ತವ್ಯವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಭೌತಿಕ ಪ್ರತಿಕ್ರಿಯೆ ನೀಡೋದಿಲ್ಲ, ಇದಕ್ಕೆ ಅಕರ್ಮ ಅಂತ ಕರೀತಾರೆ. ಭೌತಿಕ ಪ್ರತಿಕ್ರಿಯೆ ಯಾವುದು? 2 ತರ, ಒಂದು ಪಾಪ, ಒಂದು ಪುಣ್ಯ. ಇವೆರಡು ಕೂಡ ಬಂಧನಕಾರಿ. ಪಾಪನು ಬಂಧನಕಾರಿ, ಪುಣ್ಯನು ಬಂಧನಕಾರಿ. ಯಾಕೆ ಅನ್ನೋದನ್ನ ಮುಂದೆ ನಾವು ನೋಡೋಣ. ಸೊ ಇವೆರಡು ಇರಬಾರ್ದು ಅಂತ ಹೇಳ್ತಾರೆ. ನಾವ್ ಹೇಳ್ತೇವೆ ಪುಣ್ಯ ಬೇಕು, ಬಟ್ ಪುಣ್ಯನು ಕೂಡ ಇರಬಾರ್ದು, ಅದು ಬಂಧನಕಾರಿ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಆ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇರ್ಲಿ. ನೆಕ್ಸ್ಟ್, ಕರ್ಮದ ಹಂತಗಳು ಮತ್ತು ಭಕ್ತಿಯ ಶಕ್ತಿ. ಈಗ ನೋಡಿ, ನಾವು ಪಾಪ ಮಾಡ್ತೇವೆ, ಕರ್ಮ ಮಾಡ್ತೇವೆ. ಹೇಗೆ ಮಾಡ್ತೇವೆ? ಅದಕ್ಕೆ ಪಾಪಕ್ಕೆ ಬಂಧಿತ ಹೇಗಾಗ್ತೇವೆ? ನಾವೊಂದು ಪಾಪ ಕೆಲಸ ಮಾಡಿದಾಗ, ಒಬ್ಬ ಕಳ್ಳತನ ಮಾಡ್ತೀನಿ ಅಂದಾಗ ಒಂದು ಪಾಪದ ಬೀಜ ಬಿಚ್ಚಿದ ಹಾಗಾಯ್ತು. ಇಚ್ಛೆ ಬಂತಲ್ಲ ಅವನಲ್ಲಿ ಕಳ್ಳತನ ಮಾಡ್ಬೇಕು ಅಂತ, ಬೀಜ ಬಿತ್ತಿದ. ಆಮೇಲೆ ಆ ಬೀಜ ಏನಾಯ್ತು? ಮೊಳಕೆ ಹೊಡೀತು. ಅದು ಅಪ್ರಾರಬ್ಧ. ಮಾಡಿರುವ ಪಾಪ ಫಲ ನೀಡ್ಲಿಕ್ಕೆ ಸಿದ್ಧ ಆಗಿದೆ. ಆಮೇಲೆ ಪ್ರಾರಬ್ಧ, ಅದು ಈಗ ನಾವು ಪ್ರಸ್ತುತವಾಗಿ ಅನುಭವಿಸ್ತಾ ಇರುವಂತದ್ದು. ಕಳ್ತನ ಮಾಡಿದ್ರೆ ನಮ್ದು ಯಾರು ಬಂದು ಕಳ್ತ್ಕೊಂಡು ಹೋಗ್ಬಿಡ್ತಾರೆ, ಅವಾಗ ನನಗೆ ದುಃಖ ಈಡಾಗ್ತೇನೆ ನಾನು. ಸೊ ಪ್ರಾರಬ್ಧ ಕರ್ಮ. ಅದೇ ಆಗ್ಬೇಕು ಅಂತಿಲ್ಲ, ಬೇರೆ ಬೇರೆ ರೀತಿಯಾಗಿನೂ ಆಗ್ಬಹುದು ಅಲ್ಲ. ಸೊ ಇದಕ್ಕೆ ಪರಿಹಾರ ಏನು? ಈ ಕರ್ಮದ ಹಂತಗಳನ್ನ
ಕಡಿಮೆ ಮಾಡ್ಲಿಕ್ಕೆ. ಈ ಒಂದು ಏನು ಹಂತ ಇದೆಯಲ್ಲ, ಇವುಗಳ ಹಂತ ಏನಿದೆಯೋ ಸ್ಟಾಪ್ ಮಾಡತ್ತೆ ಯಾವುದು ಅಕರ್ಮ. ಈ ಪಾಪದ ಬೀಜ, ಅಪ್ರಾರಬ್ಧ, ಪ್ರಾರಬ್ಧ ಇವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂತ ಏಕೈಕ ಕರ್ಮ ಯಾವುದು? ಅಕರ್ಮ. ಭಗವಂತನ ಸೇವೆಗಾಗಿ ಭಗವಂತನ ಒಂದು ಇದರಲ್ಲಿ ನಾವು ಕರ್ಮವನ್ನ ಮಾಡುವಂಥದ್ದು. ಅದು ಮಾತ್ರ ನಮ್ಗೆ ಭಗವಂತನಿಗಾಗಿ ಕರ್ಮ ಮಾಡುವಂಥದ್ದು, ಈ ಒಂದು ಕರ್ಮದಿಂದ ಬಿಡುಗಡೆಯನ್ನ ಮಾಡುವಂಥದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೀಗೆ ಕೃಷ್ಣ ಭಕ್ತಿ ಬಿಟ್ಟು ತೀವ್ರತೆಯಲ್ಲಿ ಕನಸಿನಲ್ಲಿ ಕಡಿಮೆಗೊಳಿಸುತ್ತದೆ, ಮತ್ತೆ ಉಳಿದ ಅಪ್ರಾರಬ್ಧ ಮತ್ತು ಸಂಚಿತ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡುತ್ತದೆ. ಆಮೇಲೆ ಯಜ್ಞ ಕ್ರಿಯೆ ಆಧ್ಯಾತ್ಮಿಕವಾದದ್ದು ಅಂತ ಇಲ್ಲಿ ಹೇಳ್ತಾರೆ. ಸೊ ಯಜ್ಞ ಯಾಕೆ ಯಜ್ಞದ ಕುರಿತಾಗಿ ಬಂತು ಅಂತಂದ್ರೆ, ಇಲ್ಲಿ ಕರ್ಮ ಮಾಡ್ಬೇಕು ಅಂತಂದ್ರೆ ಅದೊಂಥರ ಯಜ್ಞ ಇದ್ದ ಹಾಗೆ ನಾವು ಮಾಡುವಂತ ಕರ್ಮ, ನಾವು ಮಾಡುವಂತ ಕರ್ತವ್ಯ. ಈಗ ನಾವೇನು ಬೆಂಕಿಯಲ್ಲೇ ಎಲ್ಲ ಯಜ್ಞ ಇರುತ್ತೆ ಅಂತ ಇಲ್ಲ, ನಾವು ಮಾಡುವಂತ ಕರ್ಮ ಯಜ್ಞ ಇದ್ದ ಹಾಗೆ. ನಾವು ಧರ್ಮ ಗ್ರಂಥಗಳಲ್ಲಿ ಹೇಳಿರೋ ಹಾಗೆ ನನ್ನ ಕುಟುಂಬವನ್ನ ನಾನು ನೋಡ್ತಾ ಇದ್ದೇನೆ, ಸಲ್ಲಿಸ್ತಾ ಇದ್ದೇನೆ, ಸಾಕ್ತಾ ಇದ್ದೇನೆ, ನನ್ನ ಕುಟುಂಬದ ರಕ್ಷಣೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಅದೊಂದು ತರನಾದಂತ ನಾನು ಮಾಡುವಂತ ಯಜ್ಞ ಅಲ್ಲ. ಮತ್ತೆ ನಾನು ಒಂದೆಲ್ಲೋ ಜಾಬ್ ಮಾಡ್ತೇನೆ, ಪ್ರಾಮಾಣಿಕವಾಗಿ ಜಾಬ್ ಮಾಡ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ ಅಂತಂದ್ರೆ ಅದು ಒಂದು ನನ್ನ ಒಂದು ಯಜ್ಞ ಅಲ್ಲ. ಪ್ರತಿಯೊಂದಕ್ಕೂ ಯಜ್ಞ, ನಾವು ಯಜ್ಞದಲ್ಲಿ ಇದ್ದೇವೆ. ನಾನು ಒಂದು ಉಪವಾಸ ಮಾಡ್ತಾ ಇದ್ದೇನೆ, ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೇನೆ ಅಂದ್ರೆ ಅದೊಂದು ಯಜ್ಞ. ಭಗವಂತನ ಜಪ ಮಾಡ್ತಾ ಇದ್ದೇನೆ, ತುಂಬಾನೇ ಗಮನವಿಟ್ಟು ಮಾಡ್ತಾ ಇದ್ದೇನೆ, ಅದೊಂಥರ ಯಜ್ಞ. ಸೊ ಕರ್ಮದಲ್ಲಿ ಕೂಡ ಯಜ್ಞ ಇದೆ. ಹೀಗೆ ಜ್ಞಾನದ ಬೆಂಕಿ ಇದ್ದಾಗ ಕರ್ಮದ ಎಲ್ಲಾ ಪ್ರತಿಕ್ರಿಯೆಗಳು ಸುಟ್ಟು ಹಾಕತ್ತೆ. ಹಾಗಾಗಿ ನಮ್ಮಲ್ಲಿ ಕರ್ಮದ ಪಾಪ ಪುಣ್ಯ ಪ್ರತಿಕ್ರಿಯೆಗಳನ್ನ ಸುಟ್ಟು ಹಾಕ್ಬೇಕು ಅಂದ್ರೆ ಜ್ಞಾನ ಅನ್ನುವಂಥ ಬೆಂಕಿ ಬೇಕು. ಆ ಜ್ಞಾನ ಅನ್ನುವಂತಹ ಬೆಂಕಿ ಎಲ್ಲಿಂದ? ಕರ್ತವ್ಯವನ್ನ ಜವಾಬ್ದಾರಿಯಿಂದ, ಆದ್ರೆ ಅನಾಸಕ್ತಿಯಿಂದ ಮಾಡಿದಾಗ, ಪ್ರತಿಫಲದ ಅನಾಸಕ್ತಿಯಿಂದ ಮಾಡಿದಾಗ ಅದು ಯಜ್ಞ ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ನಾವು ತಿಳ್ಕೊಳ್ಬೇಕಾಗಿರುವಂತ ವಿಷಯ ಇದೆ. ನಾವು ಏನೇ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನನಗೆ ಇದು ಬೇಕು ಅಂತ ಹೇಳಿ ಮಾಡಬಾರ್ದು. ಭಗವಂತ ನೀನ್ ಏನ್ ಕೊಡ್ತೀಯೋ ಕೊಡು, ನಾನು ಈ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಿಸ್ತೇನೆ. ನಂಗೆ ದುಃಖ ಕೊಡ್ತೀಯಾ ಕೊಡು, ನಾನು ಆದ್ರೂ ಕೂಡ ನನ್ನ ಕರ್ತವ್ಯ ನಿರ್ವಹಿಸ್ತೇನೆ. ಸೊ ಇದು ಒಂದು ಅನಾಸಕ್ತಿಯಿಂದ ಮಾಡಿದಂತ ಒಂದು ಕರ್ಮ ಏನಿದೆಯಲ್ಲ ಅದು ಯಜ್ಞ ಆಗತ್ತೆ ಅಂತ ಹೇಳ್ತಾರೆ. ಅದೇ ಅಂತಿಮವಾಗಿ ಜ್ಞಾನವನ್ನ ನೀಡುತ್ತೆ ನಮ್ಗೆ ಅನ್ನೋದು ನಾವು ತಿಳ್ಕೊಳ್ತೇವೆ. ಹೀಗೆ ಈ ಒಂದು ಜ್ಞಾನ ಪ್ರಾಪ್ತಿ ಎಲ್ಲಿಂದ ಆಗ್ತದೆ? ಜ್ಞಾನ ಬರುತ್ತೆ, ಜ್ಞಾನ ಬರುತ್ತೆ. ಜ್ಞಾನ ಎಲ್ಲಿಂದ ಬರುತ್ತಪ್ಪ? ಯಾರು ಕೊಡ್ಬೇಕಲ್ಲ. ಕೊಡೋರು ಯಾರು ಅನ್ನೋದನ್ನ ಮುಂದೆ ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಅದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ನೋಡಿ, ಗುರುವಿನ ಬಳಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಗುರುವಿನ ಬಳಿಗೆ ಹೇಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೋಗಿ ನೀ ನನಗೆ ಉಪದೇಶ ಕೊಡು ಅಂತ ಹೇಳೋದಲ್ಲ. ಗುರುವಿನ ಬಳಿಗೆ ಹೋಗುವ ವಿಧಾನ ಇದೆ ಇಲ್ಲಿ. ಹೇಗೆ ಹೋಗಬೇಕು? ಗುರುವಿನ ಬಳಿಗೆ ಹೋಗುವಂತಹ ವಿಧಾನ ಸತ್ಯವನ್ನ ಅರಿಯುವ ವಿಧಾನ ಅಂತ ಹೇಳ್ತಾರೆ. ಅಂದ್ರೆ ಅವರೇ ಸತ್ಯವನ್ನ ತಿಳ್ಕೊಂಡಿದ್ದಾರೆ, ಅವ್ರು ನಿನ್ಗೆ ಹೇಳುವಂತವ್ರು. ಈಗ ನೀವು ಕಾಲೇಜ್ಗೆ ಯಾಕೆ ಕಲೀಲಿಕ್ಕೆ ಹೋಗ್ತೀರಾ? ನೀವು MBBS ರಿಜಿಸ್ಟ್ರೇಷನ್ ಮಾಡಿದಿರಾ ಅಂತ ಇಟ್ಕೊಳ್ಳಿ. ಅದನ್ನ ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ನೀವು ಓದಿ ನಾನು ಪರೀಕ್ಷೆ ಬರೀತೇನೆ ಆಮೇಲೆ ಪ್ರಾಕ್ಟೀಸ್ ಮಾಡ್ತೇನೆ ಅಂತಂದ್ರೆ ನಿಮ್ಗೆ ಪರ್ಮಿಷನ್ ಕೊಡ್ತಾರಾ? ಸರ್ಟಿಫೈ ಆಗತ್ತಾ? ಇಲ್ಲ. ನೀವು ಅಲ್ಲಿ ಹೋಗ್ಬೇಕು. ಹೋಗಿ ಗುರುವಿನ ಏನ್ ಹೇಳಿದಾರೆ ಅದನ್ನ ಕೇಳಿ ಎಲ್ಲ ಪರೀಕ್ಷೆ ಮುಗಿಸಿ ಆದ್ಮೇಲೆ ನಿಮ್ಗೆ ದೃಢೀಕರಣ ಸಿಗುತ್ತೆ, ಯು ಕ್ಯಾನ್ ಪ್ರಾಕ್ಟಿಸ್, ಇಲ್ಲಾಂದ್ರೆ ಇಲ್ಲ. ಹಾಗೆ ಸತ್ಯವನ್ನ ಇಷ್ಟು ಭೌತಿಕವಾಗಿನೇ ಇಷ್ಟೊಂದು ಎಲ್ಲಾ ಹಂತಗಳು ಕಟ್ಟು ಪಾಡುಗಳು ಇದ್ದಾಗ ಒಂದು ಕಲೀಲಿಕ್ಕೆ ಆ ಭಗವಂತನ ಜ್ಞಾನವನ್ನ ತಿಳ್ಕೊಬೇಕಂದ್ರೆ ಎಷ್ಟು ಕಟ್ಟುಪಾಡುಗಳಿರ್ಬಾರ್ದು ಯೋಚನೆ ಮಾಡಿ. ಹಾಗಾಗಿ ತುಂಬಾನೇ ಸರಳವಾಗಿರುವಂತಹ ಕಟ್ಟುಪಾಡಿವು. ಇನ್ನ ಭೌತಿಕವಾದದ್ದು ತುಂಬಾ ಕಠಿಣವಾಗಿರುತ್ತೆ. ಎಲ್ಲ ಪರೀಕ್ಷೆಗಳನ್ನ ಬರೆದು ಅದ್ರ ಕ್ವಾಲಿಫೈ ಆಗಿ ನಾವು ಹೋಗ್ಬೇಕು ಅಂತಂದ್ರೆ ದುಡ್ಡು ಬೇರೆ ಕಟ್ಬೇಕು. ಬಟ್ ಇಲ್ಲಿ ಸತ್ಯವನ್ನ ಅರಿಲಿಕ್ಕೆ ನಾವ್ ಯಾವ್ದು ದುಡ್ಡು ಕಟ್ಟಬೇಕಾಗಿಲ್ಲ. ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ನಾವ್ ಏನು ನಮ್ಮ ವಯಸ್ಸು ಬೇಕಾಗಿಲ್ಲ. ಚಿಕ್ಕ ಮಗು ಆಗ್ಬಹುದು ಅಥವಾ ಸಾಯ್ಲಿಕ್ಕೆ ಬರುವಂತ ವ್ಯಕ್ತಿನೂ ಕೂಡ ಈ ಒಂದು ಸತ್ಯವನ್ನ ಅರಿಬಹುದು. ಸೊ ಅರಿಲಿಕ್ಕೆ ಇರುವಂತಹ 3 ವಿಧಾನ ಯಾವುದು? ತದ್ವಿಧಿ ಪ್ರಣಿಪಾತೇನ ಅಂದ್ರೆ ಗುರುವಿನ ಬಳಿಗೆ ನಾವು ಹೋಗಿ ನಮ್ರರಾಗಿ ಶರಣಾಗ್ಬೇಕು. ಹಾಗಲ್ಲ ನನಗೆಲ್ಲ ತಿಳಿದಿದೆ ಅಂತ ಹೇಳಿ. ಹೇಗೆ ನಮ್ರವಾಗಿ ನನ್ಗೇನೆಲ್ಲ ತಿಳಿದಿದೆಯೋ ಅದು 0 ಅನ್ನುವಂತ ವಿಷಯದಲ್ಲಿ ಹೇಳ್ಬೇಕು. ಈಗ ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ, ಒಬ್ಬ ಗುರು ಇದು ನಾನು ಹೇಳ್ಕೊಡ್ತಿರ್ತಾನೆ, ಯಾವುದು ಸಂಗೀತವನ್ನ ಹೇಳ್ಕೊಡ್ತಿರ್ತಾನೆ. ಸಂಗೀತವನ್ನ ಹೇಳ್ಕೊಡ್ಲಿಕ್ಕೆ ಫೀಸ್ಗಳಿರುತ್ತೆ. ಒಬ್ಬೊಬ್ರನಾಗಿ ಲೈನ್ ಆಗಿ ನಿಲ್ಲಿಸಿ ಒಬ್ಬೊಬ್ರನಾಗಿ ಕರೀತಾನೆ. ಅವ್ರೊಬ್ಬೊಬ್ರಾಗಿ ಬರ್ತಾರೆ. ಸೊ ನಿನ್ಗೇನಪ್ಪ ಸಂಗೀತ ಹೊಸದಾಗಿ ಕಲಿತಾ ಇದೀಯಾ ಅಥವಾ ನಿನ್ಗೆ ಬರುತ್ತಾ ಅಂತ? ಇಲ್ಲ ಗುರುಗಳೇ ನನಗೆ ಬರೋದಿಲ್ಲ ಅಂತ ಹೇಳಿದಾಗ ಅವನಿಗೆ 2,000 ರೂಪಾಯಿ, ನಿನ್ಗೆ ಫೀಸ್ 2 ರೂಪಾಯಿ, 2,000 ರೂಪಾಯಿ ಆಯ್ತು ನೀನ್ ಹೋಗು ಅಂತ ಹೇಳಿ. ಆಮೇಲೆ ಇನ್ನೊಬ್ಬ ಬರ್ತಾನೆ, ಅವನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ನಿನ್ಗೆ 2,000 ರೂಪಾಯಿ ಫೀಸ್, ನೀನ್ ಹೋಗು ಅಂತ. ಹಿಂದಿನ ಲೈನ್ ಅಲ್ಲಿ ಒಬ್ಬ ಹುಡುಗ ನಿಂತಿರ್ತಾನೆ. ಅವನು ಅನ್ಕೊಳ್ತಾನೆ ಇಲ್ಲಿ ಗೊತ್ತಿದೆ ಅಂತಂದ್ರೆ 2,000 ಫೀಸು,
ಗೊತ್ತಿದೆ ಅಂದ್ರೆ ಬಹುಶಃ ಫೀಸ್ ಕಡಿಮೆ ಇರ್ಬೋದು, ನಾನು ಅಲ್ಪ ಸ್ವಲ್ಪ ಕಲ್ತಿದ್ದೇನೆ, ಸೊ ಹಾಗಾಗಿ ನಾನು ಕಲ್ತಿದ್ದೀನಿ ಅಂತ ಹೇಳ್ತೀನಿ ಅಂತ ಗುರುವಿನ ಬಳಿಗೆ ಬಂದು ಏನ್ ಹೇಳ್ತಾರೆ, ಹೌದು ಗುರುಗಳೇ, ನಾನು ಸ್ವಲ್ಪ ಈ ಒಂದು ಮೂಲವಾಗಿ ಸಂಗೀತಕ್ಕೆ ಏನ್ ಬೇಸಿಕ್ ಬೇಕೋ ಸಾರಿಗಮಪ ಅವೆಲ್ಲ ನನಗೆ ಗೊತ್ತು ಅಂತ ಹೇಳ್ತಾನೆ. ಹೌದಪ್ಪ, ನೀನ್ ತಿಳ್ಕೊಂಡಿದ್ಯಾ, ಹಾಗಿದ್ರೆ ನಿನಗೆ 4,000 ರೂಪಾಯಿ ಫೀಸು ಅಂತ ಹೇಳ್ತಾನೆ. ಯಾಕೆ ಗುರುಗಳೇ, ಅವರು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರು, ನಾನು ಕಲ್ತಿಲ್ಲ ಅಂತ ಹೇಳಿದ್ರು, ಅವ್ರಿಗೆ 2,000 ಹೇಳ್ತಾ ಇದ್ದೀರಾ, ಮತ್ತೆ ನಾನು ತಿಳ್ಕೊಂಡಿದ್ರೆ ನನ್ಗೆ ಯಾಕೆ 4,000 ಅಂತ? ನೋಡಪ್ಪ, ಅವ್ರ ಹತ್ರ ಅಂತ ಇಂತ ಆ ಕಳೆಗಳಿಲ್ಲ. ನೋಡಿ, ನಾವೆಲ್ಲ ಹೊಲದಲ್ಲಿ ಕಳೆಗಳನ್ನ ತೆಗಿತೀವಲ್ಲ, ಅಂದ್ರೆ ಅವನೇನು ಅರ್ಧಂಬರ್ಧ ಕಲ್ತು ಕಳೆಗಳನ್ನ ಇಟ್ಕೊಂಡಿಲ್ಲ ತಲೆಯಲ್ಲಿ. ನಿನ್ ಕಡೆ ಕಳೆಗಳು ಬಾಳಿದೆ, ಅವುಗಳನ್ನ ತೆಗಿಬೇಕು ಅಂತ ನನಗೆ ಸಮಯ ತಾಗತ್ತೆ. ಅಲ್ಪವಾಗಿ ಕಲಿತು ಬಂದು ನಾವು ಜ್ಞಾನವನ್ನ ತೋರಿಸ್ತೇವೆ. ಹಾಗಾಗಿ ನಮ್ಗೆ ಎಲ್ಲಿ ಅಲ್ಪವಾಗಿದೆಯೋ ಅದನ್ನೆಲ್ಲ ತೆಗಿಬೇಕು ನಾವು, ಅಲ್ಲ? ನನ್ಗೆ ಗೊತ್ತಿದೆ ಅಂತ ನಾವು ಮುಂದೆ ಕೂತಾಗ ನಾವ್ ಏನನ್ನು ಕಲೀಲಿಕ್ಕಾಗಲ್ಲ. ನಾವು ನಮ್ರರಾಗಿ ನಾನೇನು ತಿಳ್ಕೊಂಡಿಲ್ಲ ಅಂತ ಕೂತಾಗನೆ ಕಲಿತೇವೆ. ಹಾಗಾಗಿ ಆ ಒಂದು ಶರಣಾಗತಿ ಬೇಕು ಇಲ್ಲಿ. ಪರಿಪ್ರಶ್ನೆಯನ್ನ, ಆ ಸತ್ಯವನ್ನ ತಿಳಿಯಲು ಪ್ರಶ್ನಿಸು ಅಂತ ಹೇಳಿ. ಆಮೇಲೆ ಸೇವೆಯ, ಅವರ ಸೇವೆ ಮಾಡು ಅಂತ ಇಲ್ಲಿ ಹೇಳುವಂಥದ್ದು. ಆತ್ಮ ಸಾಕ್ಷಾತ್ಕಾರದ ಪಡೆದವರು ಸತ್ಯವನ್ನ ಕಂಡಿರ್ತಾರೆ, ಅದರಿಂದ ಅವರು ಜ್ಞಾನೋಪದೇಶವನ್ನ ಮಾಡಬಲ್ಲರು ನಿನಗೆ. ಹೀಗೆ ನೀನು ಇವರಿಗೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಸೊ ಈ 3 ತರನಾದಂತ ಹೇಳಿದ್ರು. ಅಂದ್ರೆ ಪ್ರಣಿಪಾತ, ಅಹಂಕಾರ ಇಲ್ಲದೆ ನಮ್ರರಾಗಿರುವಂತದ್ದು. ಪರಿಪ್ರಶ್ನೆ, ಸತ್ಯವನ್ನ ತಿಳಿಲಿಕ್ಕೆ ನಾವು ಯಾವ ಪ್ರಶ್ನೆಗಳು ನಮ್ಗೆ, ಈಗ ನೀವೆಲ್ಲ ಪ್ರಶ್ನೆಗಳನ್ನ ಕೇಳ್ತೀರಾ ಅಲ್ಲೇ, ಪ್ರಾಮಾಣಿಕವಾಗಿ ಹಂಬಲದಿಂದ ಪ್ರಶ್ನೆ ಕೇಳ್ತೀರಾ, ಇಲ್ಲ ಸೊಕ್ಕದಿಂದ ಹೀಗಿದ್ರೆ ಹಾಗಲ್ಲ, ಹಾಗಿದ್ರೆ ಹಿಂಗೆಂಗಾಗತ್ತೆ, ನೀವು ಗರ್ವದಿಂದ ಕೇಳಲ್ಲ, ಹಂಬಲದಿಂದ ತಿಳ್ಕೊಳ್ಳುವ ಒಂದು ಜಿಜ್ಞಾಸೆಯಿಂದ ಕೇಳ್ತೀರಾ. ಸೊ ಹೀಗೆ ಪರೀಕ್ಷಿಸ್ಲಿಕ್ಕೆ ಕೇಳ್ಬಾರ್ದು ಪ್ರಶ್ನೆಯನ್ನ. ಗುರುಗಳು ಎಷ್ಟು ಜಾಣರಿದ್ದಾರೆ ಅಂತ ಪರೀಕ್ಷಿಸಬಾರ್ದು. ಕೇವಲ ನನ್ಗೆ ಗೊತ್ತಿಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ಬೇಕು. ಇದಕ್ಕೆ ಪರಿಪ್ರಶ್ನೆ ಅಂತ ಹೇಳ್ತಾರೆ. ಆಮೇಲೆ ಸೇವೆ ಮಾಡ್ಬೇಕು, ಗುರುಗಳಿಗೆ ಸೇವೆ ಮಾಡ್ಬೇಕು. ಸೊ ನಿಸ್ವಾರ್ಥ ಸೇವೆ. ಸೊ ಗುರುಗಳಿಗೆ ಸೇವೆ ಹೇಗೆ ಸಲ್ಲಿಸೋದು? 2 ತರನಾಗಿ ನಾವು ಗುರುವಿಗೆ ಸೇವೆ ಸಲ್ಲಿಸಬಹುದು. ಒಂದು ಒಪ್ಪು ಸೇವೆ ಅಂತ ಕರೀತಾರೆ, ಒಂದು ವಾಣಿ ಸೇವೆ ಅಂತ ಕರೀತಾರೆ. ಒಪ್ಪು ಸೇವೆ ಅಂತಂದ್ರೆ ಏನು? ಗುರುಗಳ ದೈಹಿಕ ಅಗತ್ಯವನ್ನ ಪೂರೈಸೋದು. ಅಂದ್ರೆ ಅವ್ರಿಗೆ ಅಡಿಗೆ ಮಾಡೋದು, ಅವ್ರಿಗೆ ಆರೈಕೆ ಮಾಡುವಂಥದ್ದು, ಅನಾರೋಗ್ಯ ಇದ್ದಾಗ ಅವರನ್ನ ಪೋಷಿಸೋದು. ಹೀಗೆ ಈ ಒಂದು ಅವರ ಆರೈಕೆ ಎಲ್ರಿಗೂ ಸಿಗಲ್ಲ. ಯಾರು ಪುಣ್ಯವಂತರು ಇರ್ತಾರೋ, ಅವರು ಭೌತಿಕ ಮಿತಿಗೆ ಒಳಪಟ್ಟಿರೋದಿಲ್ಲ, ಅವ್ರಿಗೆ ಮಾತ್ರ ಇದು ಸಿಗುವಂತದ್ದು. ಇಲ್ಲಾಂದ್ರೆ ಯಾರಿಗೂ ಕೂಡ ಒಪ್ಪು ಸೇವೆ ಸಿಗೋದಿಲ್ಲ. ಸಿಕ್ಕ್ರೆ ಮೊದ್ಲು ಮಾಡಿ ಹೋಗಿ. ಎರಡನೇದು ವಾಣಿ ಸೇವೆ. ಅಂದ್ರೆ ಈ ಒಂದು ಗುರುಗಳ ಆದೇಶವನ್ನ ಚಾಚು ತಪ್ಪದೆ ಮಾಡುವಂಥದ್ದು. ಶಿಲಾ ಪ್ರಭುಪಾದರು ನೋಡಿ, ಗುರುಗಳು ಹೇಳಿದ್ರು ನೀನು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಈ ಒಂದು ಉಪದೇಶವನ್ನ, ಈ ಭಗವದ್ಗೀತೆಯನ್ನ, ಕೃಷ್ಣ ಪ್ರಜ್ಞೆಯನ್ನ ಎಲ್ಲರಲ್ಲಿ ಜಾಗೃತಗೊಳಿಸು ಅಂತ. ಮತ್ತೆ ಆಮೇಲೆ ಬಂದ ದುಡ್ಡಿನಿಂದ ಪುಸ್ತಕಗಳನ್ನ ಪ್ರಕಟಿಸು ಅಂತ ಹೇಳಿ. ನೋಡಿ, ಆ ಒಂದು ಗುರುವಿನ ಆದೇಶವನ್ನ ಚಾಚು ತಪ್ಪದೆ ಮಾಡಿದ್ರು ಅವರು. ಆದೇಶಗಳನ್ನ ಚಾಚು ತಪ್ಪದೆ ಪಾಲಿಸಿದ್ರು. ಮತ್ತೆ ಜೊತೆಗೆ ನಾವು ಕೂಡ ಮಾಡ್ತೇವೆ. ಹೇಗೆ ಮಾಡ್ತೇವೆ? ಶ್ರೀಲ ಪ್ರಭುಪಾದ ನಮ್ಗೆ ಕೊಟ್ಟಂತ 16 ಮಾಲಿ ಜಪವನ್ನ ನಾವು ಮಾಡ್ತೇವೆ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಫಾಲೋ ಮಾಡ್ತೇವೆ. ಅದ್ರ ಅರ್ಥ ಏನು? ಗುರುಗಳ ಆದೇಶವನ್ನ ನಾವು ಅನುಸರಿಸ್ತಾ ಇದ್ದೇವೆ. ಅಂದ್ರೆ ವಾಣಿ ಅಂದ್ರೆ ಬಾಯಿಂದವರು ಹೇಳಿರುವಂತದ್ದನ್ನ ನಾವು ಮಾಡ್ತಾ ಇದ್ದೇವೆ. ಇದು ಶಾಶ್ವತವಾದದ್ದು ಮತ್ತು ನೈಜ ತೃಪ್ತಿಯನ್ನ ನೀಡುವಂತದ್ದು. ಹೀಗೆ ದೈನಂದಿನ ದಿವ್ಯ ಅಭ್ಯಾಸಗಳು ಯಾವ್ಯಾವಿದೆ ಅಂತಂದ್ರೆ, ನಾವು ಈ ಜಪ ಮತ್ತೆ ನೈವೇದ್ಯ ಏನಿದೆಯೋ, ಹೀಗೆ ದಿನಾಲು ಕೂಡ ನಾವು ಭಗವಂತನ ಭಗವಂತ ಪ್ರಜ್ಞೆಯನ್ನ, ಕೃಷ್ಣ ಪ್ರಜ್ಞೆಯನ್ನ ನಾವು ಪಡಿಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಅಥವಾ ಸುಖ ಬಂದ್ರೂ ಕೂಡ ನಾವು ಈ ಒಂದು ಕೊನೆಯ ಉಸಿರಿರುವವರೆಗೂ ನಾವು ಈ ಗುರಿ ಆದೇಶವನ್ನ ಬಿಡಬಾರ್ದು. ಓಕೆ, ಹರೇ ಕೃಷ್ಣ ಮಹಾಮಂತ್ರ ನಾಮ ಜಪ ಒಂದು ಸ್ತಂಭ, ಇನ್ನೊಂದು ನೈವೇದ್ಯ ಒಂದು ಸ್ತಂಭ. ಇವೆರಡು ನೀವು ಮನೆಯಲ್ಲಿ ಮಾಡಿದ್ರಿ ಸಾಕು. ಈಗ ನೀವು ಕೇಳ್ಬಹುದು, ನಾವ್ ಹೇಗೆ ಮಾಡ್ಲಿ, ನಾವೆಲ್ಲ ಬಿಟ್ಬಿಟ್ಟು ಗುರುಗಳ ಹತ್ರ ಇಲ್ಲ. ನೀವು ಮನೇಲಿ ಇದ್ಕೊಂಡು ಎರಡು ಕೆಲಸ ಮಾಡಿ. ಒಂದು ನಾಮ ಜಪ ಮಾಡಿ, ಇನ್ನೊಂದು ನೈವೇದ್ಯ ಮಾಡಿ. ಇದ್ ಎರಡರಿಂದಾನೇ ನೀವು ಶರಣ ಆಗಬಹುದು. ಭಗವಂತನಿಗೆ ಶರಣಾದಾಗ ನಿಮ್ಗೆ ಮತ್ತೆ ಇನ್ನಷ್ಟು ಮನಸ್ಸು ಒಲಿಲಿಕ್ಕೆ, ಭಗವಂತನಡೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಭಗವಂತ ಕೃತಜ್ಞತೆಯಿಂದ ಆಹಾರವನ್ನ ಅರ್ಪಿಸಿ ಪ್ರಸಾದವಾಗಿ ಸ್ವೀಕರಿಸಿ, ಇದು ಸ್ವಾರ್ಥಿಯನ್ನು ಅಳಿಸಿ ನಿಸ್ವಾರ್ಥ ಸಂಬಂಧವನ್ನ ಬೆಳೆಸುತ್ತೆ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಪಠಣ ಮಾಡೋದ್ರಿಂದ ಅಹಂಕಾರ, ಅಜ್ಞಾನ ನಮ್ಮಲ್ಲಿಂದ ಹೋಗುತ್ತೆ, ನಾನು ಅನ್ನೋದು ಹೋಗುತ್ತೆ, ಹೃದಯ ಶುದ್ಧೀಕರಣಕ್ಕೊಳಗಾಗತ್ತೆ. ಇದಕ್ಕೆ ಯಾವುದೇ ರೀತಿಯ ಭೌತಿಕವಾದಂತ ಅಡ್ಡಿಗಳು ಇಲ್ಲ. ಹೇಗೆ ಮಾಡಿದ್ರು ಜಪ ಮಾಡ್ಬೋದು. ಎಲ್ಲಿ ನಡ್ಕೊಂಡ್ ಜಪ ಮಾಡ್ಬೋದು, ಕೂತ್ಕೊಂಡ್ ಜಪ ಮಾಡ್ಬೋದು, ಮಲ್ಕೊಂಡ್ ಜಪ ಮಾಡ್ಬೋದು, ಚಪ್ಲಿ ಕೈಯ ಹಾಲಲ್ಲಿ ಹಾಕೊಂಡಿದ್ರು ಕೂಡ ನೀವು ಜಪ ಮಾಡ್ಬೋದು. ಹೇಗಿದ್ರು ಅದಕ್ಕೆ ಯಾವುದೇ ನಿಯಮಗಳಿಲ್ಲ. ಸ್ನಾನ ಮಾಡಿಲ್ಲ ನಾನು ಜಪ ಮಾಡ್ಬೋದಾ? ಸ್ನಾನ ಮಾಡದೇ ಇದ್ರು ನೀವು ಜಪವನ್ನ ಮಾಡ್ಬೋದು. ಅಷ್ಟು ಕೃಷ್ಣ ಭಾವಗ್ರಾಹಿ ಜನಾರ್ದನ ಇದ್ದಾನೆ. ನಿಮ್ ಯಾವ ಭಾವ ನೋಡ್ತಾನೆ, ಆದ್ರೆ ಅವನು ಯಾವುದೇ ಸ್ಥಿತಿಗತಿನ ನಿಮ್ದು ನೋಡೋದಿಲ್ಲ. ಆಮೇಲೆ ಈ ಒಂದು ಯಜ್ಞದಲ್ಲಿ
ನಾವು ನೋಡಿದ್ವಿ ಹಿಂದಿನ ದಿನದಲ್ಲಿ ನಾವು ನೋಡಿದ್ವಿ ನಿನ್ನೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸತ್ಯಯುಗದಲ್ಲಿ ತಪಸ್ಸಿತ್ತು, ತ್ರೇತಾಯುಗದಲ್ಲಿ ಯಜ್ಞ ಇತ್ತು, ದ್ವಾಪರಯುಗದಲ್ಲಿ ಅರ್ಚಾವಿಗ್ರಹ ಇತ್ತು, ಕಲಿಯುಗದಲ್ಲಿ ಇರುವಂತಹ ಏಕೈಕ ಯಜ್ಞ ಅದೇ ನಾಮ ಸಂಕೀರ್ತನ ಯಜ್ಞ ಅನ್ನೋದನ್ನ. ಸೊ ಈ ಕಲಿಯುಗದ ಅತಿ ಶ್ರೇಷ್ಠ ಯಜ್ಞ. ಬೇರೆ ಎಲ್ಲಾ ಯುಗಗಳ ಕಠಿಣ ವಿಧಾನಗಳಿಗಿಂತ ಕಲಿಯುಗದಲ್ಲಿ ಇದು ತುಂಬಾನೇ ಸುಲಭವಾಗಿರುವಂತಹ ಅತ್ಯುತ್ತಮ ವಿಧಾನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಹೀಗೆ ಪ್ರತಿದಿನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಸಕಲ ಕರ್ಮ ಬಂಧನಗಳಿಂದ ನಾವು ಮುಕ್ತರಾಗ್ತೇವೆ. ಸೊ ನಮ್ಮ ನಿಜವಾದ ಧರ್ಮವಾದಂತಹ ಭಗವಂತನೊಂದಿಗಿನ ಪ್ರೇಮದ ಸಂಬಂಧವನ್ನ ಮರುಸ್ಥಾಪಿಸ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಸೊ ಹೀಗೆ ನಮ್ಗೆ ಈ ದಿವ್ಯ ಜ್ಞಾನ ಏನೇನ್ ಕೊಡುತ್ತೆ ಅಂತಂದ್ರೆ, ಈ ಈ ಒಂದು ಜನ್ಮ ಮೃತ್ಯುವಿನ ಚಕ್ರದಿಂದ ನಾವು ಮುಕ್ತಿ ಹೊಂದಬೇಕು ಅಂದ್ರೆ ಶ್ರವಣ ಮಾಡ್ಬೇಕು. ಯಾರಿಂದ ಶ್ರವಣ ಮಾಡ್ಬೇಕು? ಗುರು ಪರಂಪರೆಯಿಂದ ಬಂದದ್ದಂತೂ ಅಂತ ಹೇಳಿದ್ವಲ್ಲ. ಈಗ ನಾವು ಬ್ರಹ್ಮ ಮಧ್ವ ಗುರು ಪರಂಪರೆಯಿಂದ ನಾವು ಹೇಳ್ತಾ ಇರುವಂತದ್ದು. ಹಾಗೆ ಶ್ರವಣ ನೀವು ಮಾಡೋದು ಪರಂಪರೆಯಿಂದ ಜ್ಞಾನವನ್ನ ಕೇಳ್ಬೇಕು, ಶ್ರವಣ ಮಾಡ್ಬೇಕು. ಶ್ರವಣ ಮಾಡೋದ್ರಿಂದ ಏನಾಗುತ್ತೆ? ಜ್ಞಾನ ಜಾಗೃತ ಆಗತ್ತೆ. ಆ ಜ್ಞಾನ ಯಾವುದು? ಜೀವಾತ್ಮ ಪರಮಾತ್ಮ ಮತ್ತೆ ಪರಮಾತ್ಮನ ನಡುವಿನ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇದರಿಂದ ನಾವು ಅಕರ್ಮ ಹಾದಿಗೆ ಹೋಗ್ತೇವೆ. ಅಕರ್ಮ ಅಂದ್ರೆ ಫಲಾಪೇಕ್ಷೆ ಇರೋದಿಲ್ಲ ನಮ್ಗೆ. ಕರ್ಮ ನಾವು ವರ್ಣಾಶ್ರಮದಲ್ಲಿ ಇಟ್ಕೊಂಡು ಕರ್ಮವನ್ನ ಮಾಡ್ಬೇಕು. ಫಲಾಪೇಕ್ಷಿತ ಕರ್ಮ ಮಾಡೋದಾದ್ರೆ ಎಲ್ಲಿಂದ ಮಾಡ್ಬೇಕು? ವರ್ಣಾಶ್ರಮ ಧರ್ಮದಲ್ಲಿ ಇದ್ಕೊಂಡು ನಾವು ಮಾಡ್ಬೇಕು. ಗೃಹಸ್ಥ ಜೀವನದಲ್ಲಿ ಇದ್ಕೊಂಡು ಮಾಡ್ಬೇಕು. ಬ್ರಹ್ಮಚರ್ಯದ ಜೀವನದಲ್ಲಿ ಇದ್ಕೊಂಡು ಮಾಡ್ಬೇಕು. ವೃದ್ಧಾಶ್ರಮದಲ್ಲಿ ಇದ್ಕೊಂಡು ಮಾಡ್ಬೇಕು. ಹೀಗೆ ಅವರು ಇವೆಲ್ಲ ಧರ್ಮಗಳನ್ನ ವರ್ಣ ಮತ್ತೆ ಆಶ್ರಮಗಳ ದಲ್ಲಿ ಇದ್ಕೊಂಡು ನಾವು ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಮಾಡೋದ್ರಿಂದ ಏನಾಗತ್ತೆ? ಮತ್ತೆ ಗುರುವಿನ ಸೇವೆ, ವಾಣಿ ಮತ್ತೆ ಜಪ ಮತ್ತೆ ನೈವೇದ್ಯವನ್ನ ಮಾಡಿ ಗುರುವಿನ ಸೇವೆ ಮಾಡಿದಾಗ ನಮ್ಗೆ ಜನ್ಮ ಮೃತ್ಯು ದಿಂದ ಮುಕ್ತರಾಗ್ತೇವೆ. ಇದಕ್ಕೆ ಅಕರ್ಮ ಅಂತ ಹೇಳಿ ಕರೀತಾರೆ. ಸೊ ಈ ಚಕ್ರವು ಭೌತಿಕ ಅಜ್ಞಾನವನ್ನ ಕತ್ತರಿಸಿ ನಮ್ಮ ಪ್ರಜ್ಞೆಯನ್ನ ಮೇಲಕ್ಕೆತ್ತುತ್ತೆ. ಸೊ ಹೀಗೆ ಕೃಷ್ಣನ ಜನ್ಮ ಮತ್ತೆ ಕರ್ಮಗಳನ್ನ ಜನ್ಮ ಕರ್ಮ ದಿವ್ಯವಾದದ್ದು, ಇವುಗಳನ್ನ ಕೇಳ್ಬೇಕು. ಶ್ರವಣ ಮಾಡೋದಂದ್ರೆ ಏನು? ಭಗವಂತನ ದಿವ್ಯ ವಾದಂತಹ ಈ ಒಂದು ದಿವ್ಯವಾದಂತಹ ಲೀಲೆಗಳನ್ನ ನಾವು ಕೇಳುವಂತದ್ದು. ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಮರು ಜನ್ಮವನ್ನ ಕೊಡೋದಿಲ್ಲ. ಹೀಗೆ ಜನ್ಮ ಕರ್ವಚ ಮೇ ದಿವ್ಯಂ ಭಗವಂತನದ್ದು ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ಒಂದು ಬೆಳಕಿನ ಹಾದಿಯನ್ನ ನೋಡಿದಾಗ ಮೊದಲು ನಾವ್ ಏನ್ ಮಾಡ್ಬೇಕು? ಅಧಿಕೃತವಾದಂತಹ ಜ್ಞಾನವನ್ನ ಪಡಿಬೇಕು. ಯಾರಿಂದ ಅಧಿಕೃತವಾದ ಜ್ಞಾನ ಪಡಿಬೇಕು? ಗುರು ಪರಂಪರೆಯಿಂದ ಬಂದ ಶುದ್ಧ ಜ್ಞಾನವನ್ನ ಭಕ್ತಿಯಿಂದ ಸ್ವೀಕರಿಸಬೇಕು. ಸೊ ಭಕ್ತಿಯಿಂದ ಸ್ವೀಕರಿಸಿದಾಗ ನಮ್ಗೆ ದಿವ್ಯ ದೃಷ್ಟಿ ಒದಗುತ್ತೆ. ಯಾವುದು ದಿವ್ಯ ದೃಷ್ಟಿ? ಎಲ್ಲಿಂದ ಬರುತ್ತೆ? ಭಗವಂತನ ಅಧಿಕೃತ ಪರಂಪರೆ ಏನ್ ಹೇಳುತ್ತೆ? ಭಗವಂತನ ಜನನ ಮರಣಗಳು ಸಾಮಾನ್ಯ ಅಲ್ಲ ಅಂತ ಹೇಳುತ್ತೆ. ಅವು ದಿವ್ಯವಾದದ್ದು ಅಂತ ಹೇಳುತ್ತೆ. ಹೀಗೆ ಆ ದಿವ್ಯತೆಯನ್ನ ನಾವು ಅರ್ಕೊಳ್ತೇವೆ. ಅರಿತುಕೊಂಡಾಗ ನಾವು ಏನ್ ಮಾಡ್ತೇವೆ? ಅಕರ್ಮದ ಹಾದಿಯಲ್ಲಿ ಹೋಗ್ತೇವೆ. ಅದಕ್ಕೆ ಅಕರ್ಮವಾಗಿ ಬದುಕ್ತೇವೆ. ಅಕರ್ಮ ಅಂದ್ರೆ ನಮ್ಮ ದೈನಂದಿನ ಜವಾಬ್ದಾರಿಗಳನ್ನ ಬಿಡದೆ ನಾವು ಕರ್ತವ್ಯದಲ್ಲಿ ಇದ್ಕೊಂಡು ಫಲವನ್ನ ಅಪೇಕ್ಷಿಸದೆ ಭಗವಂತನಿಗೆ ಅರ್ಪಿಸಿ ನಾವು ಕೆಲಸವನ್ನ ಮಾಡ್ತೇವೆ, ಕರ್ತವ್ಯವನ್ನ ಮಾಡ್ತೇವೆ. ಸೊ ಇಷ್ಟು ಮಾಡಿದಾಗ ನಾವೇನಾಗ್ತೇವೆ? ಯುಗ ಧರ್ಮವನ್ನ ಸಾಧಿಸಿದ ಹಾಗಾಗತ್ತೆ. ಆ ಯುಗ ಧರ್ಮ ಯಾವುದು? ಹರಿನಾಮ ಸಂಕೀರ್ತನೆ, ಅದೇ ಜಪ ಯಜ್ಞ ಮೂಲಕ ಭಗವಂತನಿಗೆ ನಾವು ಸಂಪರ್ಕವನ್ನ ಪಡಿತೇವೆ ಅನ್ನೋದು. ಇದೇ ಭಗವಂತ ನಮ್ಮ ಒಂದು ಕರ್ಮದಿಂದ ಹೇಗೆ ನಾವು ಭಗವಂತನ ಜೊತೆಗೆ ಯೋಗವನ್ನ ಕಲ್ಪಿಸ್ಕೊಳ್ಬೇಕು ಅನ್ನುವಂಥದ್ದು. ಹೀಗೆ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ. ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅಂತ ಭಗವಂತ ಹೇಳ್ತಾನೆ. ಹೀಗೆ ಆದ್ದರಿಂದ ಕೃಷ್ಣ ಹೇಳ್ತಾನೆ, ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವಂತಹ ಸಂದೇಹಗಳನ್ನ ಜ್ಞಾನವೆಂಬ ಕತ್ತರಿಂದ ಕತ್ತರಿಸಿ ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು, ನಿನ್ನ ಕರ್ತವ್ಯವನ್ನ ಮಾಡು, ಕ್ಷತ್ರಿಯ ಧರ್ಮವನ್ನ ನೀನು ಮಾಡು ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇಷ್ಟು ಈ ಒಂದು ಅಧ್ಯಾಯದ ಕುರಿತಾಗಿ. ಈ ಒಂದು ಒಟ್ಟು ಅಧ್ಯಾಯದ ಸಾರಾಂಶ ನಾವೇನೇನೆಲ್ಲ ತಿಳ್ಕೊಂಡ್ವಿ? ಪರಂಪರೆಯ ಕುರಿತಾಗಿ ತಿಳ್ಕೊಂಡ್ವಿ. ಕೃಷ್ಣನ ದೈವಿಕ ಸ್ವರೂಪ ಹೇಗಿದೆ, ಎಲ್ಲಾ ಮಾರ್ಗಗಳು ಕೃಷ್ಣನ ದಾರಿಗಳೇ ಆಗಿದೆ. ಯಾವುದೇ ದೇವತೆಗೆ ನೀನು ಶರಣಾದ್ರೂ ಕೂಡ ಆ ದೇವತೆಗಳು ಕೂಡ ಕೃಷ್ಣನಿಗೆ ಕೇಳೇನೆ ನಿನಗೆ ಕೊಡ್ಬೇಕು. ಸೊ ಹೀಗೆ ಅದು ಒಂದು ಮಾರ್ಗಗಳ ಕೃಷ್ಣನ ದಾರಿನೇ ಹಿಡಿತಾರೆ. ಕರ್ಮ ಅಕರ್ಮ ವಿಕರ್ಮ ಗೊತ್ತಾಯ್ತು. ಆಮೇಲೆ ಜ್ಞಾನವನ್ನ ಪಡೆಯುವುದು ಯಜ್ಞದ ಮೂಲಕ. ಯಾವ ಯಜ್ಞ? ಸಂಕೀರ್ತನ ಯಜ್ಞದ ಮೂಲಕ ಜ್ಞಾನವನ್ನ ಪಡೆಯುವ ಜ್ಞಾನವನ್ನ ಪಡೆಯುವುದು ಯಜ್ಞ. ಇನ್ನೊಂದು ಯಜ್ಞ ಯಾವುದು? ನಮ್ಮ ಕರ್ಮಗಳ ಯಜ್ಞ, ನಮ್ಮ ಕರ್ತವ್ಯಗಳ ಯಜ್ಞವನ್ನ ನಾವು ಮಾಡುವಂಥದ್ದು. ಆ ಕರ್ತವ್ಯದ ಯಜ್ಞ ಮಾಡುವಾಗ ನಾವು ಭಗವಂತನ ನಾಮ ಸಂಕೀರ್ತನ ಯಜ್ಞವನ್ನು ಮಾಡಿದಾಗ ಅದು ಪರಿಪೂರ್ಣ ಆಗತ್ತೆ. ಹೀಗೆ ಜ್ಞಾನವನ್ನ ಪಡೆಯುವಂತ ವಿಧಾನಗಳು ಅಂತ ಹೇಳ್ತಾರೆ. ಹೀಗೆ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಲ್ಲಿವರೆಗೂ ನೀವು ತುಂಬಾನೇ ಒಂದು ಪೇಶನ್ಸ್ ಇಂದ ಕೂತ್ಕೊಂಡು ಕೇಳಿದಿರ. ಒಂದು ಆ ಬೀಜ ಬಿತ್ತಲಿಕ್ಕೆ ಸಾಧ್ಯ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಭಗವಂತ ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೋಡೋಣ. ಈಗ ನಿಮ್ಗೆ ಇವತ್ತಿನ ಒಂದು ಶ್ಲೋಕವನ್ನ ಪಠಣ ಮಾಡಿಸ್ತಾರೆ.
ಯಾರೆಲ್ಲ ಪಠಣ ಮಾಡ್ಲಿಕ್ಕೆ ಇಚ್ಛೆ ಇದೆಯೋ ಇಚ್ಛೆ ಅಂತ ಹೇಳ್ಬೇಡಿ, ಯಾಕಂದ್ರೆ ಎಲ್ರು ಪಠಿಸಿ. ಯಾಕಂದ್ರೆ ಈ ಒಂದು ಭಗವಂತನ ಭಗವದ್ಗೀತೆಯನ್ನ ಕೇಳಿದಾಗ ಪಠಿಸಿದವರು ತುಂಬಾನೇ ಪುಣ್ಯವಂತರು ಅಂತ ಅನ್ಕೊಳ್ತೇವೆ. ಭಗವಂತ ಅವ್ರಿಗೆ ತುಂಬಾನೇ ಅನುಗ್ರಹಿಸ್ತಾನೆ. ಹರೇ ಕೃಷ್ಣ. ಪ್ರಾರಂಭ ಮಾಡಿ. ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದೀರಾ ಜ್ಯೋತಿ ಮಾತಾಜಿ? ಅಟೆಂಡೆನ್ಸ್ ಅಂತ ಇದು ಬಂದಿಲ್ಲ ಮೇಡಮ್. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ ಅವರು. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಬಂತು ಅನ್ಸುತ್ತೆ, ಫಾರಂ ಬಂದಿದೆ ಅಟೆಂಡೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಲಿಂಕ್ ಹಾಕಿ ಅವ್ರಿಗೆ ಪಠಿಸಲಿಕ್ಕೆ ಹೇಳಿ, ಇಲ್ಲ ನನಗಾದ್ರೂ ಕೊಡಿ, ನಾನು ಅವ್ರಿಗೆ ಹೇಳ್ತೇನೆ. ಹರೇ ಕೃಷ್ಣ. ಓಕೆ, ಯಾರಿಗಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನೋಡೋಣ ಅಟೆಂಡೆನ್ಸ್ ಕೊಡ್ತಾರೆ ಏನೋ ಅಂತ. ಹಾಕಿದಾರಲ್ಲ ಮಾತಾಜಿ? ಹಾಕಿದ್ದಾರೆ ಅಟೆಂಡೆನ್ಸ್ ಹಾಕಿದ್ದಾರೆ. ಅಟೆಂಡೆನ್ಸ್ ಹಾಕಿದಾರಂತೆ ನೋಡಿ ಪ್ರಭುಜಿ. ಅಟೆಂಡೆನ್ಸ್ ಹಾಕಿದ್ದಾರೆ, ಹಾಕ್ಬೋದು. ಸುಮಾರು ಸಲ ಒಂದ್ ನಿಮಿಷ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ.